कृष्ण कृष्ण हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे 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 कृष्ण 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 हरे 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 राम 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 हरे हरे ओम अज्ञानतिमिरान्धस्य ज्ञानाञ्जनशलाकया चक्षुरुन्मिलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगण रघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधा कृष्णपादान् सहगण ललिता श्रीविशाखान्वितांश हे कृष्ण करुणा सिंधु दीनबंधु जगत्पते गोपीश गोपिका कांता राधा कांता नमोस्तुते तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो ओं विष्णुपादाय कृष्णप्रेष्ठाय भूतले श्रीमते जयपताकस्वामी श्रीमती भक्तिवेदांत स्वामिनि तिरामिनि नमस्ते सरस्वती देवी गौरवाणी प्रचारिणि निर्विशेष शून्यवादी पाश्चात्य देशतारिणि जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्त वृंद हरे कृष्णा कृष्ण कृष्ण हरे 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 राम ರಾಮ ರಾಮ ಹರೇ 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 ಕೃಷ್ಣ. ಎಲ್ಲರಿಗೂ ಮಂಗಳೂರು ಇಸ್ಕಾನ್ ಅವರು ಆಯೋಜಿಸಿರುವ 2ನೇ ಹಂತದ ಭಗವದ್ಗೀತೆ ತರಗತಿಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಎಲ್ಲರಿಗೂ ಹರೇ ಕೃಷ್ಣ. ನನ್ನ ಹೆಸರು ಗೀತಗಮ್ಯ ರುಕ್ಮಿಣಿ ದಾಸಿ ಅಂತ. ಇವತ್ತು ಮತ್ತೆ ನಾಳೆ ಒಂದು ಲೆವೆಲ್ 2 ತರಗತಿದು ಮೊದಲನೇ ಅಧ್ಯಾಯ ಆದ್ರೆ 2ನೇ ಅಧ್ಯಾಯನು ಪ್ರಾರಂಭ ಮಾಡೋಣ. ನಾ ತಗೋತಾ ಇದ್ದೀನಿ. ಹರೇ ಕೃಷ್ಣ. ರೀನಾ ಮಾತಾಜಿ ನೆನ್ನೆ 2 ದಿನ ತಗೊಂಡಿರ್ತಾರೆ ಅನ್ಕೋತೀನಿ, ನಿನ್ನೆ ಮೊನ್ನೆ. ಹೌದು ಮಾತಾಜಿ. ಹರೇ ಕೃಷ್ಣ. ಹೌದು ಮಾತಾಜಿ. ಅಂದ್ರೆ ಅವರು 9ನೇ ಶ್ಲೋಕವರೆಗೂ ಮುಗಿಸಿದ್ದಾರೆ ಅಂತ ಕೇಳಿದೆ. ಹೌದು ಮಾತಾಜಿ. ಗೀತಾ ಮಹಾತ್ಮೆ ಎಲ್ಲ ಮುಗಿಸಿದ್ದಾರೆ ಮಾತಾಜಿ. ಮತ್ತೆ ನಿಮ್ಗೆ ಓರಿಯಂಟೇಶನ್ ಕ್ಲಾಸಸ್ ಎಲ್ಲ ಆಗಿದೆ ಅನ್ಕೋತೀನಿ. ಈಗ ಅರ್ಜುನ ವಿಷಾದ ಯೋಗದಲ್ಲಿ ಏನೆಲ್ಲ ತಿಳ್ಕೊಂಡ್ರಿ ಒಂದ್ ಮೊದಲನೇ ಅಧ್ಯಾಯದಲ್ಲಿ? ಯಾರಾದ್ರೂ ಹೇಳ್ತೀರಾ ಸಂಕ್ಷಿಪ್ತವಾಗಿ? ಸ್ವಲ್ಪ ಬ್ರೀಫ್ ಆಗಿ ಹೇಳಿದ್ರೆ ಸಾಕು. ಏನೆಲ್ಲ ಹೇಳ್ಕೊಟ್ರು ಮಾತಾಜಿ? ಏನಾಯ್ತು ಅರ್ಜುನ ವಿಷಾದ ಯೋಗದಲ್ಲಿ? ಪ್ರತಿದಿನ ನೀವು ಓದ್ಬೇಕು. ಓದಿಲ್ಲ ಅಂದ್ರೆ ಆಳವಾದ ಅಧ್ಯಯನ ಯೂಸ್ ಇಲ್ಲ. ಸುಮ್ನೆ ನೀವು ಅದೊಂಥರ ಎಂಟರ್ಟೈನ್ಮೆಂಟ್ ಆಗ್ಬಿಡತ್ತೆ. ಅಂದ್ರೆ ಗಂಭೀರವಾಗಿ ತಗೋಬೇಕು. ನೀವು ಇದನ್ನ ಪ್ರತಿದಿನ ಓದ್ಬೇಕು. ಮಾತಾಜಿ ಪ್ರತಿದಿನ ಇದು ಜಪ ಮಾಡ್ತಿದ್ರಾ? ಹರೇ ಕೃಷ್ಣ. ಒಂದ್ಸುತ್ತು ಮಾಡ್ತಾ ಇದೀವಿ ಮಾತಾಜಿ. ಅಂದ್ರೆ ಬಿಗಿನಿಂಗ್ ಅಲ್ಲಿ ಮಾಡ್ತಾ ಇದ್ರ? ಇಲ್ಲದ್ರೆ ಸ್ಟಾರ್ಟಿಂಗ್ ಅಲ್ಲ ಮಾತಾಜಿ? ಇಲ್ಲದ್ರೆ ಕೊನೆ ಅಲ್ಲ? ಮಾರ್ನಿಂಗ್ ಟೈಮ್ ಮಾಡ್ತೀವಿ ಮಾತಾಜಿ, ಸಂಜೆ ಟೈಮು ಮಲಗೋಕು ಕೊನೆಯಲ್ಲಿ ಮಾಡ್ತಿದ್ವಿ, ಕ್ಲಾಸ್ ಕೊನೆಯಲ್ಲಿ. ಓಕೆ ಮಾತಾಜಿ, ಹಾಗಾದ್ರೆ ನಾವು ಕೊನೆಯಲ್ಲೇ ಮಾಡೋಣ ಇವತ್ತಿನ. ಓಕೆ. ಈಗ ಅಂದ್ರೆ ಇದು ಅರ್ಜುನ ವಿಷಾದ ಯೋಗದಲ್ಲಿ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ, ಧರ್ಮಕ್ಷೇತ್ರ ಅದೇ ಕುರುಕ್ಷೇತ್ರದಲ್ಲಿ ಏನಾಗ್ತಾ ಇದೆ, ಮತ್ತೆ ನನ್ನ ಮತ್ತೆ ಪಾಂಡು ಮಕ್ಕಳು ಮಧ್ಯ ಯಾವ ತರದ ಒಂದು ಸನ್ನಿವೇಶ ನಡೀತಾ ಇದೆ ಅಂತ ಸಂಜಯನ ಕೇಳ್ತಾನೆ. ಮತ್ತೆ ಸಂಜಯ ಅದಕ್ಕೆ ಏನ್ ಮಾಡ್ತಾನೆ, ಉತ್ತರನು ಕೂಡ ಕೊಡ್ತಾನೆ. ಅದು ಏನ್ ನಡೀತಾ ಇದೆ ಅನ್ನೋದನ್ನ ಅವನ ದಿವ್ಯ ದೃಷ್ಟಿನಲ್ಲಿ ನೋಡಿ ಅವನು ಮತ್ತೆ ಅಲ್ಲಿ ಯಾರೆಲ್ಲ ಸೇರಿದ್ದಾರೆ, ಅತಿರಥ ಮಹಾರಥರು, ಮತ್ತೆ ಅವರೆಲ್ಲ ಏನ್ ಮಾಡ್ತಾ ಇದ್ದಾರೆ, ಮತ್ತೆ ಇವ್ರ ಕಡೆ ಯಾರ್ಯಾರೆಲ್ಲ ಇದ್ದಾರೆ, ಪಾಂಡವರ ಕಡೆ ಮತ್ತೆ ಕೌರವರ ಕಡೆ ಯಾರ್ಯಾರಿದ್ದಾರೆ, ಇದೆಲ್ಲದ್ರ ಬಗ್ಗೆನೂ ಕೂಡ ಅಂದ್ರೆ ನೆನ್ನೆ ಹೇಳಿದ್ರಲ್ಲ ಅಷ್ಟು ಆಗಿದೆ.
ಮತ್ತೆ ದುರ್ಯೋಧನ ಕೂಡ ಹೇಳ್ಕೊಂತ ಇದ್ದಾನೆ, ನನ್ಗೆ ಯಾರೆಲ್ಲ ನನ್ನ ಪರವಾಗಿ ಪ್ರಾಣವನ್ನ ಕೊಡಕ್ಕೆ ರೆಡಿ ಇದ್ದಾರೆ ಅದೆಲ್ಲವನ್ನ ಕೂಡ ಅವನು ಹೇಳ್ಕೊಳ್ತಾ ಇದ್ದಾನೆ. ಧನ್ಯವಾದಗಳು ಪ್ರಭುಜಿ. ಪ್ರಭುಜಿ ನನ್ಗೆ ಬ್ರೀಫ್ ಔಟ್ ಮಾಡಿದ್ರಿಂದ ಈಗ ಈಸಿ ಆಯ್ತು, ನಾವು ಫಾಸ್ಟ್ ಆಗಿ ಹೋಗ್ಬೋದು ಅಲ್ಲಿವರೆಗೂ. ಅಂದ್ರೆ ಇಲ್ಲಿ ಧೃತರಾಷ್ಟ್ರ ಇಲ್ಲಿ ಒಂದು ಭಗವದ್ಗೀತೆಯಲ್ಲಿ ಎಷ್ಟು ಶ್ಲೋಕ ಇದೆ ಅಂತ ಹೇಳಿದ್ರಾ? 700 ಶ್ಲೋಕ ಇದೆ ಮಾತಾಜಿ. ಧೃತರಾಷ್ಟ್ರ ಹೇಳುವಂತದ್ದು ಇದು ಒಂದೇ ಶ್ಲೋಕ, ಮೊದಲನೇ ಶ್ಲೋಕ. ಅವನು ಕೇಳ್ತಾನೆ, ಸಂಜಯನನ್ನ ಕೇಳ್ತಾನೆ ಯುದ್ಧ ಭೂಮಿಯಲ್ಲಿ ಏನ್ ನಡೀತಿದೆ ಅಂತ. ಅದಕ್ಕೆ ಪ್ರಭುಪಾದರು ಭಾವಾರ್ಥದಲ್ಲಿ ಹೇಳ್ತಾರೆ, ಯುದ್ಧ ಭೂಮಿಗೆ ಬಂದ್ಮೇಲೆ ಯುದ್ಧ ನಡೀತಿರೋ ಬೇರೆ ನಡೆಯುತ್ತೆ, ಇವನು ಬಯಸಿದ್ದದೆ ಅಲ್ವಾ, ಅದಕ್ಕೆ ತಕ್ಕ ಹಾಗೆ ಅಲ್ಲಿ ನಡೀತಿದೆ ಅನ್ನೋದನ್ನಲ್ಲಿ ಹೇಳ್ತಾರೆ. ಆಮೇಲೆ ಕೊನೆಗೆ ಸಂಜಯ ಹೇಳೋಕೆ ಶುರು ಮಾಡ್ತಾನೆ, ಅವನಿಗೆ ದಿವ್ಯ ದೃಷ್ಟಿ ಹೇಗೆ ಸಿಕ್ತು? ಹರೇ ಕೃಷ್ಣ. ವೇದವ್ಯಾಸರದು ಹೇಳ್ತಾರೆ, ಧೃತರಾಷ್ಟ್ರನಿಗೆ ನೇರವಾಗಿ ಹೇಳ್ತಾರೆ, ನೀನು ಯುದ್ಧ ಭೂಮಿಯಲ್ಲಿ ನಡೆಯೋದೆಲ್ಲ ನೋಡ್ಬೇಕಂತ. ಅದಕ್ಕೆ ಅವನು ಹೇಳ್ತಾನೆ, ನಾನು ನೋಡಕ್ ಇಷ್ಟ ಇಲ್ಲ. ಅದಕ್ಕೆ ಅವನು ಸಂಜಯನಿಗೆ ಆ ದೃಷ್ಟಿಯನ್ನು ಕೊಡ್ತಾನೆ. ಈಗ ಸಂಜಯ ಆ ಒಂದು ಯುದ್ಧ ಭೂಮಿಯಲ್ಲಿ ನಡೀತಾ ಇರೋದೆಲ್ಲವನ್ನು ಕೂಡ ನೋಡ್ತಾ ಇದ್ದಾನೆ. ಮತ್ತೆ ಅದನ್ನ ಅವನು ಧೃತರಾಷ್ಟ್ರನಿಗೂ ಹೇಳ್ತಾ ಇದ್ದಾನೆ, ಯಾವ ರೀತಿ ಆ ಪಾಂಡವರ ಸೇನೆಯನ್ನ ನೋಡ್ಬಿಟ್ಟು ದುರ್ಯೋಧನನಿಗೆ ಹೆದರಿಕೆ ಆಗ್ತಾ ಇದೆ. ಆಮೇಲೆ ಅವನು ಹೋಗಿ ಯಾರ ಹತ್ರ ಹೋಗ್ತಾನೆ, ಅವರ ಗುರುಗಳು ದ್ರೋಣಾಚಾರ್ಯರ ಹತ್ರ ಹೋಗಿ ಅವರನ್ನ ಕೆಣಕ್ತಾನೆ, ಅವರನ್ನ ಏನ್ ಮಾಡ್ತಾನೆ, ಅಪಹಾಸ್ಯ ಮಾಡ್ತಾನೆ. ಅಂದ್ರೆ ಅವ್ರಿಗೆ ಹೇಗಾದ್ರೂ ಮಾಡಿ ಯುದ್ಧಕ್ಕೆ ಪ್ರೇರಣೆ ಕೊಡಬೇಕು, ಅದಕ್ಕಾಗಿ ಅವರ ಶತ್ರು ದೃಷ್ಟದ್ಯುಮ್ನ ಮತ್ತೆ ಯಾರು ದೃಪದ ಇವ್ರ ಬಗ್ಗೆ ಎಲ್ಲ ಅವನು ಮಾತಾಡ್ತಾನೆ. ಮತ್ತೆ ಕೊನೆಗೆ ಏನಾಗುತ್ತೆ, ಆ ಒಂದು ವ್ಯೂಹ ಯಾವ ರೀತಿ ಮಾಡಿದ್ದಾರೆ ನೋಡಿ. ನಿಮ್ಮ ಒಂದು ಅಂದ್ರೆ ಯಾರು ದೃಷ್ಟದ್ಯುಮ್ನನಿಗೆ ವಿದ್ಯೆ ಕಲಿಸ್ಕೊಟ್ಟವ್ರು, ಯುದ್ಧ ವಿದ್ಯೆನ ಕಲಿಸಿದ್ದು ದ್ರೋಣಾಚಾರ್ಯರು. ಈಗ ದೃಷ್ಟದ್ಯುಮ್ನನ ಜನ್ಮಕ್ಕೆ ಕಾರಣ ಏನು? ದ್ರೋಣಾಚಾರ್ಯನ ಸಾಯಿಸೋಕೋಸ್ಕರನೇ ಅವನು ಸೇಡ್ ತೀರಿಸ್ಕೊಳ್ಳೋ ಉದ್ದೇಶಕ್ಕೋಸ್ಕರನೇ ಅವನ ಜನ್ಮ ಪಡೆದಿದ್ದ ಮಾತಾಡಿ, ಯಜ್ಞ ಮಾಡಿ ಅವರನ್ನ ಪಡ್ಕೋತಾರೆ. ಹಾಗಾದ್ರೆ ದ್ರೋಣಾಚಾರ್ಯರು ಗೊತ್ತಿರ್ಲಿಲ್ವಾ ದೃಷ್ಟದ್ಯುಮ್ನನನ್ನು ಸಾಯಿಸಕೊಟ್ಟಿದ್ದಾನೆ ಅಂತ? ಗೊತ್ತಿತ್ತು ಮಾತಾಜಿ, ಆದ್ರೆ ಬ್ರಾಹ್ಮಣರ ಕುಲದಲ್ಲಿ ಹುಟ್ಟಿದ್ರಿಂದ ಅವ್ರದ್ದು ಒಳ್ಳೆ ಗುಣ ಇತ್ತು ಮಾತಾಜಿ. ಅವ್ರು ವಿದ್ಯೆಯನ್ನ ದಾನ ಮಾಡ್ಬೇಕು ಅನ್ನೋ ಒಳ್ಳೆ ಮನೋಭಾವನೆಯಿಂದ ಒಬ್ಬ ಗುರುಗಳು ಇದ್ರಾಗಿ ನೋಡಿ ಅವನಿಗೆ ವಿದ್ಯೆ ದಾನ ಮಾಡಿದ್ದು ಮಾತಾಜಿ. ಅವನು ಶತ್ರು ಮಗ ಅಂತ ನೋಡ್ಲಿಲ್ಲ ಅವರು, ಅವನೊಬ್ಬ ಶಿಷ್ಯ, ನಾನೊಬ್ಬ ಗುರು, ನಾನು ಅವನು ವಿದ್ಯೆ ಕಲಿಸ್ಬೇಕು ಅನ್ನೋ ಉದ್ದೇಶದ ಮೇಲೆ ಅವನಿಗೆ ಕಲಿಸಿದ್ರು ಮಾತಾಜಿ. ಬ್ರಾಹ್ಮಣರಿಗೆ ಅವ್ರಿಗೆ ಉದಾರ ಮನಸ್ಸಿದೆ, ಮತ್ತೆ ಅವ್ರಿಗೆ ಆಧ್ಯಾತ್ಮಿಕ ಜ್ಞಾನ ಇದೆ. ಸಾವು ಅನ್ನೋದು ಎಲ್ಲರಿಗೂ ಬರುತ್ತೆ, ಅದು ಹೇಗೆ ಬರ್ಬೇಕು ಅನ್ನೋದು ಅದು ಮೊದ್ಲೇ ನಿರ್ಧಾರ ಆಗಿದೆ. ಅಂದ್ರೆ ಯಾರು ಹುಟ್ಟುತ್ತಾರೆ ಅವ್ರಿಗೆ ಏನಂತಾರೆ, ಒಂದು ತಗೊಂಡ್ರೆ ಒಂದು ಫ್ರೀ ಎಂದಂಗೆ, ಹುಟ್ಟಿದವರೆಲ್ಲ ಸಾಯ್ಲೇಬೇಕು, ಅದು ಫ್ರೀ, ಅದು ಕನ್ಫರ್ಮ್ ಆಗಿ ಬರುತ್ತೆ ಎಲ್ಲಾರ್ಗು. ಸೊ ನನ್ನ ಸಾವು ಇವನ ಕೈಯಲ್ಲಿದೆ ಅಷ್ಟೇ ಅಂತ ಹೇಳಿ ಅವ್ರಿಗೆ ಯುದ್ಧದ ಕಲೆಯನ್ನ ಹೇಳ್ಕೊಡ್ತಾರೆ. ಅದನ್ನ ಇಲ್ಲಿ ಅವನು ಮೂದಲಿಸ್ತಾನೆ. ದ್ರೋಣಾಚಾರ್ಯರ ಹತ್ರ ಬಂದು, ಈ ದುರ್ಯೋಧನ ನೋಡಿ, ನೀವು ತೋರಿಸಿದ ಉದಾರ ಮನಸ್ಸು ಇವತ್ತು ನೀವು ನಮ್ಮ ಸೈನ್ಯನ ಮುಂದೆ ಅವ್ರು ಹೇಗೆ ರೆಡಿಯಾಗಿ ಬಂದಿದ್ದಾರೆ ಯುದ್ಧಕ್ಕೆ ಅಂತ ಹೇಳಿ ಅವ್ರಿಗೆ ಕೆಣಕ್ತಾನೆ ಅವ್ರನ್ನ. ಮತ್ತೆ ಇಲ್ಲಿ ಈ ಒಂದು ಅಧ್ಯಾಯದ ಹೆಸರೇನಿತ್ತು ಹರೇ ಕೃಷ್ಣ? ರಣರಂಗದಲ್ಲಿ ಸೇನಾವಲೋಕನ. ಅರ್ಜುನ ಅಂತ ಹೇಳ್ತಾ ಇಲ್ಲ ಶ್ರೀಲ ಪ್ರಭುಪಾದರು, ಅದನ್ನ ಈ ರೀತಿಯಾಗಿ ಸಂಬೋಧಿಸ್ತಾ ಇದ್ದಾರೆ. ಸೇನಾವಲೋಕನ ಅಂದ್ರೆ ಏನು ಅರ್ಥ ಅದ್ರದ್ದು ಹರೇ ಕೃಷ್ಣ? ಸೇನಾವಲೋಕನ ಅಂತ ಅವ್ರ ಕಡೆ ಮತ್ತೆ ನಮ್ ಕಡೆ ಮತ್ತೆ ಸ್ಟ್ರೆಂತ್ ವೀಕ್ನೆಸ್ ಏನಿದೆ ಅನ್ನೋದನ್ನ ಬ್ರೀಫ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ಸೇನೆ, ಎರಡು ಸೇನೆಗಳನ್ನ ಅವಲೋಕನ ಮಾಡೋದು, ಆ ಸೇನೆಯನ್ನ ನೋಡ್ತಾ ಇರುವಂತದ್ದು. ಯಾರು ನೋಡಿದ್ದು ಫಸ್ಟ್? ಯಾರು ಅವಲೋಕನ ಮಾಡ್ತಾ ಇರೋದು ಫಸ್ಟ್ ಅಲ್ಲಿ ಸೇನೆನ? ದುರ್ಯೋಧನ ಮಾಡ್ತಾ ಇದ್ದಾನೆ. ಅವನೀಗ ನೋಡ್ತಾ ಇದ್ದಾನೆ ಯಾರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ ಅಂತ ದ್ರೋಣಾಚಾರ್ಯರ ಹತ್ರ ಹೇಳುವಾಗ ಅವನು ಅವಲೋಕನ ಮಾಡ್ತಾ ಇದ್ದಾನೆ. ನಾನು ಅವರ ಒಂದು ಯುದ್ಧಕ್ಕೆ, ನಾವು ಅವ್ರ ಪಕ್ಷದ ಯುದ್ಧ ಮಾಡೋದಕ್ಕೆ ಅವ್ರಿಗಿಂತ ಸ್ಟ್ರೆಂತ್ ಅಲ್ಲಿ ಜಾಸ್ತಿ ಇದೀವಾ, ಈಕ್ವಲ್ ಇದೀವಾ ಹೇಗೆ ಅಂತ ಅವನು ಅವಲೋಕನ ಮಾಡ್ತಾ ಇದ್ದಾನೆ. ಮುಂದೆ ಅರ್ಜುನ ಕೂಡ ಅದನ್ನೇ ಮಾಡ್ತಾನೆ. ಅವರಿಬ್ಬರ ಅವಲೋಕನಕ್ಕಿರುವ ವ್ಯತ್ಯಾಸನ ನಾವು ನೋಡ್ತೀವಿ. ಇಲ್ಲಿ ಅವನು ಹೇಳ್ತಾನೆ ಯಾರೆಲ್ಲ ಯುದ್ಧಕ್ಕೆ ಬಂದಿದ್ದಾರೆ. ಪಾಂಡವರ ಒಂದ್ ಕಡೆಯಿಂದ ದೃಷ್ಟಕೇತು, ಚೇಕಿತಾನ, ಕಾಶಿರಾಜ, ಪುರುಜಿತ್, ಕುಂತಿಭೋಜ, ಶೈಬ್ಯ ಇಂತಹ ಒಂದು ರಾಜರುಗಳೆಲ್ಲ ಅಲ್ಲಿ ಬಂದಿದ್ದಾರೆ ಅಂತಲ್ಲಿ ಹೇಳ್ತಾನೆ. ಅಂದ್ರೆ ಪಾಂಡವರ ಕಡೆಯಿಂದ ಯಾರೆಲ್ಲ ಬಂದಿದ್ದಾರೆ ಅನ್ನೋದನ್ನ ಮೊದಲು ನೋಡ್ತಾನೆ. ಇನ್ನು ಅನೇಕ ಜನರನ್ನ ಇಲ್ಲಿ ಹೆಸರಿಸ್ತಾ ಇದ್ದಾನೆ. ಬಲಶಾಲಿ ಯುಧಾಮನ್ಯು, ಬಹುಶಕ್ತಿವಂತನಾದ ಉತ್ತಮೌಜ, ಸುಭದ್ರೆ ಮಗ, ದ್ರೌಪದಿಯ ಮಕ್ಕಳು ಇವರೆಲ್ಲ ಇದ್ದಾರೆ ಅಂತಲ್ಲಿ, ಮಹಾರಥರು ಅಂತಲ್ಲಿ ಹೇಳ್ತಾ ಇದ್ದಾನೆ. ಈಗ ಅವನ್ ಹೇಳ್ತಾ ಇದ್ದಾನೆ, ಇವ್ರನ್ನೆಲ್ಲ ನಾ ಹೇಳ್ದೆ, ಮಹಾರಥರು ಅತಿರಥರು ಯಾರೆಲ್ಲ ಬಂದಿದ್ದಾರೆ ಅವ್ರ ಕಡೆ ನಾವು ಹೇಳಿದಾಯ್ತು. ಈಗ ನಮ್ ಕಡೆ ಯಾರೆಲ್ಲ ಇದ್ದಾರೆ ಅವ್ರ ಜೊತೆ ಪೈಪೋಟಿಗೆ ಸರಿಯಾಗಿ ಅವ್ರಿಗೆ ಯುದ್ಧದಲ್ಲಿ
ಸರಿಯಾಗಿ ಎದುರು ನಿಂತು ಯುದ್ಧ ಮಾಡುವಂತವ್ರು ಅಂತ ಹೇಳಿ ಹೇಳೋದಕ್ಕೆ ಶುರು ಮಾಡ್ತಾನೆ. ಅಂದ್ರೆ ನಮ್ಮಲ್ಲೂ ಕೂಡ ಅಂತ ಒಂದು ಅರ್ಹತೆಯನ್ನು ಹೊಂದಿರುವಂತಹ ಅನೇಕ ನಾಯಕರುಗಳಿದ್ದಾರೆ ಅಂತ. ಮತ್ತೆ ಅವರ ಹೆಸರುಗಳನ್ನ ಹೇಳುವಾಗ ಅವನು ತಾವು ಅಂತ ಪ್ರಾರಂಭ ಮಾಡ್ತಾನೆ. ಅಂದ್ರೆ ದ್ರೋಣಾಚಾರ್ಯರು, ನೀವು ಕೂಡ ಕಡಿಮೆ ಇಲ್ಲ. ಅಂದ್ರೆ ಎಲ್ಲರಿಗೂ ಯುದ್ಧ ಕಲೆನ ಕಲಿಸ್ಕೊಟ್ಟಂತ ಗುರು ನಿಮ್ಗೆ ಸರಿಸಮಾನರು ಯಾರಿರೋದಕ್ಕೆ ಸಾಧ್ಯ. ಮತ್ತೆ ಭೀಷ್ಮಾಚಾರ್ಯರು, ಅವರು ಇಚ್ಛಾಮರಡಿ, ಅವರು ಸಾಯೋದಕ್ಕೆ ಸಾಧ್ಯನೇ ಇಲ್ಲ, ಯಾರು ಅವ್ರನ್ನ ಸಾಯಿಸೋದಕ್ಕೂ ಸಾಧ್ಯ ಇಲ್ಲ. ಮತ್ತೆ ಕರ್ಣ ಅಲ್ಲಿ ಯುದ್ಧಕ್ಕೆ ಬಂದಿಲ್ಲ, ಆದ್ರೂ ಅವನ ಹೆಸರು ತಗೋತಾನೆ, ಯಾಕಂದ್ರೆ ಅವನ ಮಿತ್ರನಾದ ಕಾರಣ. ಕೃಪಾಚಾರ್ಯರು, ಅಶ್ವತ್ಥಾಮ, ವಿಕರ್ಣ ಯಾರು? ಹರಿಕೃಷ್ಣ, ದುರ್ಯೋಧನನ ತಮ್ಮ. ಯಾಕೆ ಅವನು ವಿಕರ್ಣನ ಹೆಸರು ಮಾತ್ರ ಹೇಳ್ತಾ ಇದ್ದಾನೆ? ಅವನಿಗೆ ಇನ್ನ 99 ಜನ ತಮ್ಮಂದಿರಿದ್ದಾರೆ, ಇವನೊಬ್ಬ ಯಾಕೆ ವಿಶೇಷ ಅವನ್ಗೆ? ಇವ್ನು ಏನಕ್ಕೆ ಸ್ಪೆಷಲ್ ಅನ್ಸ್ತಾನೆ ಅಂದ್ರೆ ಮಾತಾಜಿ, ಅದೇ ಕೌರವರು ಇದು ಸೀರೆಯನ್ನ ಸೆಳೆಯುವಂತ ಸಂದರ್ಭದಲ್ಲಿ ಅದನ್ನ ವಿರೋಧ ಪಡಿಸ್ತಾನೆ, ಹಾಗಾಗಿ ವಿಶೇಷ ಅನ್ನಿಸಕ್ಕೆ ಶುರು ಆಗ್ತದೆ ಅನ್ಸುತ್ತೆ. ಅಂದ್ರೆ ಇವನು ಯೋಚನೆ ಮಾಡ್ತಾ ಇದ್ದಾನೆ. ಈಗ ಒಂದು ರಾಮಾಯಣದಲ್ಲಿ ಏನಾಗುತ್ತೆ, ರಾವಣನ ವಿರುದ್ಧವಾಗಿ ವಿಭೀಷಣ ಹೋಗ್ತಾನೆ. ಅಂದ್ರೆ ಅವನು ಹೇಳ್ತಾನೆ, ಸೀತೆ ರಾಮನ ಸೊತ್ತು ನೀನ ಆ ರೀತಿ ಮಾಡೋದು ತಪ್ಪು ಅಂತ ಹೇಳಿ ರಾಮನ ಕಡೆ ಸೇರ್ಕೋತಾನೆ. ಹಾಗೆ ಇಲ್ಲಿ ಆ ಒಂದು ವಸ್ತ್ರಾಪಹರಣ ಸಮಯದಲ್ಲಿ ವಿಕರ್ಣ ಅದನ್ನ ವಿರೋಧಿಸ್ತಾನೆ. ಅಂದ್ರೆ ಕುರುವಂಶದ ಸೊಸೆ, ಅವಳನ್ನ ಅವಮಾನ ಪಡಿಸ್ತಾ ಇರೋದು ಸರಿ ಇಲ್ಲ ಅಂತ ಅಲ್ಲಿ ಅವನು ಧ್ವನಿ ಎತ್ತಾನೆ. ಯಾರೊಬ್ರು ಕೂಡ ಅದ್ರ ವಿರುದ್ಧವಾಗಿ ಮಾತಾಡಿಲ್ಲ, ಅವನೊಬ್ನೇ ಮಾತಾಡಿದ್ದು. ಆದ ಕಾರಣ ಈಗ ಅವನಿಗೆ ಅನಿಸ್ತಿದೆ, ಯುದ್ಧ ನಡೀತಿದೆ ಅಂದ್ರೆ ಇವನು ಆ ಕಡೆಗೆ ಜಾರ್ಕೋಬಾರ್ದು, ಇವನನ್ನ ಇಲ್ಲಿ ಭದ್ರ ಮಾಡ್ಕೋಬೇಕು ಅಂತ ಹೇಳಿ ಅವನ ಹೆಸರನ್ನ ಹೇಳ್ತಾ ಇದ್ದಾನೆ. ಕೊನೆಗೆ ಏನಂತ ಹೇಳ್ತಾನೆ, ತೆಕ್ತ ಜೀವಿತ ಅಂತ ಅವನ ಬಾಯಲ್ಲೇ ಬರ್ತಾ ಇದೆ. ತೆಕ್ತ ಜೀವಿತ ಅಂತಂದ್ರೆ ಏನಂತ ಅರ್ಥ? ಅದು ಪ್ರಾಣಾರ್ಪಣೆ ಮಾಡ್ತಾರೆ ಅಂತ. ಇಲ್ಲಿ ಬಂದಿರೋರೆಲ್ಲ ನನಗೋಸ್ಕರ ಸಾಯಕ್ಕೆ ರೆಡಿ ಆಗಿದ್ದಾರೆ ಅಂತ. ಅವನಿಗೆ ಗೊತ್ತಿಲ್ಲದ ಹಾಗೆ ಅಪಶಕುನದ ಮಾತುಗಳನ್ನ ಆಡ್ತಾ ಇದ್ದಾನೆ. ಬಂದವರೆಲ್ಲ, ಇವನ್ ಕಡೆ ಇರೋರೆಲ್ಲ ಇವನಿಗೋಸ್ಕರ ಸತ್ತೋದ್ರು ಅಂದ್ರೆ ಇವನಿಗೆ ಯುದ್ಧ ಗೆಲ್ಲಕ್ಕಾಗತ್ತಾ? ಬಂದವರೆಲ್ಲ ಸತ್ತೋದ್ರೆ ಗೆಲ್ತಾರ ಇವರು? ಗೆಲ್ಲಲ್ಲ ಮಾತಾಜಿ. ಅವನಿಗೆ ಗೊತ್ತಿಲ್ದಿರಾನೆ ಅವ್ನು ಹೇಳ್ತಾ ಇದ್ದಾನೆ, ಇವರೆಲ್ಲರೂ ನನಗೋಸ್ಕರ ಪ್ರಾಣ ಕೊಡಕ್ ಬಂದಿದ್ದಾರೆ. ಅಂದ್ರೆ ಅವನ ಮುಂದೆ ಆಗೋದನ್ನ ಹೇಳ್ತಾ ಇದ್ದಾನೆ, ಇವರೆಲ್ಲರೂ ಸಾಯ್ತಾರೆ ಅಂತ. ಇಲ್ಲಿಂದ ಇವತ್ತಿನ ಒಂದು ಶ್ಲೋಕ ಪ್ರಾರಂಭ ಮಾಡೋಣ. ಯಾರಾದ್ರೂ ಓದ್ತೀರಾ? ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಅಪರ್ಯಾಪ್ತಂ ತದಾಸ್ಮಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂ ತ್ವಫಿದಮೇತಾಶಂ ಬಲಂ ಭೀಮಾಭಿರಕ್ಷಿತಂ. ಅನುವಾದ ಶ್ರೀಲ ಪ್ರಭುಪಾದರವರಿಂದ. ಶ್ರೀಲ ಪ್ರಭುಪಾದರವರಿಗೆ ಜಯವಾಗಲಿ. ನಮ್ಮ ಶಕ್ತಿಯು ಅಳತೆಯನ್ನು ಮೀರಿದ್ದು ತಾತ ಭೀಷ್ಮರಿಂದ ನಮಗೆ ಸಂಪೂರ್ಣ ರಕ್ಷಣೆಯು ದೊರೆತಿದೆ. ಭೀಮನು ಎಚ್ಚರದಿಂದ ರಕ್ಷಿಸುತ್ತಿರುವ ಪಾಂಡವರ ಶಕ್ತಿಯಾದರೋ ಮಿತವಾದದ್ದು. ಹರೇ ಕೃಷ್ಣ. ಧನ್ಯವಾದಗಳು. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಈಗ ಅವನು ಹೇಳ್ತಾ ಇದ್ದಾನೆ, ಸೇನಾವಲೋಕನ ಅಂದ್ರೆ ನಮ್ಗೆ ಸರಿಸಮಾನವಾಗಿ ಅವ್ರು ಇದಾರ, ಅಂದ್ರೆ ನಾವು ಅವ್ರಿಗಿಂತ ಹೆಚ್ಚು ಶಕ್ತಿಶಾಲಿಗಳ ಅಂತ ಒಂದು ವೀಕ್ಷಣೆ ನಡೀತಿದೆ. ಅದ್ರಲ್ಲಿ ಅವನು ಎಲ್ಲರನ್ನು ಕಂಪೇರ್ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ನಮ್ಮ ಹತ್ರ ಇರೋ ಶಕ್ತಿ ಮಿತಿಮೀರಿದಷ್ಟು ನಮ್ಮ ಹತ್ರ ಇದೆ. ಎಷ್ಟು ಅಕ್ಷೋಣಿ ಸೈನ್ಯ ಇತ್ತು ಕೌರವರ ಹತ್ರ? 11 ಅಕ್ಷೋಣಿ ಸೈನ್ಯ. ಪಾಂಡವರ ಹತ್ರ 7 ಅಕ್ಷೋಣಿ. ಆತರ ಕಂಪೇರ್ ಮಾಡಿ ಅವನು ಹೇಳ್ತಾ ಇದ್ದಾನೆ, ನಮ್ಮ ಹತ್ರ ಇರೋ ಶಕ್ತಿ ಅವ್ರಿಗಿಂತ ಜಾಸ್ತಿ ಇದೆ. ಅದಕ್ಕಿಂತ ಹೆಚ್ಚಾಗಿ ನಮ್ ಜೊತೆಲಿ ತಾತ ಭೀಷ್ಮಾಚಾರ್ಯರಿದ್ದಾರೆ. ಅವರ ಒಂದು ರಕ್ಷಣೆಯಲ್ಲಿ ಇದ್ದೀವಿ ಅಂತಂದ್ರೆ ಅವರು ಸಾವೇ ಇಲ್ಲ ಅವ್ರಿಗೆ. ಅವರು ಮಹಾಯೋಧ. ಅವ್ರಿರುವಾಗ ನಮ್ ಕಡೆಗೆ ನಮ್ಗೆ ಏನು ಕಮ್ಮಿ ಇರೋ ತರ ಅವನು ಹೇಳ್ತಾ ಇದ್ದಾನೆ. ಆದ್ರೆ ಅವನು ಬೇರೆ ಪಾಂಡವರಲ್ಲಿ ಬೇರೆ 5 ಜನರಲ್ಲಿ ಯಾರನ್ನೂ ಹೇಳಿದಿರ, ಭೀಮನನ್ನೇ ಯಾಕೆ ಹೇಳ್ತಾ ಇದ್ದಾನೆ ಉದ್ದೇಶಿಸಿ? ಅವನಿಗೆ ಭೀಮನ್ ಕಂಡ್ರೆ ಆಮೇಲೆ ಒಂದ್ ಸ್ವಲ್ಪ ಮೊದ್ಲಿಂದನೂ ಆಗ್ತಿರಲ್ಲ ಮಾತಾಜಿ. ಸತ್ಯ ಅವನಿಗಿನ್ನ ಅತಿ ಹೆಚ್ಚು ಬಲಶಾಲಿ ಇರ್ತಾನೆ ಮಾತಾಜಿ. ಅದಕ್ಕೋಸ್ಕರ ಅವನಿಗೆ ಅವ್ನ ಕಂಡ್ರೆ ಒಂದ್ ಸ್ವಲ್ಪ ಅವನಿಗೆ ಸರಿಯಾಗಿ ಯುದ್ಧಕ್ಕೆ ಸರಿಸಮಾನ, ಪಾಂಡವರಲ್ಲಿ ಅವನಿಗೆ ಸರಿಸಮಾನರಾಗಿ ಕರೆಕ್ಟ್ ಆಗಿ ಯುದ್ಧಕ್ಕೆ ಬರ್ತಾ ಇದ್ದಿದ್ದು ಭೀಮನೇ. ಮತ್ತೆ ನಾವು ನೋಡ್ತೀವಿ ಯುದ್ಧದಲ್ಲಿ ಯಾರು 100 ಜನರನ್ನ ಸಾಯಿಸೋದು? ಕೌರವರನ್ನು ಭೀಮನೇ ಮಾತಾಜಿ. ಭೀಮನೇ ಸಾಯಿಸ್ತಾನೆ. ಅದಕ್ಕೆ ಅವನ ಮೇಲೆ ಮಾತ್ಸರ್ಯ ಇದೆ. ಅವನಿಗೆ ವಿಷಾನು ಹಾಕಿರ್ತಾನೆ ಚಿಕ್ಕ ಮಗು ಇದ್ದಾಗ್ಲೇನೆ. ಈಗ ಅವನನ್ನೇ ಹೇಳ್ತಾ ಇದ್ದಾನೆ. ಅವನಿಗೆ ಕಂಪ್ಯಾರಿಸನ್ಗೆ ಬಂದಿದ ತಕ್ಷಣ ಮೊದಲು ಕಾಣಿಸ್ತಾ ಇರೋದು ಭೀಮನ್ನ ತಾತ ಭೀಷ್ಮನಿಗೆ ಕಂಪೇರ್ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದಾನೆ, ಭೀಷ್ಮಾಚಾರ್ಯರು ಭೀಮನಿಗಿಂತ ಎಷ್ಟೊಂದು ಅನುಭವಶಾಲಿಗಳು, ಮತ್ತೆ ಅವರು ತುಂಬಾ ಶಕ್ತಿಶಾಲಿಗಳು. ಭೀಷ್ಮಾಚಾರ್ಯರು ನಮ್ ಕಡೆ ಇದ್ದಾರೆ ಅಂತಂದ್ರೆ ಭೀಮ ಕೂಡ ಏನು ಮಾಡಕ್ ಸಾಧ್ಯ ಇಲ್ಲ, ನಮಗೆ ಗ್ಯಾರಂಟಿ ವಿಜಯ ಅನ್ನುವಂಥದ್ದು ನನಗೆ ಅಂತ ಹೇಳಿ ದೃಢ ವಿಶ್ವಾಸ ಅವನಿಗಿದೆ. ಅದನ್ನಲ್ಲಿ ಹೇಳ್ತಾ ಇದ್ದಾನೆ. ನಾವು ಜಯಶಾಲಿಗಳಾಗೇ ಆಗ್ತೀವಿ ಅನ್ನೋದನ್ನ ತಿಳಿಸ್ತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ ಮಾತಾಜಿ. ಬೇರೆ ಯಾರಾದ್ರೂ ಓದಿ. ಹರೇ ಕೃಷ್ಣ. ಪ್ರಭುಜಿ. ಶ್ಲೋಕ 11. ಅಯನೇಷು ಚ ಸರ್ವೇಷು ಯಥಾ ಭಾಗಂ ಅವಸ್ಥಿತ ಭೀಷ್ಮಂ ಏವ ಅಭಿರಕ್ಷಾಂತು ಭವಂತ ಸರ್ವೇ ಏವ ಹಿ.
ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಸೈನ್ಯ ವ್ಯೂಹವನ್ನು ಪ್ರವೇಶಿಸಲು ಇರುವ ಆಯಕಟ್ಟಿನ ಬಿಂದುಗಳಲ್ಲಿ ನಿಮ್ಮ ಸ್ಥಾನಗಳಲ್ಲಿ ನಿಂತಿರುವ ನೀವು ಈಗ ಪಿತಾಮಹ ಭೀಷ್ಮರಿಗೆ ಸಂಪೂರ್ಣ ಬೆಂಬಲವನ್ನು ನೀಡಬೇಕು. ಅಂದ್ರೆ ಇವಾಗ ಅವನೇನ್ ಹೇಳ್ತಾ ಇದ್ದಾನೆ, ಭೀಷ್ಮಾಚಾರ್ಯರನ್ನ ಹೊಗಳ್ತಾ ಇದ್ದಾನೆ. ಭೀಷ್ಮಾಚಾರ್ಯರು ಅವ್ರ ಕಡೆ ಇರುವಾಗ ಯುದ್ಧದಲ್ಲಿ ಇವ್ರಿಗೆ ಸೋಲ್ ಅನ್ನೋದೇ ಇಲ್ಲ ಅಂತೆಲ್ಲ ಹೇಳಿದಾಯ್ತು. ಈಗ ಬೇರೆ ರಾಜರುಗಳೆಲ್ಲ ಅವ್ರ ಕಡೆಯಿಂದ ಯುದ್ಧಕ್ಕೆ ಬಂದಿದ್ದಾರೆ. ಅವರೆಲ್ಲ ಏನ್ ಅನ್ಕೋತಾರೆ, ಓ ಇವನು ಅವ್ರಿಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದಾನೆ, ನಮ್ ಬಗ್ಗೆ ಏನು ಗಮನ ಹರಿಸ್ತಿಲ್ಲ ಅಂತ ಹೇಳಿ ಏನಾದ್ರು ಅನ್ಕೊಂಡ್ಬಿಡ್ತಾರೋ ಅಂತ ಹೇಳಿ ಅವರನ್ನು ಕೂಡ ಅವನು ಪ್ರೋತ್ಸಾಹ ಮಾಡ್ಬೇಕು, ಸಮರ್ಥಿಸ್ಕೋಬೇಕಂತ ಹೇಳಿ ಏನಂತ ಇದ್ದಾನೆ. ಹೌದು, ಭೀಷ್ಮಾಚಾರ್ಯರು ತುಂಬಾ ಅನುಭವಶಾಲಿಗಳು, ಮತ್ತೆ ಅವರು ಯುದ್ಧ ಕಲೆಯಲ್ಲಿ ತುಂಬಾ ಕುಶಲತೆಯನ್ನು ಹೊಂದಿದ್ದಾರೆ. ಆದ್ರೆ ರಾಜಕೀಯವಾಗಿ ಮಾತಾಡ್ತಾ ಇದ್ದಾನೆ. ಏನಂತ ಹೇಳ್ತಾನೆ, ಈಗ ಅವ್ರಿಗೆ ವಯಸ್ಸಾಗಿದೆ, ಅದಕ್ಕಾಗಿ ನಾವೆಲ್ಲ ಏನ್ ಮಾಡ್ಬೇಕು, ಅವ್ರ ಸುತ್ತ ನಾವಿದ್ದು ಅವ್ರಿಗೆ ರಕ್ಷಣೆ ಕೊಡ್ಬೇಕು. ನಾವು ಕೂಡ ಯುದ್ಧದಲ್ಲಿ ಅದೇ ರೀತಿ ಸಂಪೂರ್ಣವಾಗಿ ನಮ್ಮ ಒಂದು ಪಡೆಯನ್ನ ಕಾಪಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾನೆ. ಮತ್ತೆ ಅವನು ಕೊನೆಗೆ ಏನ್ ಅನ್ಕೋತಾನೆ, ಈ ಒಂದು ಭೀಷ್ಮಾಚಾರ್ಯರು ಅವ್ರ ಕಡೆ ಯುದ್ಧ ಮಾಡೋದಕ್ಕೆ ಯಾಕೆ ಬಂದಿದ್ದಾರೆ ಅಂತ ಅವನು ಅನ್ಕೋತಾನೆ. ಅವನ್ಗೆ ಹೇಗೆ ವಿಶ್ವಾಸ ಬರುತ್ತೆ ಇವ್ರಿದ್ರೆ ನಾವು ಗೆಲ್ತೀವಿ ಅಂತ. ಭೀಷ್ಮಾಚಾರ್ಯರಿಗೆ ಕೌರವರಿಷ್ಟನ ಪಾಂಡವರಿಷ್ಟನ? ಪಾಂಡವರಿಷ್ಟ. ಆದ್ರೂ ಅವ್ನಿಗೆ ಏನೊಂದು ಕಾನ್ಫಿಡೆನ್ಸ್ ಇದೆ, ಈಗ ಭೀಷ್ಮಾಚಾರ್ಯರು ಇವ್ರ ಕಡೆಯಿಂದ ಯುದ್ಧ ಮಾಡ್ತಾರೆ ಅನ್ನೋದಕ್ಕೆ. ಏನ್ ವಾಟ್ ಮಾತಾಡ್ತಿ ಮತ್ತೆ ಅರ್ಥ ಆಗ್ಲಿಲ್ಲ. ಅಂದ್ರೆ ಅವ್ರಿಗೆ ಏನ್ ಕಾನ್ಫಿಡೆನ್ಸ್ ಇದೆ ಅಂತಂದ್ರೆ, ಅಲ್ಲಿ ವಸ್ತ್ರಾಪಹರಣ ಆದಾಗ ಭೀಷ್ಮಾಚಾರ್ಯರು ಕೂಡ ಒಂದು ಮಾತಾಡಿಲ್ಲ. ಆದ್ರೆ ಕೌರವರನ್ನ ಅವ್ರು ದಂಡಿಸ್ಲಿಲ್ಲ, ಅವ್ರು ನಿಲ್ಲಿಸ್ಲಿಲ್ಲ. ಈಗ ಅವನ್ಗನಿಸ್ತಿದೆ ಯುದ್ಧದಲ್ಲೂ ಕೂಡ ಅವರು ಅದೇ ಒಂದು ಮನಸ್ಥಿತಿಯಲ್ಲಿ ಇರ್ತಾರೆ. ಅವರು ಪಾಂಡವರ ವಿರುದ್ಧವಾಗಿ, ಅಂದ್ರೆ ಅವರಿಗೆ ಏನು ಮಾತು ಕೊಟ್ಬಿಟ್ಟಿದ್ದಾರೆ ಅವ್ರ ತಂದೆಗೆ. ಯಾರಿಗೆ ಮಾತು ಕೊಟ್ಟಿರ್ತಾರೆ ಭೀಷ್ಮಾಚಾರ್ಯರು? ಯಾರು ಕುರುವಂಶದ ಶಂತನು ಮಹಾರಾಜನಿಗೆ ಮಾತು ಕೊಟ್ಬಿಟ್ಟಿದ್ದಾರೆ. ಒಂದು ಯಾವುದು ರಾಜನಾಗಿ ಯಾರು ಕುರುವಂಶದಲ್ಲಿ ಇರ್ತಾನೋ ಅವನ ರಕ್ಷಣೆ ಮಾಡೋದು ಅಷ್ಟೇ ನನ್ನ ಕೆಲಸ ಅಂತ ಅಲ್ಲಿ ಮಾತು ಕೊಟ್ಟಿದ್ದಾರೆ. ಈಗ ಅವ್ರ ಮಾತಿಗೆ ತಪ್ಪೋ ಹಾಗಿಲ್ಲ. ಅದಕ್ಕಾಗಿ ಅವನು ಅನ್ಕೋತಾ ಇದ್ದಾನೆ, ಧೃತರಾಷ್ಟ್ರ ಅಲ್ಲಿ ಕೂತಿದ್ದಾನೆ ನಮ್ಮಪ್ಪ, ಅವನಿಗೋಸ್ಕರ ಈಗ ಯುದ್ಧಕ್ಕೆ ಬಂದಿದ್ದಾನೆ, ಆ ಉಪ್ಪಿನ ಋಣ ಅವನಿಗಿದೆ. ಅದಕ್ಕಾಗಿ ಅವನು ಅಲ್ಲಿ ವಸ್ತ್ರಾಪರಣ ಸಮಯದಲ್ಲೂ ಕೂಡ ಅವ್ನು ಮಾತಾಡಿಲ್ಲ ಅಂತಂದ್ರೆ ಇವಾಗ್ಲೂ ಕೂಡ ಯುದ್ಧದಲ್ಲಿ ನಮ್ಗೋಸ್ಕರನೇ ಮಾಡ್ತಾನೆ. ಆದ ಕಾರಣ ಯುದ್ಧದಲ್ಲಿ ನಾವು ಗೆಲ್ಲೋದು ಶತಸಿದ್ಧ ಅಂತ ಅನ್ಕೋತಾ ಇದ್ದಾನೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 12. ಸಂಜನಯನ್ ಹರ್ಷಂ ಕುರು ವೃದ್ಧಃ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಚೈ ಶಂಕಂ ದದ್ಮೌ ಪ್ರತಾಪವಾನ್. ಅನುವಾದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಕುರುಕುಲ ಪಿತಾಮಹರಾದ ಮತ್ತು ಪ್ರತಾಪಶಾಲಿಗಳಾದ ಭೀಷ್ಮರು ಉಚ್ಚ ಸ್ವರದಿಂದ ಸಿಂಹನಾದವನ್ನು ಮಾಡಿ ಶಂಖವನ್ನು ಊದಿದರು. ಇದರಿಂದ ದುರ್ಯೋಧನನಿಗೆ ಹರ್ಷವಾಯಿತು. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈಗ ಹೆಚ್ಚಾಗಿ ಅವನು ಕಾನ್ಸಂಟ್ರೇಷನ್ ಭೀಷ್ಮಾಚಾರ್ಯರ ಮೇಲೆ ಮಾಡ್ತಾ ಇದ್ದಾನೆ. ಇವಾಗ ಭೀಷ್ಮಾಚಾರ್ಯರು ಕೂಡ ಅವನಿಗೆ ಖುಷಿ ಕೊಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಶಂಖನಾದವನ್ನು ಮಾಡ್ತಾ ಇದ್ದಾರೆ. ಅವರ ಒಂದು ಶಂಖವನ್ನು ಊದ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ದುರ್ಯೋಧನನಿಗೆ ಪ್ರೋತ್ಸಾಹ ಸಿಗ್ಲಿ, ಅವನಿಗೆ ಹರ್ಷ ಆಗ್ಲಿ, ಅಂದ್ರೆ ಸಂತೋಷ ಆಗ್ಲಿ ಅಂತ ಹೇಳಿ ಅವರು ಆ ಒಂದು ಶಂಖವನ್ನ ಊದ್ತಾ ಇದ್ದಾರೆ. ಆದ್ರೆ ಇಲ್ಲಿ ಏನಂತ ಹೇಳ್ತಾರೆ ಅಂತಂದ್ರೆ, ಈ ಒಂದು ಯುದ್ಧದಲ್ಲಿ ಕೊನೆಗೆ ಏನಾಗುತ್ತೆ ನಿಮ್ಗೆ ಗೊತ್ತಿದ್ಯಾ ಭೀಷ್ಮಾಚಾರ್ಯರಿಗೆ? ಭೀಷ್ಮಾಚಾರ್ಯರು ಅರ್ಜುನ ಹೊಡೆದ ಬಾಣಗಳಿಂದ ಶರಶಯ್ಯಲ್ಲಿ ಮಲಗ್ತಾರೆ ಮಾತಾಜಿ. 48 ದಿನಗಳ ಕಾಲ ಒಂದು ಮಂಡಲ ಅಂದ್ರೆ 48 ದಿನಗಳ ಕಾಲ ಮಲಗಿದ್ದು ಕೊನೆಗೆ ಅವರು ಪ್ರಾಣ ಬಿಡ್ತಾರೆ. ಯುದ್ಧದ ಕೊನೆಯವರೆಗೂ ಅವರು ಅದ್ರ ಮೇಲೆ ಮಲ್ಕೊಂಡಿದ್ದು ಕೊನೆಯವರೆಗೂ ನೋಡಿ ಆಮೇಲೆ ಪ್ರಾಣ ಬಿಡ್ತಾರೆ ಮಾತಾಜಿ. ಈಗ ಭೀಷ್ಮಾಚಾರ್ಯರು ಸಾಧಾರಣ ಮನುಷ್ಯ ಆಗಿದ್ರ, ಸಾಧಾರಣ ವ್ಯಕ್ತಿ ಆಗಿದ್ರ? ಇಲ್ಲ ಮಾತಾಜಿ, ಅವರು ಸಾಧಾರಣ ಮನುಷ್ಯ ಅಲ್ಲ. 800 ವರ್ಷಗಳ ಆಯಸ್ಸಿತ್ತು ಮಾತಾಜಿ. ಅವರು 800 ವರ್ಷಗಳ ಕಾಲ ಬದುಕಿದ್ರು ಮಾತಾಜಿ. ಅಂದ್ರೆ ನಾನು ಹೇಳ್ತಾ ಇರೋದು ಆಧ್ಯಾತ್ಮಿಕವಾಗಿ. ಆಧ್ಯಾತ್ಮಿಕವಾಗಿ ಗೊತ್ತಿಲ್ಲ. ಅವರನ್ನ ಮಹಾಜನ ಅಂತ ಕರೀತಾರೆ, ಮಹಾಜನರು ಅಂತ ಹೇಳ್ತಾರೆ. 12 ಜನ ಮಹಾಜನರು, ಅದರಲ್ಲಿ ಭೀಷ್ಮಾಚಾರ್ಯರು ಕೂಡ ಒಬ್ರು. ಅಂದ್ರೆ ಮಹಾಜನರು ಅಂದ್ರೆ ಅವರು ಭಗವಂತನನ್ನ, ಕೃಷ್ಣನನ್ನ ಸಂಪೂರ್ಣವಾಗಿ ತಿಳಿದವರು, ಅವನ ಭಕ್ತಿ ಮಾಡಿದವರು.
ಅಂತ ಶುದ್ಧ ಭಕ್ತರು ಅಪರೂಪ. ಅವರನ್ನ ಬ್ರಹ್ಮ ಶಿವ ಅವರಿಗೆ ಹೋಲಿಸ್ತಾರೆ, ಆ ಮಟ್ಟಕ್ಕೆ ಅವರ ಒಂದು ಭಕ್ತಿ ಅನ್ನುವಂಥದ್ದು ಅಂತ. ಇಲ್ಲಿ ಭೀಷ್ಮಾಚಾರ್ಯರು ಅಷ್ಟು ಭಕ್ತರಾಗಿದ್ದು, ಶುದ್ಧ ಭಕ್ತರಾಗಿದ್ದು, ಮಹಾಜನ ಅನ್ನಿಸ್ಕೊಂಡು, ಮತ್ತೆ ಈಗ ಯುದ್ಧದಲ್ಲಿ ಅವರು ಹೇಗೆ ಸೋಲನಪ್ತಾರೆ, ಅದು ಇಚ್ಛಾಮರಣಿಗಳು ಕೂಡ ಹೇಗೆ ಅವರು ಭಗವಂತರಿಗೆ ವಿರುದ್ಧವಾಗಿ ನಿಂತು ಯುದ್ಧ ಮಾಡ್ತಾರೆ. ಇದು ಒಂದು ಭಗವಂತ ಈ ಒಂದು ಯುದ್ಧದ ಮೂಲಕ ಎಲ್ಲರಿಗೂ ಕೂಡ ಒಂದು ಮೆಸೇಜ್ ಕೊಡ್ತಾ ಇದ್ದಾನೆ. ಏನು ಅಂತಂದ್ರೆ, ನೀನೆಷ್ಟೇ ಶಕ್ತಿಶಾಲಿಯಾಗಿರ್ಬೋದು, ಅಂದ್ರೆ ದೈಹಿಕವಾಗಿ ಅಥವಾ ನೀನು ಆಧ್ಯಾತ್ಮಿಕವಾಗಿ ಕೂಡ ಅಷ್ಟೇ ಶಕ್ತಿಶಾಲಿ ಇರ್ಬೋದು, ನಿನಗೆ ಎಲ್ಲ ಒಂದು ಭಗವಂತನ ಭಕ್ತಿ ಮಾಡೋದಕ್ಕೆ ಕೂಡ ತಿಳಿದಿರ್ಬೋದು, ಅಂತ ಒಳ್ಳೆ ವ್ಯಕ್ತಿನೇ ನೀನ್ ಆಗಿರ್ಬೋದು. ಆದ್ರೆ ಯಾವತ್ತು ನೀನು ಅಧರ್ಮದ ಕಡೆಗೆ ನಿಂತ್ಕೋತೀಯಾ, ಆಗ ನೀನು ಗೆಲ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅದನ್ನ ಒಂದು ನಿದರ್ಶನ ಕೊಡ್ತಾ ಇದ್ದಾರೆ ಭೀಷ್ಮಾಚಾರ್ಯರ ಮೂಲಕ. ಇಲ್ಲಿ ಭೀಷ್ಮಾಚಾರ್ಯರು ಆ ಶಂಕನಾದವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದು ಏನ್ ಮೆಸೇಜ್ ಕೊಡ್ತಾ ಇದೆ ಅಂತಂದ್ರೆ, ಕೃಷ್ಣನ ಎದುರು ಪಕ್ಷದಲ್ಲಿ ಯಾರು ಇರ್ತಾರೆ ಅವ್ರು ಸೋಲ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ ಮುಂದೆ. ಹರೇ ಕೃಷ್ಣ. ಶ್ಲೋಕ 13. ತಥಾ ಶಂಖಾಶ್ಚ ಭೇರಶ್ಚ ಪಡವಾನಕ ಗೋಮುಖಃ ಸಹಸ್ಯೇವಾಭ್ಯ ಹನ್ಯಂತ ಸಾ ಶಬ್ದಸ್ತು ಮುಲೋಭವತ್. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯ. ಅನಂತರ ಶಂಖಗಳು, ಬೇರಿಗಳು, ಡೋಲು, ತಮಟೆ, ಗೋಮುಖ ಮೊದಲಾದ ವಾದ್ಯಗಳು ಇದ್ದಕ್ಕಿದ್ದಂತೆ ಒಟ್ಟಿಗೆ ಮೊಳಗಿದವು. ಈ ರಣಶಬ್ದವು ಭೀಷಣವಾಗಿತ್ತು. ಅಂದ್ರೆ ಇಲ್ಲಿ ಎಲ್ಲರೂ ಕೂಡ ಯುದ್ಧ ಅಂತಂದ್ರೆ ಹೇಗಿರುತ್ತೆ ಅಂದ್ರೆ, ಈಗ ಯುದ್ಧ ನಡೀತಾ ಇದೆ, ಇಂಡಿಯಾ ಪಾಕಿಸ್ತಾನ ವಾರ್ ನಡೀತಾ ಇದೆ. ಯುದ್ಧ ಘೋಷಣೆ ಹೇಗೆ ಗೊತ್ತಾಗುತ್ತೆ, ಆಗಿನ ಕಾಲದಲ್ಲಿ ಹೇಗೆ ಗೊತ್ತಾಗ್ತಿತ್ತು ಅಂದ್ರೆ, ಅಲ್ಲಿ ಹೇಳ್ತಾ ಇದ್ದಾರೆ ಅಕ್ಷೋಣಿ ಸೈನ್ಯ ಅಂದ್ರೆ ಕೋಟ್ಯಾಂತರ ಜನ ಸೇರಿದ್ದಾರೆ ಯುದ್ಧಕ್ಕೆ. ಯಾವ್ದೋ ಒಂದು ಮೂಲೆಯಲ್ಲಿ ಯುದ್ಧ ಪ್ರಾರಂಭ ಆಯ್ತು ಅಂದ್ರೆ ಇನ್ನೊಂದು ಮೂಲೆಯಲ್ಲಿ ಇರೋರ್ಗೂ ಗೊತ್ತಾಗ್ಬೇಕು. ಹೇಗೆ ಗೊತ್ತಾಗ್ತಿತ್ತು ಅಂದ್ರೆ, ಅವ್ರು ಈ ರೀತಿ ಶಂಖನಾದಗಳು ಮತ್ತೆ ಬೇರಿ, ಡೋಲು, ತಮಟೆ ಇದೆಲ್ಲ ಮಾಡ್ತಾ ಇದ್ರು. ಈ ವಾದ್ಯಗಳನ್ನ ನುಡಿಸೋದ್ರ ಮೂಲಕ ಅವ್ರಿಗೆಲ್ಲರಿಗೂ ಗೊತ್ತಾಗ್ತಾ ಇತ್ತು ಯುದ್ಧ ಪ್ರಾರಂಭ ಆಗಿದೆ ಅಂತ. ಈಗ ಯುದ್ಧ ಪ್ರಾರಂಭ ಆಗೋ ಸಮಯದಲ್ಲಿ ಇದೆಲ್ಲವನ್ನು ಮಾಡ್ತಾ ಇದ್ದಾರೆ. ಆ ಒಂದು ಶಬ್ದ ಅದು ಎಷ್ಟು ಭೀಷಣವಾಗಿತ್ತು ಅಂದ್ರೆ, ಪ್ರತಿದಿನ ಲಕ್ಷಾಂತರ ಸಾವಿರಾರು ಜನ ಸಾಯ್ತಾರೆ. ಆ ಒಂದು ಹೃದಯ ವಿದ್ರಾವಕ ಒಂದು ಸನ್ನಿವೇಶ ಪ್ರಾರಂಭ ಆಗುವಂತಹ ಒಂದು ಸೂಚನೆ ಅದು ಕೊಡ್ತಾ ಇತ್ತು. ಕೃಷ್ಣ. ಓದ್ಲ ಮಾತಾಜಿ ಶ್ಲೋಕ. ಹಾ ಪ್ರಭುಜಿ. ಶ್ಲೋಕ 14. ತಥಾ ಶ್ವೇದೇಹಾಯೋಕ್ತೆ ಮಹತಿ ಸೈಂದನಿ ಸ್ಥಿತೌ ಮಾಧವಃ ಪಾಂಡವಶ್ಚೈವ್ಯ ದಿವ್ಯೋ ಶಗ್ನೋ ಪ್ರದತ್ಮುತುಃ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಎದುರು ಪಕ್ಷದಲ್ಲಿ ಬಿಳಿಯ ಕುದುರೆಗಳನ್ನು ಕಟ್ಟಿದ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದು ಶ್ರೀಕೃಷ್ಣನು ಅರ್ಜುನನು ತಮ್ಮ ಅಲೌಕಿಕವಾದ ಶಂಖಗಳನ್ನು ಊದಿದರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದಗಳು. ಆದ್ರೆ ಈಗ ಅವರ ಒಂದು ಯುದ್ಧದಲ್ಲಿ ಗೆಲ್ತಾರೆ ಅನ್ನೋದಕ್ಕೆ ಅನೇಕ ಒಂದು ಸೂಚನೆಗಳು ಇಲ್ಲಿ ನಾವು ನೋಡ್ತೀವಿ. ಹೇಗೆ ಜಯ ಅನ್ನುವಂಥದ್ದು ಪಾಂಡವರಿಗೆ ಅಂತ ಅನ್ನೋದನ್ನ ಇಲ್ಲಿ ತಿಳಿಸ್ಕೊಳ್ತಾ ಇದ್ದಾರೆ. ಅಂದ್ರೆ ಎರಡು ಪಕ್ಷದಲ್ಲಿ ಇಲ್ಲಿ ಮಹಾರಥದಲ್ಲಿ ಉಪಸ್ಥಿತರಾಗಿದ್ದು ಯಾರು? ಕೃಷ್ಣ ಅರ್ಜುನ. ಆ ರಥ ಯಾರು ಕೊಟ್ಟದ್ದು? ನೀವು ಲೆವೆಲ್ 1 ಅಲ್ಲಿ ಕೇಳಿರ್ತೀರಾ. ಅರ್ಜುನ ಮತ್ತೆ ಕೃಷ್ಣನಿದ್ದ ರಥವನ್ನ ಯಾರು ಕೊಟ್ಟದ್ದು? ಅಗ್ನಿದೇವ ಕೊಟ್ಟಂತಹ ರಥ. ಈಗ ಅಲ್ಲಿ ಅವನ ಜೊತೆಲಿ ಅರ್ಜುನ ಜೊತೆಲಿ ಕೃಷ್ಣ ಇದ್ದಾನೆ. ಕೃಷ್ಣನ ಹೆಂಡತಿ ಯಾರು? ಹರೇ ಕೃಷ್ಣ. ರುಕ್ಮಿಣಿ, ಭಾಗ್ಯದೇವತೆ ಅಂತ ಹೇಳ್ತೀವಿ. ಲಕ್ಷ್ಮಿ ಅಲ್ವಾ, ವಿಷ್ಣುವಿನ ಹೆಂಡತಿ. ಈಗ ವಿಜಯಲಕ್ಷ್ಮಿ ಅವನ ಕಡೆ ಇದ್ದಾಳೆ. ಈಗ ವಿಜಯಲಕ್ಷ್ಮಿನೂ ಇದ್ದಾಳೆ, ಸ್ವತಃ ಕೃಷ್ಣ ಇದ್ದಾನೆ, ಮತ್ತೆ ಅಲ್ಲಿ ದೇವತೆಗಳು ಕೊಟ್ಟಂತಹ ಒಂದು ರಥ ಇದೆ. ಇದೆಲ್ಲ ಕೂಡ ಏನನ್ನ ಸೂಚನೆ ಮಾಡ್ತಾ ಇದೆ? ಈ ಒಂದು ಯುದ್ಧದಲ್ಲಿ ಪಾಂಡವರಿಗೆ ಜಯ ಅನ್ನೋದನ್ನ ಇದು ಸೂಚಿಸ್ತಾ ಇದೆ ಅನ್ನೋದನ್ನ ನಾವು ನೋಡ್ತಾ ಇದೀವಿ. ಜಯಸ್ತು ಪಾಂಡುಪುತ್ರಾಣಾಂ ಈಶಾಂ ಪಕ್ಷೆ ಜನಾರ್ದನ. ಭಗವಂತ ಸ್ವತಃ ಅವನ ಕಡೆ ಇದ್ದಾನೆ. ಆದ ಕಾರಣ ಆ ವಿಜಯಲಕ್ಷ್ಮಿ, ಭಾಗ್ಯಲಕ್ಷ್ಮಿ ಕೂಡ ಅವರ ಕಡೆಯಲ್ಲಿರೋದ್ರಿಂದ ಇದು ಸೂಚಿಸ್ತಾ ಇದೆ ಆ ಒಂದು ವಿಜಯ ಅನ್ನುವಂಥದ್ದು ಅರ್ಜುನನಿಗೆ ಸಿಗುತ್ತೆ ಅಂತ. ಮಾತಾಜಿ, ಇಲ್ಲಿ ಅಲೌಕಿಕವಾದ ಶಂಖಗಳನ್ನು ಊದಿದರು ಅಂದ್ರೆ ಅರ್ಥ ಆಗ್ಲಿಲ್ಲ. ಅಲೌಕಿಕವಾದ ಶಂಖಗಳು ಅಂತಂದ್ರೆ ಇಲ್ಲಿ ಹೇಳ್ತಾ ಇದ್ದಾರೆ ಪ್ರಭುಜಿ, ಏನು ಶಬ್ದ ಬರ್ತಾ ಇದೆ ಈ ಕೃಷ್ಣಾರ್ಜುನರು ಅಥವಾ ಪಾಂಡವರ ಕಡೆಯಿಂದ, ಅದು ಅಲೌಕಿಕ ಶಬ್ದ ಅಂತ ಕರಿತಾ ಇದ್ದಾರೆ. ಅಂದ್ರೆ ಸ್ವತಃ ಕೃಷ್ಣ ಹೋಗ್ತಾ ಇರೋದ್ರಿಂದ ಅದು ಅಲೌಕಿಕ ಕೂಡ ಆಗುತ್ತೆ. ಮತ್ತೆ ಅಲ್ಲಿ ಜಯ ಅನ್ನುವಂಥದ್ದು ಕೂಡ ಇವ್ರಿಗೆ ಇರೋದು ಅನ್ನೋದು ಕಾರಣದಿಂದ. ಮಾತಾಜಿ, ಪ್ರಭುಜಿ ಶಬ್ದ ಬರಲ್ಲ ಅಲ್ವಾ ಅಲೌಕಿಕ ಅಂದ್ರೆ?
ಇಲ್ಲ ಇಲ್ಲ ಪ್ರಭುಜಿ, ಶಬ್ದ ಬರುತ್ತೆ. ಅಲೌಕಿಕ ಅಂತಂದ್ರೆ ಅಲ್ಲಿ ಶಬ್ದ ಬರುತ್ತೆ. ಆದ್ರೆ ಆ ಶಬ್ದ ಯಾವ ರೀತಿ ಇದೆ ಅಂತಂದ್ರೆ ಮುಂದೆ ಹೇಳ್ತಾರೆ. ಆ ಯಾರು ಕುರುವಂಶದ ಕಡೆ ಇದ್ದಾರೆ ಅವರ ಹೃದಯಗಳೆಲ್ಲ ನಡುಗುತ್ತೆ ಅಂತ ಹೇಳ್ತಾರೆ. ಅವರ ಹೃದಯ ವಿದ್ರಾವಕವಾದ ಆ ಶಬ್ದಕ್ಕೆ ಹೆದರ್ತಾರೆ ಅಂತ. ಅಲ್ಲಿ ಆ ಕಡೆ ಭೀಷ್ಮರು ಊದಿದ್ದಾರೆ, ಮತ್ತೆ ಬೇರೊಬ್ರು ಕೂಡ ಕೌರವರು ಶಂಖನಾದ ಮಾಡ್ತಾರೆ. ಆದ್ರೆ ಇವ್ರು ಯಾರು ಹೆದರ್ಕೊಳ್ಳೋದಿಲ್ಲ. ಆದ್ರೆ ಇವರು ಊದಿದಂತಹ ಒಂದು ಶಂಖನಾದ ಅದು ಹೆದರಿಸ್ತಾ ಇದೆ ಆ ಕೌರವ ಪಕ್ಷದವ್ರನ್ನ ಅಂತ. ಈಗ ಹೇಳ್ತೀರಾ ಕೌರವರ ಪಕ್ಷದಲ್ಲಿ ಅವ್ರಿಗೆ ಯಾಕೆ ಹೃದಯ ನಡುಗುತ್ತೆ ಅಂತ ಕೇಳಿ. ಅಂದ್ರೆ ಅಧರ್ಮವಾಗಿರೋದ್ರಿಂದ ಅವ್ರಿಗೆ ಹೃದಯ ನಡ್ಗತ್ತೆ, ಧರ್ಮವಾಗಿ ಇಲ್ದೇ ಇರೋದ್ರಿಂದ ಹೆದರಿಕೆ ಆಗ್ತಾ ಇದೆ. ಹೌದು, ಯಾರು ಅಧರ್ಮದಲ್ಲಿದ್ದಾರೆ ಅವ್ರಿಗೆ ಮನಸಾಕ್ಷಿ ಅನ್ನೋದು ಸ್ವಲ್ಪ ಇರುತ್ತೆ ಒಳಗಡೆ, ಅವ್ರಿಗೆ ಗೊತ್ತಿರುತ್ತೆ, ಕಾನ್ಫಿಡೆನ್ಸ್ ಅದು ಕಮ್ಮಿ ಆಗುತ್ತೆ. ನಾವು ಕೆಟ್ಟವ್ರ ಕಡೆ ಇದ್ದೀವಿ, ಕೆಟ್ಟ ವಿಷಯಕ್ಕಾಗಿ ಅಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಇದೀವಿ, ಗ್ಯಾರಂಟಿ ನಮಗೂ ಗೆಲ್ಲೋದಕ್ಕೆ ಚಾನ್ಸಸ್ ತುಂಬಾ ಕಡಿಮೆ ಅಂತ. ಹಾಗೆ ಅವ್ರಿಗೆ ಗೊತ್ತಾಗ್ತಾ ಇದೆ, ಈಗ ಯುದ್ಧ ಪ್ರಾರಂಭ ಆಯ್ತು ಅಂದ್ರೆ ಧರ್ಮ ಗೆಲ್ತು ಅಂದ್ರೆ ನಾವೆಲ್ಲ ಸಾಯ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ನಾವು ನೋಡ್ತೀವಿ, ಯುದ್ಧ ಪಾಂಡವರು ಮಾಡ್ತಾ ಇದ್ದಾರೆ, ಪಾಂಡವರ ಕಡೆ ಬಂದವರು ಕೂಡ ಮಾಡ್ತಾ ಇದ್ದಾರೆ. ಅವರಿಗೆ ಎಲ್ಲರಿಗೂ ಉದ್ದೇಶ ಏನಾಗಿತ್ತು? ಯುದ್ಧದ ಉದ್ದೇಶ ಏನಿತ್ತು? ಅವ್ರು ಯಾಕೆ ಯುದ್ಧ ಮಾಡ್ತಾ ಇದ್ರು? ಧರ್ಮ ಗೆಲ್ಬೇಕು ಅನ್ನೋದೇ. ಧರ್ಮ ಉಳಿಸೋಕೋಸ್ಕರ. ಅಂದ್ರೆ ಪಾಂಡವರಿಗೆ ಅನ್ಯಾಯ ಆಗಿದೆ, ಅವರಿಗೆ ನ್ಯಾಯ ಕೊಡ್ಸೋದಕ್ಕೋಸ್ಕರ ಅವರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಆದ್ರೆ ಕೌರವರ ಕಡೆ ಇದ್ದವರೆಲ್ಲ ಯುದ್ಧ ಮಾಡ್ತಾ ಇದ್ದಾರೆ. ಅಲ್ಲಿ ಅವ್ರೆಲ್ಲರೂ ಕೂಡ ದುರ್ಯೋಧನನಿಗೆ ಏನಾದ್ರೂ ಕೊಡಿಸ್ಬೇಕಂತಿದಾರ, ಯುದ್ಧದಿಂದ ಏನಾದ್ರೂ ಅವ್ನಿಗೆ ಸಿಗ್ಬೇಕು ಅನ್ನೋ ಒಂದು ಉದ್ದೇಶದಿಂದಾನೇ ಎಲ್ಲರೂ ಬಂದಿದ್ದಾರೆ. ಅವರು ಪರ್ಸನಲ್ ಆಗಿ ಅವರಿಗೆ ಹೆಲ್ಪ್ ಮಾಡಿರ್ತಾನೆ ಮಾತಾಜಿ, ಅದನ್ನ ಅವ್ರ ಗುಣಾತೀತಕ್ಕೋಸ್ಕರ ಮಾಡ್ತಿರ್ತಾರೆ ಮಾತಾಜಿ. ಉದಾಹರಣೆಗೆ ಇಲ್ಲಿ ಭೀಷ್ಮಾಚಾರ್ಯರು, ಭೀಷ್ಮಾಚಾರ್ಯರಿಗೆ ಅವನಿಗೆ ಮಗನ್ಗೆ ರಾಜ್ಯ ಕೊಡಿಸ್ಬೇಕು, ರಾಜ್ಯ ಕೊಡ್ತೀನಿ, ನಿನ್ ಮಗನ್ಗೋಸ್ಕರ ನನ್ ರಾಜ್ಯ ಕೊಡ್ತೀನಿ, ಕೋಶ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತಾನೆ ಮಾತಾಜಿ ದುರ್ಯೋಧನ. ಅದ್ರಿಂದ ಅವನು ಮಾತಿ ಕಟ್ಟಿ ಬಿದ್ದು ಇದಾಗಿರ್ತಾನೆ. ಭೀಷ್ಮಾಚಾರ್ಯರು ನನ್ ಜೀವ ಇರೋವರೆಗೂ ಹಸ್ತಿನಾಪುರದ ದಾಸನಾಗಿ ಅದಕ್ಕೆ ಸಿಂಹಾಸನದ ಆಸೆ ಪಡದೆ ದಾಸನಾಗಿ ಸೇವಕನಾಗಿ ಇರ್ತೀನಿ ಅನ್ನೋ ಉದ್ದೇಶಕ್ಕೆ ಅವರು ಆಸೆ ಪಡ್ದಂಗೆ ಅದಕ್ಕೋಸ್ಕರ ಇರ್ತಾರೆ ಮಾತಾಜಿ. ಕರ್ಣನಿಗೆ ಒಂದು ಗೆಳೆಯನ್ ಸ್ನೇಹಕ್ಕೋಸ್ಕರ ಇದು ಮಾಡಿರ್ತಾನೆ ಮಾತಾಜಿ. ದ್ರೋಣಾಚಾರ್ಯರು ಅಶ್ವತ್ಥಾಮನಿಗೋಸ್ಕರ ಯುದ್ಧ ಮಾಡ್ತಾರೆ. ಅಶ್ವತ್ಥಾಮನಿಗೋಸ್ಕರ ನನ್ನ ಮಗ ಅವನ ಜೊತೆ ಸೇರ್ಕೊಂಡಿದ್ದಾನೆ, ಯುದ್ಧಕ್ಕೆ ಹೋಗ್ತಾ ಇದ್ದಾನೆ, ಅವನು ಗ್ಯಾರಂಟಿ ಗೆಲ್ಲೋದಿಲ್ಲ, ಅಲ್ಲಿ ನನ್ ಮಗನು ಸತ್ತೋದ್ರೆ ಏನ್ ಮಾಡೋದು, ಅದಕ್ಕೆ ಅವನ ರಕ್ಷಣೆಗೋಸ್ಕರ ಏನ್ ಹೋಗಿದ್ದಾನೆ ದ್ರೋಣಾಚಾರ್ಯ. ಇಲ್ಲಿ ಎಲ್ಲರೂ ಕೂಡ ಅವರವರದೇ ಒಂದು ಎಲ್ಲರಿಗೂ ಅವರವರದೇ ಆದ ಉದ್ದೇಶ ಇದೆ. ಯಾರಿಗೂ ಒಂದು ಮನಸ್ಸಿಲ್ಲ, ಒಂದೇ ಮನಸ್ಸಿನಿಂದ ಇಲ್ಲಿ ಅಧರ್ಮ ನಡೆದಿದೆ, ನಮ್ಗೆ ಧರ್ಮ ಸ್ಥಾಪನೆ ಆಗ್ಬೇಕು, ಇಲ್ಲಿ ಅನ್ಯಾಯ ಆಗಿದೆ, ಅಲ್ಲಿ ಅವ್ರಿಗೆ ನ್ಯಾಯ ಸಿಗ್ಬೇಕು ಅನ್ನೋಂತ ಯಾವ ಉದ್ದೇಶನೂ ಇಲ್ಲ. ಅವರವ್ರದೇ ಉದ್ದೇಶಗಳಿಂದ ಬಂದಿದ್ದಾರೆ ಅಲ್ಲಿ ಯುದ್ಧಕ್ಕೆ. ಆದ್ರೆ ಇಲ್ಲಿ ಆ ಪಾಂಡವರ ಕಡೆಯಿಂದ ಬಂದಂತ ಅಷ್ಟು ಜನ ಒಂದು ಧರ್ಮ ಸ್ಥಾಪನೆಗಾಗಿ ಬಂದಿದ್ದಾರೆ. ಆದ ಕಾರಣ ಅವರು ಊದಿದ ಒಂದು ಶಂಖನಾದ ಅದು ಅಲೌಕಿಕ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಸ್ವತಃ ಕೃಷ್ಣ ಅವನು ದೇವೋತ್ತಮ ಪರಮ ಪುರುಷ, ಆ ಕಾರಣದಿಂದಲೂ ಕೂಡ ಅದು ಅಲೌಕಿಕ. ಹೀಗೆ ಅವರು ಮಾಡಿದಂತಹ ಒಂದು ಶಬ್ದದಿಂದ ಎಲ್ಲರ ಒಂದು ಇದು ನಡಗುತ್ತೆ ಕೌರವರದು. ಮಾತಾಜಿ ಇಲ್ಲಿ ಅಂದ್ರೆ 18 ಅಕ್ಷೋಣಿ ಸೈನ್ಯನ ಅಂದ್ರೆ ಈ ಕೃಷ್ಣನೇ ಕಂಪ್ಲೀಟ್ ಆಗಿ ಕಳ್ಸಿಕೊಟ್ಟಿರ್ತಾರ? ಏನ್ ಪ್ರಭುಜಿ? ಅಂದ್ರೆ ಇಲ್ಲ ಪ್ರಭುಜಿ, ಇವ್ರದ್ದು ಸೈನ್ಯ ಇರುತ್ತಲ್ವಾ ಮಾತಾಜಿ, ಸೇರಿ 18 ಅಕ್ಷೋಣಿ ಸೈನ್ಯ ಆಗಿರುತ್ತಲ್ಲ? ಅಂದ್ರೆ ಪ್ರಭುಜಿ 18 ಅಕ್ಷೋಣಿ ಸೈನ್ಯ ಅಂದ್ರೆ ಕೃಷ್ಣನದು ಒಂದು ಅಕ್ಷೋಣಿ ಸೈನ್ಯ, ನಾರಾಯಣಿ ಸೇನಾ ಅಂತಾರೆ. ನಾರಾಯಣಿ ಸೇನಾ ಅಂದ್ರೆ ಅವ್ರು ಹೋಗಿ ಕೇಳ್ತಾನೆ, ಇಬ್ರು ಹೋಗಿ ಯುದ್ಧಕ್ ಮುಂಚೆ ಸಹಾಯ ಕೇಳ್ತಾರೆ ಕೃಷ್ಣನ ಹತ್ರ. ಅಂದ್ರೆ ಅವನು ಹೇಳ್ತಾನೆ, ಅವ್ರಿಬ್ರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡ್ತಾನೆ. ಇಬ್ರು ಸಂಬಂಧಿಕರೇ ಆಗಿದ್ದಾರೆ, ಅದಕ್ಕೆ ಅವನು ಹೇಳ್ತಾನೆ, ನೀವ್ ಯಾವ್ದಾದ್ರು ಒಂದು ಚೂಸ್ ಮಾಡ್ಬೋದು, ನಾನು ನಿಶಸ್ತ್ರಧಾರಿಯಾಗಿ ಬರ್ತೀನಿ, ಇಲ್ಲಾಂದ್ರೆ ನಿಮ್ಗೆ ಒಂದು ಅಕ್ಷೋಣಿ ಸೈನ್ಯ, ನಾರಾಯಣಿ ಸೈನ್ಯ ಕೊಡ್ತೀನಿ, ಇದೆರಡರಲ್ಲಿ ಯಾವ್ದು ಬೇಕು ಅಂತ ಆಪ್ಷನ್ ಫಸ್ಟ್ ಅರ್ಜುನನಿಗೆ ಕೊಡ್ತಾನೆ. ಅರ್ಜುನ ನೇರವಾಗಿ ಕೃಷ್ಣನನ್ನೇ ಚೂಸ್ ಮಾಡ್ಬಿಡ್ತಾನೆ. ಇವನ್ಗೆ ನಗು ಬರುತ್ತೆ, ಖುಷಿ ಆಗುತ್ತೆ, ಅಪ್ಪ ಒಳ್ಳೆ ಕೆಲಸ ಮಾಡ್ದ, ಶಸ್ತ್ರಗಳೇ ಎತ್ತೇ ಇರೋ ಮನುಷ್ಯನ್ ಇಟ್ಕೊಂಡು ನಾನೇನ್ ಮಾಡ್ಲಿ ಅಂತ ಹೇಳಿ ಅವನು ಖುಷಿ ಪಡ್ತಾನೆ. ಇವನೆಂತ ಮುಟ್ಟಾಳ, ನಾರಾಯಣಿ ಸೈನ್ಯ ಒಂದು ಅಕ್ಷೋಣಿ ಸೈನ್ಯ ನನಗೆ ಸಿಗುವಾಗ ಮಾಡ್ದ ಅಂತ ಹೇಳಿ ಅವನು ಖುಷಿಯಾಗಿ ಅದನ್ನ ತಗೊಂಡು ಹೋಗ್ತಾನೆ. ಆದ್ರೆ ಭಕ್ತನಾದವನು ಎಂತದೇ ಪರಿಸ್ಥಿತಿಯಲ್ಲಿ ಆ ಸೈನ್ಯ ಏನಂತ ಹೇಳಿದ್ರೆ ಆ ಧರ್ಮದ ಪರವಾಗಿ ಕೆಲಸ ಮಾಡೋಂಗಾಯ್ತಲ್ಲ, ಬಟ್ ಅವ್ರ ಮನಸ್ಥಿತಿ ಹೇಗಿರುತ್ತಲ್ಲ? ಇಲ್ಲ ಪ್ರಭುಜಿ, ಈಗ ಭೀಷ್ಮಾಚಾರ್ಯರು ಕೂಡ ಯುದ್ಧ ಮಾಡಿದ್ರು. ಯುದ್ಧ ಮಾಡುವಾಗ ಅವರು ಅಧರ್ಮದ ಸೈಡ್ ಅಲ್ಲಿ ಮಾಡಿದ್ರು ಅಂತಲ್ಲ, ಯುದ್ಧ ಮಾಡಕ್ಕೆ ಹೋದವರು ಅವ್ರಿಗೆ ಉದ್ದೇಶ ಒಂದೇ, ಕ್ಷತ್ರಿಯನಾದವನು ಯುದ್ಧ ಮಾಡ್ಬೇಕೀಗ ಅಷ್ಟೇ. ಈಗ ಅವನ ಯಾರು ಅವ್ರಿಗೆ ನಿಯೋಜಿಸಿದ್ದಾನೆ ಅವನು ಹೇಳಿದ ನೀನ್ ಯುದ್ಧ ಮಾಡು ಅಂತ. ಅಂದ್ರೆ ಅವ್ರು ಹೋಗಿ ಆ ಧರ್ಮದ ಕಡೆ ನಿಂತ್ಕೋತಾರೆ ಅಂತಲ್ಲ, ಅವರೆಲ್ಲರೂ ಕೂಡ ಸಾಯೋದಕ್ಕೆ ರೆಡಿಯಾಗಿ ಹೋಗ್ತಾ ಇದಾರೆ ಅಂತ ಅಷ್ಟೇ. ಸೈನ್ಯಕ್ಕೆ ಹೋದವರೆಲ್ಲ ಸಾಯ್ತಾರೆ, ಅವ್ರಿಗೆ ಸಾಯೋದು ಕೂಡ ಬಗ್ಗೆ ಏನು ಚಿಂತೆ ಇಲ್ಲ.
ಶ್ಲೋಕ 15. ಪಾಂಚಜನ್ಯಂ ಹೃಷಿಕೇಶೋ ದೇವದತ್ತಂ ಧನಂಜಯಃ ಪ್ರೌಂಡ್ರಂ ದದ್ಮೋ ಮಹಾಶಂಕಂ ಭೀಮಕರ್ಮ ವೃಕೋದರಃ. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ಋಷಿಕೇಶನು ತನ್ನ ಪಾಂಚಜನ್ಯವೆನ್ನುವ ಶಂಖವನ್ನು, ಅರ್ಜುನನು ಭಯಂಕರ ದೇವದತ್ತವನ್ನು, ವೃಕೋದರನು ಮತ್ತು ಅದ್ಭುತ ಸಾಹಸಗಳನ್ನು ಮಾಡಬಲ್ಲವನು ಆದ ಭೀಮನು ಪೌಂಡ್ರವೆನ್ನುವ ಮಹಾಶಂಖವನ್ನು ಊದಿದರು. ಈಗ ಇವರು ಶಂಖಗಳ ಹೆಸರುಗಳನ್ನು ಕೂಡ ಇಲ್ಲಿ ಹೆಸರಿಸ್ತಾ ಇದ್ದಾರೆ. ಕೃಷ್ಣನನ್ನ ಇಲ್ಲಿ ಋಷಿಕೇಶ ಅಂತ ಇದ್ದಾರೆ. ಋಷಿಕೇಶ ಅಂದ್ರೆ ಯಾರಿಗಾದ್ರೂ ಗೊತ್ತಿದೆಯಾ ಏನಂತ? ಇಂದ್ರಿಯಗಳ ಒಡೆಯ ಅಂತ. ಕೃಷ್ಣ ಭಗವಂತ ಅವನು ಎಲ್ಲ ಇಂದ್ರಿಯಗಳ ಒಡೆಯ. ಆದ್ರೆ ಅವನು ನಮ್ಮ ಇಂದ್ರಿಯಗಳ ಒಡೆಯನಾ? ಹೌದಾ? ಹೌದು ಮಾತಾಜಿ. ನಮ್ಮ ಇಂದ್ರಿಯಗಳನ್ನ ಅವನೇ ಮಾತಾಜಿ. ನಮ್ಮ ಇಂದ್ರಿಯಗಳನ್ನ ಅವನು ನಿರ್ದೇಶಿಸ್ತಾ ಇದ್ದಾನ? ಹೌದು ಮಾತಾಜಿ. ಭಗವಂತ ಏನ್ ಮಾಡ್ತಾನೆ ಅಂದ್ರೆ ಅವನು ನಿಜವಾಗ್ಲೂ ವಾಸ್ತವದಲ್ಲಿ ಎಲ್ಲರ ಇಂದ್ರಿಯಗಳ ಒಡೆಯ, ಅದು ಸತ್ಯ. ಆದ್ರೆ ಅವನ ಭಕ್ತರ ಇಂದ್ರಿಯಗಳನ್ನ ನಿರ್ದೇಶನ ಮಾಡೋದಕ್ಕೆ ಇಷ್ಟಪಡುವಷ್ಟು ಅಭಕ್ತರ ಇಂದ್ರಿಯಗಳನ್ನ ಅವನು ನಿರ್ದೇಶನ ಮಾಡೋದಿಲ್ಲ. ಅಭಕ್ತರ ಇಂದ್ರಿಯಗಳನ್ನ ಅವನು ಅವನ ಬಹಿರಂಗ ಶಕ್ತಿಯಾದಂತಹ ಮಹಾಮಾಯೆ ಕೈಗೆ ಕೊಟ್ಬಿಡ್ತಾನೆ. ಆ ಮೂರು ಗುಣಗಳ ಕೈಯಲ್ಲಿ ಕೊಟ್ಟಾಗ ಆ ಗುಣಗಳಿಗೆ ಅನುಗುಣವಾಗಿ ಅವರ ಇಂದ್ರಿಯಗಳು ಕೆಲಸ ಮಾಡುತ್ತೆ. ಆದ್ರೆ ಭಗವಂತ ಅವನ ಭಕ್ತರನ್ನ ಅವನೇ ಸ್ವತಃ ಅವನ ಇಂದ್ರಿಯಗಳನ್ನ ನಿರ್ದೇಶಿಸ್ತಾನೆ. ಇಲ್ಲಿ ಅರ್ಜುನನ ಇಂದ್ರಿಯಗಳನ್ನ ಕೃಷ್ಣ ಯಾರು ಎಷ್ಟರ ಮಟ್ಟಿಗೆ ಭಗವಂತನಿಗೆ ಶರಣಾಗತಿಯನ್ನು ಹೊಂತೀವಿ ಅಷ್ಟರ ಮಟ್ಟಿಗೆ ಭಗವಂತ ನಮ್ಮ ಪಾಲನೆ ಮಾಡ್ತಾನೆ. ಹಾಗೆ ಇಲ್ಲಿ ಸಂಪೂರ್ಣವಾಗಿ ಶರಣಾಗತಿಯಾದಂತಹ ಅರ್ಜುನನ ಇಂದ್ರಿಯಗಳನ್ನ ಕೃಷ್ಣ ಅವನು ನಿರ್ದೇಶನ ಮಾಡ್ತಾ ಇದ್ದಾನೆ. ಆದ ಕಾರಣ ಅವನನ್ನ ಇಲ್ಲಿ ಋಷಿಕೇಶ ಅಂತ ಕರಿತಾ ಇದ್ದಾರೆ. ಅವನ ಶಂಖದ ಹೆಸರು ಕೊಟ್ಟಿದ್ದಾರೆ ಪಾಂಚಜನ್ಯ ಅಂತ. ಅರ್ಜುನ ಭಯಂಕರ ದೇವದತ್ತ ಅಂದ್ರೆ ಅವನ ಒಂದು ಶಂಖದ ಹೆಸರು ದೇವದತ್ತ. ವೃಕೋದರ ಅಂದ್ರೆ ಭೀಮನನ್ನ ಯಾಕೆ ವೃಕೋದರ ಅಂತಾರೆ? ಯಾರಾದ್ರೂ ಹೇಳ್ತೀರಾ? ಅವನು ಊಟ ಜಾಸ್ತಿ ತಿಂತಾನೆ ಅನ್ನೋ ಒಂದು ಉದ್ದೇಶ ಮಾತಾಜಿ. ವೃಕೋದರ. ಉದರ ಅಂತಂದ್ರೆ ದೊಡ್ಡದು, ವೃಕ ಅಂತಂದ್ರೆ ಅದು ತೋಳನ ನರಿನ ಅಂತಾರೆ. ಅಷ್ಟು ಜಾಸ್ತಿ ಊಟ ಮಾಡ್ತಾನೆ ಅಂತ. ಅಷ್ಟು ಊಟ ಮಾತ್ರ ಮಾಡ್ತಾ ಇದ್ನ, ಕೆಲ್ಸ ಮಾಡ್ತಾ ಇರ್ಲಿಲ್ವಾ? ಕೆಲಸನೂ ಮಾಡ್ತಿದ್ದ ಮಾತಾಜಿ. ಅವರು ಯಾವಾಗೆಲ್ಲ ವಾನಪ್ರಸ್ಥಕ್ಕೆ ಹೋಗ್ತಾರೆ ಆಗೆಲ್ಲ ಅವ್ರ ತಾಯಿನ ಉಳಿದ ಪಾಂಡವರನ್ನೆಲ್ಲ ಅವನ್ ತೋಳ ಮೇಲೆ ಎತ್ಕೊಂಡು ಹೋಗ್ತಾನೆ. ಅಷ್ಟು ಶಕ್ತಿಶಾಲಿ ಅವನು ಒಬ್ಬ ರಾಕ್ಷಸನನ್ನ ಹಿಡಿಂಬನನ್ನ ಕೊಲ್ತಾನೆ. ಆದ ಕಾರಣ ಅವನನ್ನ ವೃಕೋದರ ಅಂತ ಕೂಡ ಕರೀತಾರೆ. ಮತ್ತೆ ಇಲ್ಲಿ ಅವನ ಒಂದು ಶಂಖದ ಹೆಸರು ಹೇಳ್ತಾ ಇದ್ದಾನೆ ಪೌಂಡ್ರ ಅನ್ನುವಂತ ಶಂಖವನ್ನ ಅವನು ಊದಿದ್ದಾನೆ ಅಂತ. ಇಲ್ಲಿ ಕೃಷ್ಣನಿಗೆ ಅನೇಕ ಹೆಸರುಗಳನ್ನು ಕೂಡ ಕೊಡ್ತಾ ಇದ್ದಾರೆ. ಕೃಷ್ಣನನ್ನ ಮಧುಸೂದನ ಅಂತ ಯಾಕೆ ಕರೀತಾರೆ? ಮಧು ಎಂಬ ರಾಕ್ಷಸನ್ನ ಕೊಂದಕ್ಕೆ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ನಿಮ್ದು ನಂಬರ್ 196680 ನಿಮ್ ಹೆಸರು ಹಾಕಿ ಪ್ರಭುಜಿ ದಯವಿಟ್ಟು. ನಾನು ಆ ರೀತಿ ಕರೆಯೋದಕ್ಕಾಗಲ್ಲ. ಹ್ಯಾಂಡ್ ರೈಸ್ ಮಾಡಿದ್ದೀರಾ. ಹರೇ ಕೃಷ್ಣ. ಮತ್ತೆ ಅವನನ್ನ ಗೋವಿಂದ ಅಂತ ಯಾಕೆ ಕರೀತಾರೆ? ಗೋಗಳನ್ನ ರಕ್ಷಣೆ ಅವನನ್ನ ವಾಸುದೇವ ಅನ್ನೋದಕ್ಕೆ ವಸುದೇವನ ಮಗ ಅಲ್ಲ. ಮತ್ತೆ ಅವನನ್ನ ದೇವಕಿ ನಂದನ ಅಂತ ಕರೆಯೋದಕ್ಕೆ ದೇವಕಿ ಪುತ್ರ ಆದ್ರಿಂದ ದೇವಕಿ ನಂದನ. ಯಶೋಧಾನಂದನ ಅಂದ್ರೆ ಅದೇ ಮತ್ತೆ ಯಶೋದಯ ಮಗ ಆಗಿರ್ತಾನೆ ಅದರಿಂದ. ಈಗ ಅವನು ಅರ್ಜುನನ ಸಾರಥಿಯಾಗಿರೋದಕ್ಕೆ ಏನಂತ ಕರೀತಾರೆ? ಅದೇ ರೀತಿ ಈಗ ಅವನ ಒಂದು ಅರ್ಜುನನ ಇಂದ್ರಿಯಗಳಿಗೆ ಅವನು ಮಾರ್ಗದರ್ಶನ ಮಾಡ್ತಾ ಇರೋದ್ರಿಂದ ಅವನನ್ನ ಋಷಿಕೇಶ ಅಂತ ಕರೀತಾರೆ ಅಂತ ಹೇಳಿ ಪ್ರಭುಪಾದರು ಈ ಒಂದು ವಿವರವಾಗಿ ಹೇಳ್ತಾ ಇದ್ದಾರೆ ಯಾಕೆ ಋಷಿಕೇಶ ಅಂತ ಕರೆದ್ರು ಅಂತ. ಮತ್ತೆ ಇಲ್ಲಿ ಅರ್ಜುನನನ್ನ ಧನಂಜಯ ಅಂತ ಇದ್ದಾರೆ. ಅರ್ಜುನ ಯಾಕೆ ಧನಂಜಯ? ಈ ಯುದ್ಧ ಎಲ್ಲ ಮುಗಿಯುತ್ತೆ. ಆಮೇಲೆ ಏನಾಗುತ್ತೆ ಅಂತಂದ್ರೆ ಪಾಂಡವರು ಉಳಿತಾರೆ. ಯುಧಿಷ್ಠಿರ ಮಹಾರಾಜನು ಪಟ್ಟಾಭಿಷೇಕ ಆಗುತ್ತೆ. ಆದ್ರೆ ಅವನು ಪಟ್ಟಾಭಿಷೇಕ ಮಾಡ್ಕೊಳಕ್ ಇಷ್ಟನೇ ಇರೋದಿಲ್ಲ ಅವನಿಗೆ. ಕೊನೆಗೆ ಅವನನ್ನ ಮನವೊಲಿಸ್ತಾರೆ. ಭೀಷ್ಮಾಚಾರ್ಯರೇ ಅವನಿಗೆ ಹೇಳ್ತಾರೆ, ಇಲ್ಲ ನೀನ್ ರಾಜನಾಗ್ಬೇಕು, ಈ ಒಂದು ಕಾರಣಕ್ಕಾಗಿನೇ ಈ ಯುದ್ಧ ನಡೆದಿದ್ದು ಅಂತೆಲ್ಲ ಹೇಳಿ ಅವನನ್ನ ಒಪ್ಪಿಸ್ತಾರೆ. ಆದ್ರೆ ಅವನು ಎಷ್ಟೊಂದು ಜನರ ಒಂದು ಸಾವು ನೋವಾಗಿದೆ, ಈಗ ನನಗೆ ಅದ್ರೆಲ್ಲದರ ಪಾಪ ಸಿಗುತ್ತೆ ಅಂತ ಹೇಳಿ ಅವನು ಬೇಸರ ಪಟ್ಕೋತಾನೆ. ಮತ್ತೆ ಅವನು ಒಂದು ಯಜ್ಞವನ್ನ ಆಚರಣೆ ಮಾಡ್ಬೇಕು ಅಂತ ಇರ್ತಾನೆ. ಅಶ್ವಮೇಧ ಯಾಗ, ಆ ರೀತಿ ಅನೇಕ ಯಾಗಗಳನ್ನ ಮಾಡ್ಬೇಕು ಅಂತ ಇರ್ತಾನೆ. ಆ ಯಾಗಗಳಿಗೆ ಅಷ್ಟೇ ಹಣದ ಅಗತ್ಯ ಇರುತ್ತೆ ಅವ್ರಿಗೆ. ಆಗ ಆ ಒಂದು ಹಣದ ಸಂಚಯ ಮಾಡುವಂತದ್ದು ಧನಂಜಯ ಅಂದ್ರೆ ಅವನು ಹಣವನ್ನ ತಂದು ಕೊಡ್ತಾನೆ. ಎಲ್ಲಿದೆ ತಂದು ಕೊಡ್ತಾನೆ? ಒಬ್ಬ ರಾಜ ಹಿಂದಿನ ಕಾಲದಲ್ಲಿ ತುಂಬಾ ಶ್ರೀಮಂತನಿರ್ತಾನೆ. ಅವನು ಒಂದು ಯಜ್ಞಗಳನ್ನ ಮಾಡ್ತಿದ್ದ. ಅವನ ಹತ್ರ
ಸುಮಾರು ಅಂದ್ರೆ ಚಿನ್ನದ ನಾಣ್ಯಗಳು, ಚಿನ್ನದ ಗಣಿ ಅನ್ನೋದೇ ಇತ್ತು. ಅದನ್ನೆಲ್ಲ ಅವನು ತಂದು ಕೊಡ್ತಾನೆ ಅವನು ಯಜ್ಞವನ್ನು ಮಾಡೋದಕ್ಕೆ. ಆದ ಕಾರಣದಿಂದ ಅವನನ್ನ ಧನಂಜಯ ಅಂತ ಹೇಳಿ ಕರಿತಾ ಇದ್ದಾರೆ. ಓದ್ಲ ಮಾತಾಜಿ. ಹಾ ಪ್ರಭುಜಿ. ಶ್ಲೋಕಗಳು 16-18. ಅನಂತ ವಿಜಯಂ ರಾಜ ಕುಂತಿಪುತ್ರೋ ಯುಧಿಷ್ಠಿರಃ ನಕುಲಾ ಸಹ ದೇವಶ್ಚ ಸುಘೋಷ ಮಣಿಪುಷ್ಪಕೌ ಕಶ್ಯಶ್ಚ ಪರಮೇಷ್ಠಾ ಸಹ ಶಿಖಂಡಿ ಚ ಮಹಾರಥಃ ದೃಷ್ಟದ್ಯುಮ್ನೋ ವಿರಾಟಶ್ಚ ಸಾತ್ಯಕಿಶ್ಚ ಪರಾಜಿತಃ ದ್ರುಪದೋ ದ್ರೌಪದೇಯಾಶ್ಚ ಸರ್ವಶಃ ಪೃಥಿವೀಪತೆ ಸೌಭದ್ರಶ್ಚ ಮಹಾಬಾಹೋ ಶಗ್ನಾಕಂದದ್ಮು ಪೃಥಕ್ ಪೃಥಕ್. ಅನುವಾದ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಕುಂತಿಪುತ್ರನಾದ ಯುಧಿಷ್ಠಿರನು ಅನಂತ ವಿಜಯವೆಂಬ ತನ್ನ ಶಂಖವನ್ನು ಊದಿದನು. ನಕುಲ ಸಹದೇವರು ಸುಘೋಷ ಮತ್ತು ಮಣಿಪುಷ್ಪಕ ಶಂಖಗಳನ್ನು ಊದಿದರು. ಅರಸನೇ, ಮಹಾಧನುರ್ಧಾರಿಯಾದ ಕಾಶಿರಾಜ, ಮಹಾರಥನಾದ ಶಿಖಂಡಿ, ದೃಷ್ಟದ್ಯುಮ್ನ, ವಿರಾಟ, ಅಜೇಯನಾದ ಸಾತ್ಯಕಿ, ದ್ರುಪದ, ದ್ರೌಪದಿಯ ಮಕ್ಕಳು, ಮಹಾಬಾಹು, ಸುಭದ್ರೆಯ ಮಗನು ಆದ ಅಭಿಮನ್ಯು ಎಲ್ಲರೂ ತಮ್ಮ ತಮ್ಮ ಶಂಖಗಳನ್ನು ಊದಿದರು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಅಂದ್ರೆ ಈಗ ಉಳಿದವರು ಕೂಡ ಆ ಒಂದು ಶಂಖನಾದವನ್ನ ಮಾಡ್ತಾ ಇದ್ದಾರೆ. ಯುಧಿಷ್ಠಿರ ಮಹಾರಾಜ, ನಕುಲ, ಸಹದೇವ, ನಂತರ ಅನೇಕ ಅರಸರು ಅವ್ರ ಕಡೆ ಬಂದಂತವ್ರು, ಕಾಶಿರಾಜ, ಶಿಖಂಡಿ, ದುಷ್ಯದ್ಯುಮ್ನ, ವಿರಾಟ, ಸಾತ್ವಿಕಿ, ದ್ರುಪದ, ದ್ರೌಪದಿ ಮಕ್ಕಳು, ಉಪಪಾಂಡವರು, ಮತ್ತೆ ಅಭಿಮನ್ಯು, ಇವರೆಲ್ಲರೂ ಕೂಡ ಶಂಖನಾದವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದರು ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಅರಸ ಧೃತರಾಷ್ಟ್ರ ಪಾಂಡುಪುತ್ರರಿಗೆ ಮೋಸ ಮಾಡಿ ತನ್ನ ಮಕ್ಕಳೇ ಸಿಂಹಾಸನದ ಮೇಲೆ ಕೂಡಿಸಲು ಕೈಗೊಂಡ ಅವಿವೇಕದ ನೀತಿಯು ಮೆಚ್ಚುವಂತದ್ದಲ್ಲ ಎಂದು ಸಂಜಯನು ಜಾಣ್ಮೆಯಿಂದ ಅವನಿಗೆ ತಿಳಿಸಿದ ಅಂತ. ಅಂದ್ರೆ ಅವನು ಹೇಳ್ತಾ ಇದ್ದಾನೆ, ಮೊದಲಿನಿಂದಲೂ ಸಂಜಯ ಅವನಿಗೆ ಮನವರಿಕೆ ಮಾಡೋ ಪ್ರಯತ್ನ ಮಾಡ್ತಾನೆ. ಆದ್ರೆ ಅವನು ಏನಂತ ಹೇಳ್ತಾರೆ, ಭೌತಿಕವಾಗಿ ಮಾತ್ರ ಕುರುಡ ಅಲ್ಲ, ಅವನು ಆಧ್ಯಾತ್ಮಿಕವಾಗಿ ಕೂಡ ಕುರುಡನಾಗಿದ್ದ. ಆದ ಕಾರಣ ಅವನಿಗೆ ಎಷ್ಟೇ ಹೇಳಿದ್ರು ಏನೇ ಹೇಳಿದ್ರು ಕೂಡ ಅವನು ಅದನ್ನ ನಿಲ್ಲಿಸಬಹುದಾಗಿತ್ತ ಯುದ್ಧವನ್ನ, ಆದ್ರೆ ಅವನು ಮಾಡೋದಿಲ್ಲ. ಅದಕ್ಕೆ ಮೊದಲ ಒಂದು ಮೂಲ ಕಾರಣ ಏನಿತ್ತಂದ್ರೆ, ಕೃಷ್ಣ ಅವನು ಯುದ್ಧವನ್ನ ಬಯಸಿದ್ದ, ಅವನ ಯೋಜನೆ ಆಗಿತ್ತು. ಆದ ಕಾರಣ ಯಾರೋ ಅದನ್ನ ನಿಲ್ಲಿಸ್ಲಿಕ್ಕೂ ಕೂಡ ಸಾಧ್ಯ ಇರಲಿಲ್ಲ. ಆ ಮಹಾಸಮರದಲ್ಲಿ ಇಡೀ ಕುರುಕುಲ ನಿರ್ನಾಮವಾಗುತ್ತೆ ಎಂದು ಆಗಲೇ ಸ್ಪಷ್ಟವಾಗಿ ಸೂಚನೆಗಳು ಇದ್ದವು. ಅಂದ್ರೆ ಭೀಷ್ಮಾಚಾರ್ಯರಿಂದ ಪ್ರಾರಂಭಿಸಿ ಅಭಿಮನ್ಯು ಮತ್ತಿತರ ಮೊಮ್ಮಕ್ಕಳವರೆಗೆ ಎಲ್ಲರೂ ಜಗತ್ತಿನ ಅನೇಕ ರಾಜ್ಯಗಳ ದೊರೆಗಳು ಅಲ್ಲಿದ್ದರು. ಎಲ್ಲರ ಸಾವು ಖಚಿತವಾಗಿತ್ತು. ಅಂದ್ರೆ ಅಷ್ಟು ಜನ ಸಾಯ್ತಾರೆ ಅನ್ನೋದು ಅದು ಭಗವಂತನ ಒಂದು ಯೋಜನೆಯ ಒಂದು ಭಾಗ ಆಗಿತ್ತು. ಇದೆಲ್ಲದಕ್ಕೂ ಮೂಲ ಕಾರಣ ಇಲ್ಲಿ ಧೃತರಾಷ್ಟ್ರನೇ ಆಗ್ತಾನೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾನೆ. ಯಾಕೆ ಅವನು ಕಾರಣ ಆಗ್ತಾನೆ ಅಂದ್ರೆ, ಅವನ ಮಕ್ಕಳು ಮಾಡಿದ ಆ ನೀತಿಗೆ ಅವನು ಬೆಂಬಲ ಕೊಟ್ಟ ಅಂತ. ಶ್ಲೋಕ ಹರೇ ಕೃಷ್ಣ ಮಾತಾಜಿ. ಹೇಳಿ ಶ್ಲೋಕ 19. ಸಘೋಷೋ ಧಾರ್ತರಾಷ್ಟ್ರಾಣಾಂ ಹೃದಯಾನಿ ಹೃದಾರಯತ್ ನಭಶ್ಚ ಪೃಥಿವೀಂ ಚೈವ ತುಮುಲೋಭ್ಯ ನುನಾದಯಂ. ಅನುವಾದ. ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಈ ಶಂಖಗಳ ನಾದದಿಂದ ತುಮುಲ ಉಂಟಾಯಿತು. ಭೂಮಿ ಮತ್ತು ಆಕಾಶಗಳಲ್ಲಿ ಪ್ರತಿಧ್ವನಿಯನ್ನು ಮಾಡುತ್ತಾ ಅದು ಕೌರವರ ಹೃದಯಗಳನ್ನು ಚೂರು ಚೂರು ಮಾಡಿತು. ಧನ್ಯವಾದ ಪ್ರಭುಜಿ. ನಾವು ನೋಡಿದ್ವಿ, ಯಾರು ದುರ್ಯೋಧನ ಪಕ್ಷದಿಂದ ಬಂದಿದ್ರು ಅವರೆಲ್ಲರೂ ಒಂದು ಶಂಖನಾದಗಳನ್ನ ಮೊದಲು ಮಾಡ್ತಾರೆ. ಆದ್ರೆ ಎಲ್ಲೂ ಕೂಡ ಅಲ್ಲಿ ಶ್ಲೋಕಗಳಲ್ಲಿ ನಾವು ನೋಡ್ತೀವಿ, ಸಂಜಯನಾಗ್ಲಿ ಅದನ್ನ ಹೇಳೋದಿಲ್ಲ. ಅವನು ಅದನ್ನ ಕೇಳಿ ಈ ಕಡೆ ಪಾಂಡವರ ಹೃದಯದಲ್ಲಿ ಕಂಪನ ಉಂಟಾಯ್ತು ಅಂತ. ಆದ್ರೆ ಇಲ್ಲಿ ಪಾಂಡವರು ಏನು ಶಂಖನಾದನ ಮಾಡ್ತಾ ಇದ್ದಾರೆ, ಅದರಿಂದ ಕೌರವರ ಪಕ್ಷದವರಿಗೆ ಆ ಒಂದು ಪ್ರತಿಧ್ವನಿ ಅನ್ನುವಂಥದ್ದು ಅವರ ಹೃದಯವನ್ನ ನುಚ್ಚುನೂರು ಮಾಡ್ತಾ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಆದ್ರೆ ಯಾಕೆ ಇದೆಲ್ಲ ಆಗ್ತಿದೆ ಅಂತಂದ್ರೆ, ಕೃಷ್ಣ ಪಾಂಡವರ ಕಡೆಯಲ್ಲಿ ಇದ್ದ. ಇಲ್ಲಿ ಈ ಸೇನಾವಲೋಕನ ಅಂತ ನೋಡ್ತೀವಿ, ದುರ್ಯೋಧನ ಅವಲೋಕನ ಮಾಡ್ತಾನೆ ಯಾರೆಲ್ಲ ಬಂದಿದ್ದಾರೆ ಯುದ್ಧಕ್ಕೆ ಅಂತ. ಆ ಯುದ್ಧಕ್ಕೆ ಮೂಲ ಕಾರಣ ಯಾರು? ಹರೇ ಕೃಷ್ಣ. ಯುದ್ಧಕ್ಕೆ ಮೂಲ ಅಲ್ಲ, ಮೂಲ ಕಾರಣ ಆಯ್ತು. ಇನ್ನೊಬ್ರಿದ್ರು ಕೃಷ್ಣ. ಅವನನ್ನೇ ನಿರೀಕ್ಷಿಸ್ಬಿಡ್ತಾನೆ. ಕೃಷ್ಣನನ್ನೇ ಅವನು ಲೆಕ್ಕಕ್ಕೆ ತಗೊಳ್ಳೋದಿಲ್ಲ. ಅವನು ಹೇಳ್ತಾನೆ ಇವ್ರು ಬಂದವ್ರು ಅವ್ರು ಬಂದವ್ರು ಅಂತ ಎಲ್ಲರ ಹೆಸರು ಕೊಡ್ತಾನೆ. ಅಲ್ಲಿ ಕೃಷ್ಣನ ಹೆಸರೇ ಹೇಳೋದಿಲ್ಲ. ಅಂದ್ರೆ ವಾಸ್ತವದಲ್ಲಿ ಅಲ್ಲಿ ಎಲ್ಲದಕ್ಕೂ ಸೂತ್ರಧಾರಿಯಲ್ಲಿ ಕೃಷ್ಣ ಇದ್ದಾನೆ. ಅವನು ಪಾಂಡವರ ಕಡೆಯಿಂದ ಯುದ್ಧದಲ್ಲಿ ಅವನು ಪಾಲ್ಗೊಳ್ತಾ ಇದ್ದಾನೆ. ಆದ ಕಾರಣ ಇಲ್ಲಿ ಆ ಕಡೆ ಇರುವಂತವ್ರು ಎಲ್ಲರಿಗೂ ಕೂಡ ಹೃದಯ ಅನ್ನುವಂಥದ್ದು ಬಡ್ಕೋತಾ ಇದೆ. ಮತ್ತೆ ಇದಕ್ಕೆ ಕಾರಣ ಕೃಷ್ಣ ಅವ್ರ ಕೂಡ ಇದ್ದಾನೆ ಅನ್ನುವಂಥದ್ದನ್ನ ಇಲ್ಲಿ ಪ್ರಭುಪಾದರು ಕೂಡ ಹೇಳ್ತಾ ಇದ್ದಾರೆ.
ಯಾರು ಆ ಭಕ್ತರಿರ್ತಾರೆ ಅವರು ಭಗವಂತನ ಕಡೆ ಇರ್ತಾರೆ. ಅಂದ್ರೆ ಅರ್ಜುನ ಕೃಷ್ಣನನ್ನ ಆರಿಸ್ಕೊಂಡ. ಅವನು ನಿಶಸ್ತ್ರಧಾರಿ, ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ರು ಕೂಡ ಅವನ ಆರಿಸ್ಕೊಂಡ. ಯಾಕಂದ್ರೆ ಅವನಿಗೆ ಭಗವಂತನ ಒಂದು ಮಹಿಮೆ ಗೊತ್ತಿತ್ತು. ಮತ್ತೆ ಅಂತಹ ಭಕ್ತರು ಯಾರಿದ್ದಾರೆ ಅವ್ರು ಎಂತದೇ ಸಂದರ್ಭದಲ್ಲೂ ಹೆದರ್ಬೇಕಾಗಿಲ್ಲ ಅಂತ ಹೇಳಿ ಪ್ರಭುಪಾದರು ಕೂಡ ಹೇಳ್ತಾ ಇದ್ದಾರೆ. ಶ್ಲೋಕ 20. ಅತ ವ್ಯವಸ್ಥಿತಾನ್ ದೃಷ್ಟ್ಯಾ ದಾತಾ ರಾಷ್ಟ್ರಾನ್ ಕಪಿಧ್ವಜಃ ಪ್ರವೃತೆ ಶಸ್ತ್ರ ಸಾಮಾತ್ಪೇ ಧನುರುದ್ಯಮ ಪಾಂಡವಃ ಋಷಿಕೇಶಂ ತದಾ ವಾಕ್ಯಮಿದಾಮಾಹ ಮಹೀಪತೆ. ಅನುವಾದ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹೇ ಹರಸನೆ, ಆಗ ಕಪಿಧ್ವಜನಾದ ಅರ್ಜುನನು ಯುದ್ಧ ಸನ್ನದ್ಧರಾದ ಕೌರವರನ್ನು ನೋಡಿದನು. ತನ್ನ ಧನುಸ್ಸನ್ನು ಎತ್ತಿ ಹಿಡಿದು ಬಾಣಗಳನ್ನು ಬಿಡಲು ಸಿದ್ಧನಾಗಿ ಶ್ರೀಕೃಷ್ಣನಿಗೆ ಈ ಮಾತುಗಳನ್ನು ಹೇಳಿದನು. ಹರೇ ಕೃಷ್ಣ. ಧನ್ಯವಾದಗಳು ಪ್ರಭುಜಿ. ಅಂದ್ರೆ ಇಲ್ಲಿ ಕಪಿಧ್ವಜ, ಇನ್ನೂ ಒಂದು ಕಾರಣ ಕೊಡ್ತಾ ಇದ್ದಾರೆ. ಆ ಯುದ್ಧದಲ್ಲಿ ಇವ್ರು ಗೆಲ್ತಾರೆ ಅನ್ನೋದಕ್ಕೆ ಕಪಿಧ್ವಜ ಅಂತ. ಕಪಿಧ್ವಜದ ಮಹಿಮೆ ಯಾರಾದ್ರೂ ಹೇಳ್ತೀರಾ? ಏನು ಕಪಿಧ್ವಜ? ಆಂಜನೇಯನಿಗೆ ಬಂದು ಆ ಧ್ವಜದಲ್ಲಿ ಕೂತಿರ್ತಾನೆ ಮಾತಾಜಿ, ಅದ್ರಲ್ಲಿ ಸನ್ನಿಹಿತನ ಇರ್ತಾನೆ ಮಾತಾಜಿ. ಅಂದ್ರೆ ಅವನು ರಾಮನಿಗೆ ಯುದ್ಧದಲ್ಲಿ ಹೇಗೆ ಸಹಾಯ ಮಾಡ್ತಾನೆ. ಇಲ್ಲಿ ರಾಮ ಬೇರೆಲ್ಲ, ದ್ವಾಪರ ಯುಗದಲ್ಲೂ ಕೃಷ್ಣನಿಗೆ ಬೆಂಬಲವಾಗಿ ಅರ್ಜುನನಿಗೆ ಬೆಂಬಲವಾಗಿ ಬಂದು ಧ್ವಜದಲ್ಲಿ ಸನ್ನಿಹಿತನ ಇರ್ತಾನೆ ಮಾತಾಜಿ. ರಾಮ ಬೇರೆಲ್ಲ ಕೃಷ್ಣ ಬೇರೆಲ್ಲ. ಆದ ಕಾರಣ ತಿರುಗಿ ಅವನು ರಾಮ ಬಂಟ ಹನುಮಂತ ಕೃಷ್ಣನ ಜೊತೆಲಿ ಬರ್ತಾನೆ. ಅರ್ಜುನನ ಒಂದು ರಥದಲ್ಲಿ ಕೂತಿದ್ದಾನೆ, ಧ್ವಜದಲ್ಲಿ ಕೂತಿದ್ದಾನೆ. ಇದು ಮತ್ತೆ ಮಾತಾಡಿ ಪ್ರತಿಯೊಬ್ರು ಕೂಡ ದೇವರುಗಳನ್ನ ಅದೇ ಪ್ರಾರ್ಥನೆ ಮಾಡಿದಾಗ ವಾಯುಪುತ್ರ ಆಗಿರೋದ್ರಿಂದ ಭೀಷ್ಮನ್ಗೆ ಒಂದು ವಾಗ್ದಾನ ಕೊಟ್ಟಿರ್ತಾರೆ. ನಾನು ಧ್ವಜವಾಗಿ ಬಂದು ಕೂತಿರ್ತೀನಿ, ನಾನು ಹೇಗ್ ಸಹಾಯ ಮಾಡ್ಬೋದು ಅಂತ ಅಂದ್ರೆ ಸಹಾಯನ ಕೇಳಿದಾಗ ಭೀಮ ಯುದ್ಧದಲ್ಲಿ ಹೌದು ಅವ್ರು ಹೋಗ್ತಾರೆ. ಅಜ್ಞಾತವಾಸಕ್ಕೆ ಮುಂಚೆ ಅವರು ಎಲ್ಲಾ ಒಂದು ದೇವತೆಗಳಿಂದ ಶಕ್ತಿಯನ್ನ ತಗೊಳ್ಳಿ ಅಂತ ಕೃಷ್ಣ ಅವ್ರಿಗೆ ಆದೇಶ ಕೊಡ್ತಾನೆ. ಎಲ್ಲರೂ ಹೋಗಿ ತಪಸ್ ಮಾಡ್ತಾರೆ, ಎಲ್ಲರೂ ಹೋಗ್ತಾರೆ. ಭೀಮನು ಹೋಗ್ತಾನೆ, ಅರ್ಜುನನು ಹೋಗ್ತಾನೆ, ಈಗ ಎಲ್ಲರೂ ಹೋಗ್ತಾರೆ. ಆ ರೀತಿ ಹೋದಾಗ ಅಂದ್ರೆ ಇವರು ಕೂಡ ದೇವತೆಗಳು ಅಶ್ವಿನಿ ಕುಮಾರರಿಂದ ಈ ಒಂದು ನಕುಲ ಸಹದೇವ ಅವರು ದೊಡ್ಡ ಏನಂತಾರೆ ಡಾಕ್ಟರ್ಸ್ ಅಂತ ಹೇಳ್ಬೋದು. ಅಂದ್ರೆ ಅವರೆಲ್ಲಾ ಪ್ರಾಣಿಗಳು ಮತ್ತೆ ಎಲ್ಲರೂ ವೈದ್ಯರಾಗಿ ಅಶ್ವಿನಿ ದೇವತೆಗಳಿಂದ ಒಂದು ವರಗಳನ್ನ ಪಡ್ಕೊಂಡಿರ್ತಾರೆ. ಎಲ್ಲರೂ ಈ ರೀತಿ ಯುದ್ಧಕ್ಕೆ ಮೊದಲೇ ಅವರೆಲ್ಲರೂ ಸನ್ನದ್ಧರಾಗಿರ್ತಾರೆ. ಆಗ ಭೀಮನಿಗೆ ಹನುಮಂತ ಸಿಗ್ತಾನೆ. ಹನುಮಂತ ಅವನಿಗೆ ಅನೇಕ ಅವನ ಒಂದು ರಹಸ್ಯಗಳನ್ನ, ಅವನ ಭಕ್ತಿಯನ್ನ ಮತ್ತೆ ಆ ಒಂದು ಯುದ್ಧ ಕಲೆಯನ್ನ ಎಲ್ಲ ತಿಳಿಸ್ಕೊಡ್ತಾನೆ. ಆಗ ಅವನು ಯುದ್ಧದಲ್ಲಿ ಪಾಲ್ಗೊಳ್ಳುವಾಗ ಒಂದು ರಥದಲ್ಲಿ ಧ್ವಜದಲ್ಲಿ ಬಂದಿರ್ತಾರೆ. ಅಂದ್ರೆ ಧನಸ್ಸನ್ನ ಎತ್ತಿ ಹಿಡಿದು ಬಾಣಗಳನ್ನ ಇಟ್ಕೊಂಡು ಈಗ ಅರ್ಜುನ ಕೃಷ್ಣನಿಗೆ ಮುಂದಿನ ಮಾತುಗಳನ್ನ ಹೇಳ್ತಾನೆ. ಏನ್ ಹೇಳ್ತಾನೆ ಅಂತ ನಾವು ನೋಡೋಣ. ಅಂದ್ರೆ ಇನ್ನೇನು ಯುದ್ಧ ಪ್ರಾರಂಭ ಆಗೋದ್ರಲ್ಲಿದೆ. ಅಂದ್ರೆ ಇಲ್ಲಿ ಕೃಷ್ಣನ ಮಾರ್ಗದರ್ಶನ, ಅಂದ್ರೆ ಇಲ್ಲಿ ಕೃಷ್ಣ ಅರ್ಜುನನಿಗೆ ಸಾರಥಿಯಾಗಿ ಬರ್ತಾ ಇದ್ದಾನೆ. ಸಾರಥಿಯಾಗುವಂಥದ್ದು ಅಂತಂದ್ರೆ ಅಲ್ಲಿ ನಾವು ನೋಡ್ತೀವಿ, ಒಂದು ಮಹಾಭಾರತದ ಸಮಯದಲ್ಲಿ ಕರ್ಣ ಏನಂತಾನೆ, ನಾನು ಸಾರಥಿಯ ಪುತ್ರ ಅಂತಂದ್ರೆ ನಾನು ಕೀಳು ಅಂದ್ರೆ ಶೂದ್ರ ಆಗಿದ್ದೀನಿ ಅಂತ ನನಗೆ ಅವಮಾನ ಅಂತೆಲ್ಲ ಹೇಳ್ತಾನೆ. ಆದ್ರೆ ಇಲ್ಲಿ ಕೃಷ್ಣ ಅವನು ಶೂದ್ರನ ಒಂದು ಸ್ಥಾನದಲ್ಲಿ ಬಂದು ಅವನ ಭಕ್ತ ಅರ್ಜುನನ ಸೇವೆ ಮಾಡೋದಕ್ಕೆ ಸಿದ್ಧನಾಗಿದ್ದಾನೆ. ನಾವು ನೋಡ್ತೀವಿ ಇದ್ರಲ್ಲಿ. ಅದಕ್ಕೆ ಅವನನ್ನ ಪಾರ್ಥ ಸಾರಥಿ ಅಂತ ಹೇಳ್ತಾರೆ. ಅಂದ್ರೆ ಅವನು ಶೂದ್ರನ ಒಂದು ಸ್ಥಾನದಲ್ಲಿ ಕೂತು ಸಾರಥಿ ಆದ ಕಾರಣಕ್ಕೆ ಅವನು ಚ್ಯುತಿಯನ್ನ ಹೊಂದೋದಿಲ್ಲ, ಅವನು ಕೆಳಗೆ ಬೀಳೋದಿಲ್ಲ. ಎಲ್ಲಿದ್ರು ಅವನು ಹೇಗಿದ್ರು ಅವನು ದೇವೋತ್ತಮ ಪರಮ ಪುರುಷ. ಅದನ್ನು ಕೂಡ ಅಲ್ಲಿ ನಮ್ಗೆ ತಿಳಿಸ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಶ್ಲೋಕ 21-22. ಅರ್ಜುನ ಉವಾಚ ಸೇನಯೋ ಉಭಯೋ ಮಧ್ಯೆ ರಥಂ ಸ್ಥಾಪಯ ಮೇ ಅಚ್ಯುತ ಯಾವತ್ ಏತನ್ ನಿರೀಕ್ಷೆ ಅಹಂ ಯುದ್ಧಕಾಮಾನ್ ಅವಸ್ಥಿತಾನ್ ಕೈಮಾಯ ಸಹ ಯೋಧ್ಯವ್ಯಂ ಅಸ್ಮಿನ್ ರಣ ಸಮುದ್ಯಮೆ. ಜಗದ್ಗುರು ಶ್ರೀಲ ಪ್ರಭುಪಾದರ ಅನುವಾದ. ಅರ್ಜುನ ಹೇಳಿದ, ಹೇ ಅಚ್ಯುತ, ಯುದ್ಧ ಮಾಡಲು ಸನ್ನದ್ಧವಾಗಿರುವ ಇವರನ್ನು ಮತ್ತು ಈ ಘೋರ ಶಸ್ತ್ರಸ್ಪರ್ಧೆಯಲ್ಲಿ ನಾನು ಯಾರೊಡನೆ ಹೋರಾಡಬೇಕು ಅವರನ್ನು ನೋಡಲು ಸಾಧ್ಯವಾಗುವಂತೆ ಈ ಎರಡು ಸೈನ್ಯಗಳ ಮಧ್ಯೆ ನನ್ನ ರಥವನ್ನು ನಿಲ್ಲಿಸು. ಹರೇ ಕೃಷ್ಣ ಮಾತಾಜಿ.
ಹರೇ ಕೃಷ್ಣ ಪ್ರಭುಜಿ. ಈಗ ಸೇನಾವಲೋಕನ ದುರ್ಯೋಧನದ ಮುಗೀತು. ಈಗ ಅರ್ಜುನನ ಸೇನಾವಲೋಕನ ಯಾವ ರೀತಿ ಇರುತ್ತೆ ಅಂತ ನಾವು ನೋಡ್ತಾ ಇದೀವಿ. ಈಗ ಅರ್ಜುನ ಹೇಳ್ತಾ ಇದ್ದಾನೆ ಅಚ್ಯುತ ಅಂತ ಹೇಳಿ ಹೇಳ್ತಾ ಇದಾರೆ. ಅಚ್ಯುತ ಅಂದ್ರೆ ಚ್ಯುತಿ ಹೊಂದದೇ ಇರುವಂತವನು. ಅಂದ್ರೆ ಅವನು ನಾ ಆಗ್ಲೇ ಹೇಳಿದಾಗೆ ಸಾರಥಿ ಆದ ಕಾರಣ ಅವನ ಒಂದು ಸ್ಥಾನ ಅನ್ನುವಂಥದ್ದು ಕಡಿಮೆ ಆಗ್ಲಿಲ್ಲ. ಹಾಗೆ ಇಲ್ಲಿ ಭಗವಂತನನ್ನ ಅಚ್ಯುತ, ಅವನು ಕೆಳಗಡೆ ಬೀಳುವಂತವನಲ್ಲ, ಚ್ಯುತನಾಗುವಂತವನಲ್ಲ. ಅವನಿಗೆ ಹೇಳ್ತಾ ಇದ್ದಾನೆ ಈ ಒಂದು ಘೋರ ಒಂದು ಯುದ್ಧ ನಡೀತಾ ಇದೆ. ಇಂತಹ ಯುದ್ಧಕ್ಕೆ ಯಾರೆಲ್ಲ ನನ್ನ ಜೊತೆ ಹೋರಾಡಕ್ ಬಂದಿದ್ದಾರೆ ಅವರನ್ನ ನಾನು ನೋಡ್ಬೇಕು. ಎರಡು ಸೈನ್ಯಗಳ ಮಧ್ಯೆ ನನ್ನನ್ನ ನಿಲ್ಲಿಸು. ನಾನು ಯಾರೆಲ್ಲ ಯುದ್ಧಕ್ಕೆ ನಮ್ಮ ಮೇಲೆ ಯುದ್ಧ ಮಾಡೋದಕ್ಕೆ ಒಂದು ಅಧರ್ಮದ ಕಡೆಯಿಂದ, ದುರ್ಯೋಧನನ ಕಡೆಯಿಂದ ಬಂದಿದ್ದಾರೆ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಅಲ್ಲಿ ನಿಲ್ಲಿಸು ಅಂತ ಹೇಳಿ ಆದೇಶ ಮಾಡ್ತಾ ಇದ್ದಾನೆ ಕೃಷ್ಣನಿಗೆ. ಇಲ್ಲಿ ನಾವು ನೋಡ್ತಾ ಇದೀವಿ ಕೃಷ್ಣ ಇಲ್ಲಿ ಹೇಳ್ತಾರೆ ಭಗವಂತ ಎಲ್ಲರಿಗೂ ಎಲ್ಲವನ್ನು ಕೇಳಿದನ್ನ ಕೊಟ್ಟು ಬಿಟ್ಟಾನು, ಆದ್ರೆ ಯಾರಿಗೂ ಭಕ್ತಿನ ಕೊಡೋದಿಲ್ಲ ಅಂತ. ಯಾಕೆ ಭಕ್ತಿನ ಕೊಡೋದಿಲ್ಲ ಕೃಷ್ಣ? ಏನಾಗುತ್ತೆ ಭಕ್ತಿನ ಕೊಟ್ರೆ? ಭಕ್ತಿನ ಕೊಟ್ರೆ ಭಗವಂತ ಆ ಭಕ್ತನ ಕೈಗೊಂಬೆ ಆಗ್ಬೇಕಾಗತ್ತೆ. ಅದೇ ರೀತಿ ಇಲ್ಲಿ ಅವನು ಪಾಂಡವರ ಕೈಗೊಂಬೆ ಆಗಿದ್ದಾನೆ. ಅಂದ್ರೆ ಅವನು ದೂತನಾಗಿ ಕೂಡ ಹೋಗ್ತಾನೆ, ಈಗ ಅವನು ಸಾರಥಿಯಾಗಿ ಕೂಡ ಬಂದಿದ್ದಾನೆ. ಆದ್ರೆ ಅವನಿಗೆ ಅವನ ಭಕ್ತರ ಮೇಲೆ ಎಷ್ಟು ಒಂದು ಮಧುರ ಬಾಂಧವ್ಯ ಅನ್ನೋದು ಇರುತ್ತೆ ಅಂತಂದ್ರೆ ಅವರಿಗೋಸ್ಕರ ಅವನು ಸೇವೆ ಮಾಡೋದಕ್ಕೂ ಸಿದ್ಧನಾಗ್ತಾನೆ. ಅಂದ್ರೆ ಭಕ್ತರು ಭಗವಂತನ ಸೇವೆ ಮಾಡ್ತಾರೆ ಸಾಧಾರಣವಾಗಿ, ಆದ್ರೆ ಭಗವಂತನು ಕೂಡ ಅವನ ಭಕ್ತರ ಮೇಲೆ ಎಷ್ಟು ಪ್ರೀತಿ ಇಟ್ಕೊಂಡಿರ್ತಾನೆ ಅಂದ್ರೆ ಅವನು ಅವರ ಸೇವೆ ಮಾಡೋದಕ್ಕೆ ಅವನು ಕೂಡ ಅಷ್ಟೇ ಸಿದ್ಧನಾಗಿರ್ತಾನೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಭಗವಂತ ತನ್ನ ಭಕ್ತನ ಪ್ರಭು ಆಗೋದಕ್ಕಿಂತ ಅವನ ಸೇವಕ ಆಗೋದಕ್ಕೂ ಕೂಡ ರೆಡಿ ಇರ್ತಾನೆ ಅಂತ. ಅಂದ್ರೆ ಅವರ ಭಕ್ತರು ಅವರು ಅವನಿಗೆ ಅಪ್ಪಣೆ ಮಾಡಿದಾಗ ಅವನು ಅದನ್ನ ಅವನಿಗೆ ಅಲೌಕಿಕವಾದ ಆನಂದ ಸಿಗುತ್ತೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಅರ್ಜುನ ಕೂಡ ನೋಡೋದಕ್ಕೆ ಇಷ್ಟಪಡ್ತಾ ಇದ್ದಾರೆ. ದಾಯಾದಿಗಳು ಅವನ ಒಂದು ದೊಡ್ಡಪ್ಪನ ಮಕ್ಕಳು, ಮತ್ತೆ ಅವನ ಅಲ್ಲಿ ಬಂದವರೆಲ್ಲರೂ ಕೂಡ ಅವನ ಸಂಬಂಧಿಕರು, ಪ್ರತಿಯೊಬ್ಬರು ಅವನ ಸಂಬಂಧಿಕರು. ಇವಾಗ ಯಾರೆಲ್ಲ ಸಂಬಂಧಿಕರು ಮತ್ತೆ ಬಂದವರೆಲ್ಲ ತಾತ, ಅವ್ರ ದೊಡ್ಡಪ್ಪ, ಚಿಕ್ಕಪ್ಪ, ಅವರ ಮಕ್ಕಳು, ಮೊಮ್ಮಕ್ಕಳು, ಅವರ ಸ್ನೇಹಿತರು, ಅವರ ಹಿತೈಷಿಗಳು, ಇವರೆಲ್ಲರೂ ಕೂಡ ಯುದ್ಧ ಭೂಮಿಗೆ ಬಂದಿದ್ದಾರೆ. ಅವರನ್ನೆಲ್ಲ ನೋಡ್ಬೇಕು ಅನ್ನೋಂತ ಒಂದು ಕುತೂಹಲದಿಂದ ಅವನು ಹೇಳ್ತಾನೆ ಕೃಷ್ಣನಿಗೆ ಆ ಎರಡು ಒಂದು ಸೈನ್ಯಗಳ ಮಧ್ಯೆ ಈ ಒಂದು ರಥವನ್ನ ಸ್ಥಾಪನೆ ಮಾಡುವಂತ. ಶ್ಲೋಕ 23. ಯೋತ್ಸ್ಯಮಾನವೈಕ್ಷೇಹ ಏತೇತ್ರ ಸಮಾಗತಃ ಧಾರ್ತರಾಷ್ಟ್ರಸ್ಯ ದುರ್ಬುದ್ಧೇಯುಧೇ ಪ್ರಿಯ ಚಿಕಿತ್ಸವಃ. ಅನುವಾದ: ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನನ್ನು ಸುಪ್ರೀತಗೊಳಿಸುವ ಅಪೇಕ್ಷೆಯಿಂದ ಯುದ್ಧ ಮಾಡಲು ಇಲ್ಲಿಗೆ ಯಾರು ಯಾರು ಬಂದಿದ್ದಾರೆ ಎಂದು ನಾನು ನೋಡಲು ಬಯಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಈ ಒಂದು ಶ್ಲೋಕಗಳನ್ನ ಓದ್ಬೇಕಾದ್ರೆ ಪ್ರಭುಪಾದರು ನಮ್ಗೆ ಸುಲಭ ಆಗ್ಲಿ ಅಂತ ಹೇಳಿ ಇಲ್ಲಿ ಒಂದು ಶ್ಲೋಕಗಳನ್ನ ಒಂದೊಂದು ಪದಕ್ಕೂ ಒಂದೊಂದು ಅರ್ಥದ ರೀತಿಯಲ್ಲಿ ಕೊಟ್ಟಿದ್ದಾರೆ. ನಾವ್ ಇದನ್ನ ನೋಡ್ಕೊಂಡು ಓದಿದ್ರೆ ಒಂದು ಚೂರು ಅರ್ಥದಲ್ಲಿ ವ್ಯತ್ಯಾಸ ಬರ್ದಿರ ನಾವ್ ಅದನ್ನ ಓದ್ಲಿಕ್ಕೆ ಈಸಿ ಆಗುತ್ತೆ. ಇಲ್ಲಿ ದುರ್ಬುದ್ಧಿಯವನಾದ ಧೃತರಾಷ್ಟ್ರನ ಮಗನು ಸುಪ್ರೀತಗೊಳಿಸೋದಕ್ಕೆ ಅಂದ್ರೆ ಅವನನ್ನ ಸಂತೋಷ ಪಡಿಸೋದಕ್ಕೆ ಯಾರೆಲ್ಲ ಅವನ ಕಡೆಯಿಂದ ಬಂದಿದ್ದಾರೆ ಅವನನ್ನ ನೋಡೋದಕ್ಕೆ ಬಯಸ್ತೀನಿ ಅಂತ ಹೇಳಿ ಹೇಳ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗ್ಲಿ. ಪ್ರಭುಪಾದರು ಹೇಳ್ತಾ ಇದ್ದಾರೆ ಧೃತರಾಷ್ಟ್ರನ ಜೊತೆ ಅಂದ್ರೆ ಅವನು ಧೃತರಾಷ್ಟ್ರ ಮತ್ತೆ ಅವನ ಮಕ್ಕಳು ಎಲ್ಲ ದುಷ್ಟ ಯೋಜನೆಗಳನ್ನ ಮಾಡಿದ್ದಾರೆ ಪಾಂಡವರ ಒಂದು ವಿರುದ್ಧವಾಗಿ. ಅಂದ್ರೆ ಎಂತೆಲ್ಲ ದುಷ್ಟ ಯೋಜನೆಗಳು ಅವ್ರದ್ದು ಅಂತಂದ್ರೆ ಮೊದಲಿಗೆ ಅವ್ರಿದ್ದಂತಹ ಒಂದು ಹಸ್ತಿನಾಪುರ ಅದು ಯಾರದು? ಹರೇ ಕೃಷ್ಣ. ಅದಕ್ಕೆ ನಿಜವಾದ ರಾಜ ಯಾರು? ಹಸ್ತಿನಾಪುರದ ನಿಜವಾದ ರಾಜ ಯಾರಾಗಿದ್ದ? ಪಾಂಡು ಮಹಾರಾಜ. ಪಾಂಡು ಮಹಾರಾಜ ಅದರ ನಿಜವಾದ ರಾಜನಾಗಿದ್ದ. ಅವನಿಗೆ ಒಂದು ಶಾಪ ಬರುತ್ತೆ. ಅಂದ್ರೆ ಅವನು ಒಂದು ಗಂಡ ಹೆಂಡತಿ ಇರುವಂತಹ ಜಿಂಕೆಗಳನ್ನ ಕೊಂದಾಗ ಅವನು ಆ ರೀತಿ ಸಾಯ್ತಾನೆ ಅಂತ ಹೇಳಿದಾಗ ಅವನೇನ್ ಮಾಡ್ತಾನೆ, ಅವನ ಹೆಂಡತಿಗಳ ಕರ್ಕೊಂಡು ಅವನು ಕಾಡಿಗೆ ಹೋಗ್ತಾನೆ. ಹೋಗಿ ಅಲ್ಲಿ ಇರ್ಬೇಕಾದ್ರೆ ಅವನು ಹೇಳ್ತಾನೆ ಧೃತರಾಷ್ಟ್ರನಿಗೆ ಏನಂತ ಹೇಳ್ತಾನೆ, ನಾನ್ ಬರುವವರೆಗೂ ನೀನು ಕಾರ್ಯಕಾರಿ ರಾಜ ಅಂತ ಹೇಳ್ತಾನೆ. ನಾನ್ ಬರೋವರೆಗೂ ನೀನು ನನ್ನ ಪರವಾಗಿ ನೀನ್ ರಾಜ ಅಂತ. ಆದ್ರೆ ಅವನು ಕಾಡಿನಲ್ಲಿ ಸತ್ತೋಗ್ತಾನೆ. ಸತ್ತೋದ್ಮೇಲೆ ಅವನ ಮಗನಿಗೆ ಹೋಗ್ಬೇಕದು, ರಾಜನ ಮಗ ರಾಜ ಆಗ್ಬೇಕು. ಇಲ್ಲಿ ಕುರುಡನಾದಂತಹ ಧೃತರಾಷ್ಟ್ರ ಅವನಿಗೆ ವಾಸ್ತವದಲ್ಲಿ ಅವನಿಗೆ ಒಂದು ಇದಿಲ್ಲ, ಅರ್ಹತೆ ಇಲ್ಲ, ಯುದ್ಧ ಅಂದ್ರೆ ರಾಜನಾಗೋ ಅರ್ಹತೆ ಯಾವುದೂ ಇಲ್ಲ. ಆದ್ರೂ ಕೂಡ ಅವನೇನ್ ಮಾಡ್ತಾನೆ, ಅವನ ಮಕ್ಕಳು ವಾಪಸ್ ಬಂದಾಗ ಅವ್ರಿಗೆ ವಾಪಸ್ ಕೊಡೋದಿಲ್ಲ. ಅವನು ನಿಜವಾದ ಯುಧಿಷ್ಠಿರ ಮಹಾರಾಜನಿಗೆ ಅವನು ರಾಜ್ಯವನ್ನ ಒಪ್ಪಿಸೋದಿಲ್ಲ. ಅವನಿಗೆ ಆ ಒಂದು ಲೋಭ ಅನ್ನೋದಿರುತ್ತೆ. ಅದೇ ಲೋಭದಿಂದ ಅವನ ಮಕ್ಕಳು ಕೂಡ ಅದೇ ರೀತಿ ಇರ್ತಾರೆ. ಅದನ್ನ ವಾಪಸ್ ಕೊಡೋದಕ್ಕೆ ಇಷ್ಟ ಇಲ್ದಿರ ಅವ್ರು ಏನ್ ಮಾಡ್ತಾರೆ, ಅವನಾದ್ಮೇಲೆ ತನ್ನ ಮಕ್ಕಳೇ ಅದಕ್ಕೆ ರಾಜರಾಗ್ಬೇಕು ಅಂತ ಯೋಚನೆ ಮಾಡ್ತಾನೆ. ಮತ್ತೆ ಅದಕ್ಕಾಗಿ ಅವನು ದುಷ್ಟರಾದಂತ ಅವನ ಮಗ ಮಾಡಿದ್ದು ಮತ್ತೆ ಶಕುನಿ ಮಾಡಿದಂತ ಎಲ್ಲ ಒಂದು ಯೋಜನೆಗಳಿಗೆ ಅವನು
ಸಾಥ್ ಕೊಡ್ತಾನೆ. ಮತ್ತೆ ಅವ್ರೇನ್ ಮಾಡ್ತಾರೆ, ಅವ್ರನ್ನ ಸಾಯಿಸೋ ಪ್ರಯತ್ನ ಮಾಡ್ತಾರೆ, ಅರಗಿನ ಮನೆಯಲ್ಲಿ ಸುಡೋ ಪ್ರಯತ್ನ ಮಾಡ್ತಾರೆ. ಕೊನೆಗೆ ಏನ್ ಮಾಡ್ತಾರೆ, ಅವ್ರಿಗೆ ಕೊಡಿ ರಾಜ್ಯವನ್ನ ಅಂತ ಎಲ್ಲರೂ ಹೇಳಿದಾಗ ಭೀಷ್ಮಾಚಾರ್ಯರೆಲ್ಲ ಏನ್ ಮಾಡ್ತಾರೆ, ಅವರು ಅವ್ರಿಗೆ ಏನ ಕೊಡ್ತಾರೆ, ಎಲ್ಲಿ ಕೊಡ್ತಾರೆ ಜಾಗ? ಹ್ಮ್ ಇಂದ್ರಪ್ರಸ್ಥದಲ್ಲೇ ಕೊಡ್ತಾರೆ ಅವ್ರು. ಇಂದ್ರಪ್ರಸ್ಥಾನ ಕೊಡೋದಿಲ್ಲ ಅವ್ರು ಕೊಡೋದು ಕಾಂಡಭವನವನ್ನ. ಕಾಂಡಭವನ ಅಂದ್ರೆ ಅದೊಂದು ಕಾಂಡವಪ್ರಸ್ಥ, ಕಾಡು ಹಾ. ಕೊಡ್ತಾರೆ, ಒಂದು ಕಾಡನ್ನ ಕೊಟ್ಟು ಬಿಡ್ತಾರೆ. ರಾಜರು ನೀವು ಹೋಗಿ ರಾಜ್ಯಭಾರ ಮಾಡಿ ಅಂತ ಕಾಡು ಕೊಟ್ರೆ ಪಾಪ ಅವ್ರೆಲ್ಲ ಹೋಗಿ ಏನ್ ಮಾಡ್ತಾರೆ, ಅಲ್ಲಿ ಅವರು ಕೃಷ್ಣನ ಸಹಾಯದಿಂದ ಮತ್ತೆ ಅನೇಕ ದೇವತೆಗಳ ಸಹಾಯದಿಂದ ಇಂದ್ರಪ್ರಸ್ಥ ಅಂದ್ರೆ ಇಂದ್ರನ ಒಂದು ಸಾಮ್ರಾಜ್ಯದ ಹಾಗೆ ಇನ್ನೊಂದು ರಾಜ್ಯವನ್ನ ಅಲ್ಲಿ ಕಟ್ಟುತ್ತಾರೆ. ಅಲ್ಲಿಗೆ ಎಲ್ಲ ಒಂದು ಹಸ್ತಿನಾಪುರದ ಪ್ರಜೆಗಳು ಕೂಡ ಆ ಕಡೆಗೆ ಹೊರಟೋಗ್ತಾರೆ ಅವ್ರ ಜೊತೆಯಲ್ಲಿ. ಹೀಗೆ ಅವ್ರಿಗೆ ಕೊಟ್ಟಿದ್ದು ಒಂದು ಬೇಡದ ಒಂದು ಜಾಗ, ಅಂತಹ ಜಾಗವನ್ನು ಕೂಡ ಇಂದ್ರಪ್ರಸ್ಥ ಮಾಡಿ ಅವರು ಅಷ್ಟು ಒಳ್ಳೆ ರೀತಿಯಲ್ಲಿ ಚಕ್ರವರ್ತಿಗಳನ್ನಿಸ್ಕೋತಾರೆ. ಇವ್ರಿಗೆ ಅವ್ರ ಮೇಲೆ ಇರೋ ಮಾತ್ಸರ್ಯ ಅದು ಹೋಗೋದಿಲ್ಲ. ಆದ ಕಾರಣ ಅವ್ರು ಏನ್ ಮಾಡ್ತಾರೆ, ಇನ್ನ ಯೋಜನೆಗಳನ್ನ ಮಾಡ್ತಾರೆ. ಅವರನ್ನ ಈ ಒಂದು ದ್ಯೂತಕ್ಕೆ ಕರೆಯುವಂತದ್ದು ಕೂಡ ಧೃತರಾಷ್ಟ್ರನೇ. ದ್ಯೂತಕ್ಕೆ ಕರೆದ್ರೆ ಆ ದೊಡ್ಡಪ್ಪ ಕರಿತಾ ಇದ್ದಾನೆ ಅಂತ ಬರ್ತಾರೆ ಅವರು. ಅವರೆಲ್ಲ ಈ ಒಂದು ಪ್ಲಾನ್ ಮಾಡ್ತಾರೆ, ಅವರನ್ನ ಮೋಸ ಮಾಡ್ಬೇಕು, ಮತ್ತೆ ಅವನು ಎಲ್ಲಾ ರೀತಿಯಲ್ಲೂ ಅವಮಾನ ಮಾಡ್ತಾನೆ ಅವ್ರಿಗೆ, ಮತ್ತೆ ಆ ಒಂದು ಕುರುವಂಶದ ಸೊಸೆಗೆ ಎಲ್ಲರಿಗೂ ಕೂಡ ಅವಮಾನ ಮಾಡ್ತಾರೆ. ಆದ್ರೂ ಕೂಡ ಅವನು ಏನು ಆಗದೆ ಇರೋ ರೀತಿ ಕೂತಿರ್ತಾನೆ. ಮತ್ತೆ ಯುದ್ಧಕ್ಕೂ ಕೂಡ ಈಗ ಅವರು ರೆಡಿಯಾಗಿದ್ದಾರೆ. ಅದಕ್ಕೂ ಕೂಡ ಅವನು ಅವ್ರ ಜೊತೆಯಲ್ಲಿ ಅವರ ಒಂದು ಅನೀತಿಗೆ ಅಧರ್ಮಕ್ಕೆ ಅವನು ಸಹಾಯ ಮಾಡ್ತಾ ಇದ್ದಾನೆ. ಹೀಗೆ ಧೃತರಾಷ್ಟ್ರ ಅವನ ಒಂದು ದುಷ್ಟ ಯೋಜನೆಗಳು ಏನಿತ್ತು, ಆ ಒಂದು ಯೋಜನೆಗಳಲ್ಲಿ ಯಾರೆಲ್ಲ ಪಕ್ಷದವರು ಸೇರ್ಕೊಳ್ತಾ ಇದ್ದಾರೆ, ಆದ್ರೆ ಅಂತವನಿಗೆ ಯಾರೆಲ್ಲ ಜೊತೆ ಸೇರ್ತಾ ಇದ್ದಾರೆ ಅವರು ಕೂಡ ಅವನಂತೆದೇ ಬುದ್ಧಿ ಏನೋ ಹೊಂದಿರೋರಾಗಿರ್ತಾರೆ. ಆದ ಕಾರಣದಲ್ಲಿ ಅವನು ಕೇಳ್ತಾ ಇದ್ದಾನೆ, ಯಾರೆಲ್ಲ ಅವನಂತಹ ಒಂದು ದುರ್ಬುದ್ಧಿ ಹೊಂದಿರುವಂತಹ ಜನ ಅವನ ಕೂಡ ಯುದ್ಧಕ್ಕೆ ಬಂದಿದ್ದಾರೆ, ಅವ್ರನ್ನೆಲ್ಲ ನಾನು ನೋಡ್ಬೇಕು ಅಂತೇಳಿ ಹೇಳ್ತಾ ಇದ್ದಾನೆ. ಮತ್ತೆ ಶಾಂತಿ ಸಂಧಾನ ಕೂಡ ಸ್ವತಃ ಕೃಷ್ಣನೇ ಮಾಡ್ತಾನೆ, ಆದ್ರೂ ಕೂಡ ಅವರು ಅದಕ್ಕೆ ಒಪ್ಪೋದಿಲ್ಲ. ಆದ್ರೆ ಇಲ್ಲಿ ಅವನಿಗೆ ಭರವಸೆ ಇದೆ, ಇಲ್ಲಿವರೆಗೂ ಅವನಿಗೆ ಕಾನ್ಫಿಡೆನ್ಸ್ ಇದೆ, ಕೃಷ್ಣ ಜೊತೆಯಲ್ಲಿದ್ದಾನೆ, ನಾವು ಗೆಲ್ತೀವಿ ಅನ್ನೋಂಥದ್ದು. ಮುಂದೆ ಏನಾಗುತ್ತೆ ಅಂತ ನೋಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಶ್ಲೋಕ 24. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಾಯೋರುವಯೋ ಮಧ್ಯೆ ಸ್ಥಾಪಿಯಾತ್ವಾ ರಥೋತ್ತಮಂ. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ಸಂಜಯನು ಹೇಳಿದ, ಹೇ ಭರತ ವಂಶಜನೆ, ಅರ್ಜುನನ ಈ ಮಾತುಗಳನ್ನು ಕೇಳಿ ಶ್ರೀಕೃಷ್ಣನು 2 ಸೈನ್ಯಗಳ ನಡುವೆ ತನ್ನ ಶ್ರೇಷ್ಠ ರಥವನ್ನು ನಿಲ್ಲಿಸಿದ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಅಂದ್ರೆ ಈಗ ಸಂಜಯ ಹೇಳ್ತಾ ಇದ್ದಾನೆ, ಏನಂತ ಹೇಳ್ತಾ ಇದ್ದಾನೆ, ಅರ್ಜುನ ಈ ಮಾತುಗಳನ್ನ ಹೇಳ್ತಾ ಇದ್ದಾನೆ, ನಾನೀಗ ಈ ಯುದ್ಧಕ್ಕೆ ಯಾರೆಲ್ಲ ಬಂದಿದ್ದಾರೆ ಅವ್ರನ್ನ ನಾನು ನೋಡ್ಬೇಕು ಅಂತ ಕೃಷ್ಣನಿಗೆ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿ ಕೃಷ್ಣ ಆ ಒಂದು 2 ಸೈನ್ಯಗಳ ಮಧ್ಯೆ ರಥವನ್ನು ಕೂಡ ನಿಲ್ಸಿದ್ದಾನೆ. ಈ ಒಂದು ಶ್ಲೋಕದಲ್ಲಿ ಇಲ್ಲಿ ಗುಡಾಕೇಶ ಅಂತ ಅರ್ಜುನನನ್ನ ಕರಿತಾ ಇದ್ದಾರೆ. ಅದನ್ನ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ, ಯಾಕೆ ಅವರು ಗುಡಾಕೇಶ ಅಂತ, ಯಾಕೆ ಅವನನ್ನ ಗುಡಾಕೇಶ ಅಂತಾರೆ? ನಿದ್ರೆಯನ್ನು ಗೆದ್ದಿದ್ದಾನೆ ಮತ್ತೆ. ಅವನು ರಾತ್ರಿ ಸಮಯದಲ್ಲೂ ಕೂಡ ಯುದ್ಧ ಮಾಡುವಂತಹ ಒಂದು ಸಾಮರ್ಥ್ಯವನ್ನ ಹೊಂದಿದ್ದ. ಬರೀ ಯುದ್ಧವನ್ನು ಮಾಡೋದು ಮಾತ್ರ ಅಲ್ಲ, ಯಾರು ಭಗವಂತನ ಶುದ್ಧ ಭಕ್ತರಿರ್ತಾರೆ ಅವರು ಅಜ್ಞಾನವನ್ನು ಕೂಡ ಗೆಲ್ತಾರೆ ಅಂತ ಹೇಳ್ತಾರೆ. ಹೇಗೆ ಅಜ್ಞಾನವನ್ನು ಗೆಲ್ತಾರೆ ಅಂದ್ರೆ, ಅವರು ಸದಾ ಕಾಲ ಭಗವಂತನ ನಾಮ ಗುಣ ರೂಪ ಲೀಲೆಗಳು ಅದರಲ್ಲಿ ಆ ಸ್ಮರಣೆಯಲ್ಲಿ ಇರ್ತಾರೆ. ಇಲ್ಲಿ ಅರ್ಜುನ ಇಲ್ಲಿವರೆಗೂ ಭಗವಂತನ ಒಂದು ನಾಮ ರೂಪ ಗುಣಲೀಲೆಗಳ ಒಂದು ಸ್ಮರಣೆಯಲ್ಲಿ ಇದ್ದಾನೆ, ಆದ್ರೆ ಅವನು ದೇವೋತ್ತಮ ಪರಮ ಪುರುಷ ಅಂತ ಹೇಳಿಲ್ಲ. ಅವನ ಒಂದು ಸ್ನೇಹಿತ ಅನ್ನೋ ಕಾರಣದಿಂದ ಅವನನ್ನ ಸದಾ ನೆನಪಿನಲ್ಲಿ ಇರ್ತಾನೆ. ಆದ ಕಾರಣ ಅವನು ಕೂಡ ಅಜ್ಞಾನದನ್ನ ಗೆದ್ದಿದ್ದಾನೆ. ಆ ಕಾರಣದಿಂದ ಅವನನ್ನ ಗುಡಾಕೇಶ ಅಂತ ಹೇಳಿ ಕರೀತಾರೆ ಅಂತ ಪ್ರಭುಪಾದರು ತಿಳಿಸ್ತಾ ಇದ್ದಾರೆ. ಕೊನೆಗೆ ಅಂದ್ರೆ ಅವನು ಭಗವಂತನನ್ನ ಒಂದು ಕ್ಷಣ ಕೂಡ ಅವನನ್ನ ಮರಿತಿರ್ಲಿಲ್ಲ ಅಂತ. ಇದನ್ನೇ ಇಲ್ಲಿ ಮುಂದೆ ನಮ್ಗೆ ತಿಳಿಯುತ್ತೆ, ಇದನ್ನೇ ಸಮಾಧಿ ಸ್ಥಿತಿ ಅಂತ ಹೇಳ್ತಾರೆ. ಹರೇ ಕೃಷ್ಣ. ನಾವೆಲ್ಲರೂ ಸಮಾಧಿ ಸ್ಥಿತಿಯಲ್ಲಿ ಇದ್ದೀವಾ? ಇಲ್ಲ ಮಾತಾಜಿ. ಇಲ್ಲ ಮಾತಾಜಿ, ಇಲ್ಲ. ಅಂದ್ರೆ ಏನಂತ ಹೇಳ್ತಾರಂದ್ರೆ, ನಾವು ಕೂಡ ಸಮಾಧಿ ಸ್ಥಿತಿಯಲ್ಲಿ ಇದ್ದೀವಿ. ಅಂದ್ರೆ ನಾವು ಯಾವ ಒಂದು ವಿಷಯದಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಇದ್ದೀವಿ ಅಂದ್ರೆ, ಈ ಲೌಕಿಕ ಇಂದ್ರಿಯ ಭೋಗದ ಸಮಾಧಿ ಸ್ಥಿತಿಯಲ್ಲಿ ಇದ್ದೀವಿ. ನಾವು ಈ ಒಂದು ಇಂದ್ರಿಯಗಳ ದಾಸರಾಗಿ ಅದರ ಒಂದು ಯೋಚನೆಗಳಲ್ಲೇ ಇರ್ತಾ ಇರ್ತೀವಿ. ಇವತ್ತು ಏನ್ ನೋಡೋಣ, ಇವತ್ತು ಏನ್ ತಿನ್ನೋಣ, ಎಲ್ಲಿಗೆ ಹೋಗೋಣ, ಯಾವ್ದು ನನ್ಗೆ ಇಷ್ಟ, ಇದ್ರಲ್ಲೇ ಇಂದ್ರಿಯಗಳ ಸಮಾಧಿ ಸ್ಥಿತಿ. ನಾವು ಇಂದ್ರಿಯರ ದಾಸರು. ಆದ್ರೆ ಇಲ್ಲಿ ಅರ್ಜುನ ಅಥವಾ ಭಕ್ತರು ಆ ರೀತಿ ಇಲ್ಲ. ಕೃಷ್ಣ ಪ್ರಜ್ಞೆ ಅಂತಂದ್ರೆ ಅವರು ಸದಾ ಕೃಷ್ಣನ ಇಂದ್ರಿಯಗಳನ್ನ ತೃಪ್ತಿಪಡಿಸೋದ್ರಲ್ಲಿ ಅವರು ಯೋಚನೆ ಮಾಡ್ತಾ ಇರ್ತಾರೆ. ಆದ ಕಾರಣ ಅವರು ಇಂದ್ರಿಯಗಳು ಸದಾ ಭಗವಂತ ನಿರ್ದೇಶನ ಮಾಡ್ತಾನೆ. ಇಲ್ಲಿ ಮುಂದೆ ಕೂಡ ಭಗವಂತನೇ ಅರ್ಜುನನ ಒಂದು ನಿರ್ದೇಶನ, ಅವನಿಗೆ ಮಾರ್ಗದರ್ಶನ ಮಾಡ್ತಾನೆ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲಾ ಮಾತಾಜಿ? ಹಾ ಪ್ರಭುಜಿ. ಭೀಷ್ಮ ದ್ರೋಣ ಪ್ರಮುಖತಃ ಸರ್ವೇಷಾಂ ಚ ಮಹೀಕ್ಷಿತಾಂ ಉವಾಚ ಪಾರ್ಥ ಪಶ್ಯ ಏತಾನ್ ಸಮವೇತಾನ್ ಕುರೂನ್ ಇತಿ. ಅನುವಾದ. ಶ್ರೀಲ ಪ್ರಭುಪಾದರಿಂದ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಭೀಷ್ಮ, ದ್ರೋಣ ಮತ್ತು ಜಗತ್ತಿನ ಇತರ ರಾಜರ ಮುಂದೆ ರಥವನ್ನು ನಿಲ್ಲಿಸಿ ಭಗವಂತನು, ಪಾರ್ಥ, ಇಲ್ಲಿ ನೆರೆದಿರುವ ಎಲ್ಲ ಕೌರವರನ್ನು ನೋಡು ಎಂದನು. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಈಗ ಭಗವಂತ ಅವನ್ಗೆ ಎಲ್ಲ ಗೊತ್ತಿದೆ ಅಲ್ವಾ, ಈಗ ಅವನ್ಗೆ ಗೊತ್ತಿದೆ. ಅಂದ್ರೆ ಇಲ್ಲಿ ಅರ್ಜುನನನ್ನ ಕೂಡ ಒಂದು ಸಮಯ ಅವನು ಮೋಹದಲ್ಲಿ ಸಿಕ್ಕಿಸ್ತಾನೆ. ಅವನು ಭಕ್ತನಿರ್ಬೋದು, ಅವನು ಇದಕ್ ಮುಂಚೆ ಅನೇಕ ಯುದ್ಧಗಳನ್ನ ಮಾಡಿರ್ಬೋದು. ಸ್ವತಃ ಅವನ ಒಂದು ಪಿತಾಮಹ, ಅವನ ಒಂದು ದಾಯಾದಿಗಳ ಯುದ್ಧನೇ ಅಂದ್ರೆ ವಿರುದ್ಧವಾಗಿನೇ ಅವನು ಒಂದ್ಸತಿ ಯುದ್ಧಕ್ಕೆ ನಿಂತ್ಕೋತಾನೆ. ಹೇಳ್ತೀರಾ ಯಾವಾಗ ಅವನು ಇದಕ್ ಮುಂಚೆ ಯುದ್ಧಕ್ಕೆ ಅವ್ರ ಜೊತೆಲೆ ನಿಂತಿದ್ದ ಅಂತ? ವಿರಾಟನ ಒಂದು ಇದ್ರಲ್ಲಿ ಇರ್ತಾನೆ ಅವನು, ಅಜ್ಞಾತವಾಸದಲ್ಲಿ. ಆ ಸಮಯದಲ್ಲಿ ಏನ್ ಮಾಡ್ತಾರೆ, ಇವ್ರಿಗೆ ಶಂಕೆ ಬರುತ್ತೆ. ಶಕುನಿಗೆ ಮತ್ತೆ ದುರ್ಯೋಧನಾದಿಗಳಿಗೆ ಗೊತ್ತಾಗುತ್ತೆ ಇವ್ರು ಅಜ್ಞಾತವಾಸದಲ್ಲಿದ್ದಾರೆ, ಇವ್ರು ಎಲ್ಲಿ ಹೋಗಿರ್ತಾರೆ ಅಲ್ಲಿ ಆ ಒಂದು ರಾಜ್ಯ ಸಮೃದ್ಧವಾಗಿರುತ್ತೆ ಅಂತ. ಹೇಗೆ ಇವರೆಲ್ಲರೂ ಹೋಗಿ ಅಲ್ಲಿ ಬೇರೆ ಬೇರೆ ಒಂದು ವೇಷದಲ್ಲಿ ಅಲ್ಲಿದ್ದಾರೆ. ಅಲ್ಲಿರಬೇಕಾದ್ರೆ ಇವನು ಅರ್ಜುನ ಯಾವ ವೇಷದಲ್ಲಿ ಇರ್ತಾನೆ? ಬೃಹನ್ನಳನಾಗಿರ್ತಾನೆ. ಆಗ ಕಿಂಕರ ಅಂತ ಹೇಳ್ತಾರೆ, ಯಾರು ಯುಧಿಷ್ಠಿರ ಮಹಾರಾಜ ಒಂದು ವಿರಾಟ ರಾಜನ ಮಂತ್ರಿ ಆಗಿರ್ತಾನೆ. ಮತ್ತೆ ಈ ಒಂದು ನಕುಲ ಸಹದೇವರು ಆ ಕುದುರೆಗಳನ್ನ ನೋಡ್ಕೋತಾ ಇರ್ತಾರೆ, ಹಸುಗಳನ್ನ ನೋಡ್ಕೊತಾ ಇರ್ತಾರೆ. ಮತ್ತೆ ಭೀಮ ಅವನು ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡ್ತಾ ಇರ್ತಾನೆ. ದಾಸಿಯಾಗಿ ಅಲ್ಲಿ ದ್ರೌಪದಿ ಇರ್ತಾಳೆ. ಆದ್ರೆ ಆ ಒಂದು ದೇಶ ಒಂದೇ ವರ್ಷದಲ್ಲಿ ತುಂಬಾ ಸಮೃದ್ಧಿನ ಹೊಂದಿರುತ್ತೆ. ಇವ್ರಿಗೆ ಅನುಮಾನ ಬರುತ್ತೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಅವರನ್ನ ಒಂದು ಅಜ್ಞಾತವಾಸದಲ್ಲಿ ಕಂಡುಹಿಡಿಬೇಕು ಅಂತ ಹೇಳಿ ಅವ್ರ ಯುದ್ಧಕ್ಕೆ ಅಂದ್ರೆ ಅವರನ್ನ ಕೆಣಕ್ತಾರೆ. ಹೋಗಿ ಅವರ ಒಂದು ಹಸುಗಳನ್ನ ಅಶ್ವಗಳನ್ನೆಲ್ಲ ಅವರು ಅಪಹರಿಸಿ ಬಿಡ್ತಾರೆ. ಯುದ್ಧಕ್ಕೆ ಬರ್ಲಿ, ಆಗ ಇವ್ರು ಬರ್ತಾರೆ, ಕಾಣಿಸ್ತಾರೆ ನಮ್ಗೆ ಅಂತ ಹೇಳಿ. ಆಗ ಇವನು ಬೃಹನ್ನಳ ಉತ್ತರ ಕುಮಾರನ ಜೊತೆ ಹೋಗ್ತಾನೆ ಯುದ್ಧಕ್ಕೆ. ಆ ಸಂದರ್ಭದಲ್ಲಿ ಅವನು ಎಲ್ಲರನ್ನು ಮೂರ್ಛಿತರನ್ನಾಗಿ ಮಾಡ್ಬಿಟ್ಟು ಅವರೆಲ್ಲರ ವಸ್ತ್ರಗಳನ್ನ ತಗೊಂಡ್ ಬರ್ತಾನೆ ಅರ್ಜುನ. ಅಂದ್ರೆ ಆಗ ಕೂಡ ಅವನು ಯುದ್ಧ ಮಾಡಿದ್ದಾನೆ. ಅದಕ್ಕೂ ಮುಂಚೆ ಅನೇಕ ಯುದ್ಧಗಳನ್ನ ಮಾಡಿದ್ದಾನೆ. ಆದ್ರೆ ಯಾವಾಗ್ಲೂ ಅವನಿಗೆ ಮೋಹ ಅನ್ನುವಂಥದ್ದು ಕವಿದಿರ್ಲಿಲ್ಲ. ಆದ್ರೆ ಈಗ ಭಗವಂತನ ಒಂದು ಇಚ್ಛೆಯಿಂದ ಮತ್ತೆ ಅವನು ಬಯಸ್ತಾ ಇದ್ದಾನೆ ಈ ರೀತಿ ಅರ್ಜುನನಿಗೆ ಆಗ್ಬೇಕು ಅಂತ ಹೇಳಿ. ಆ ಕಾರಣದಿಂದ ಅವನು ಮೋಹದಲ್ಲಿ ಸಿಲುಕೋ ಹಾಗೆ ಭಗವಂತ ಮಾಡ್ತಾನೆ. ಅದನ್ನೇ ನಾವು ಮುಂದೆ ನೋಡ್ತೀವಿ. ಆದ್ರೆ ಕೃಷ್ಣ ಎಲ್ಲರ ಒಂದು ಪರಮಾತ್ಮನಾಗಿದ್ದಾನೆ. ಮತ್ ನಾವು ಮಾಡೋದು ಏನೆಲ್ಲ ಮಾಡ್ತೀವಿ ಅದೆಲ್ಲವನ್ನು ಕೂಡ ಅವನು ಉಪದೃಷ್ಟ ಹನುಮಂತ ನೋಡ್ತಾ ಇರ್ತಾನೆ. ಇಲ್ಲಿ ಋಷಿಕೇಶ ಅಂತ ಕೂಡ ಹೇಳ್ತಾ ಇದ್ದಾರೆ, ಅಂದ್ರೆ ನಮ್ಮ ಒಂದು ಇಂದ್ರಿಯಗಳನ್ನ ನಿಯಂತ್ರಿಸುವವನಂತ ಕೂಡ. ಮತ್ತೆ ಅವನನ್ನ ಕೃಷ್ಣ ಅಂದ್ರೆ ಅರ್ಜುನನನ್ನ ಪಾರ್ಥ ಅಂತ ಯಾಕೆ ಕರೀತಾರೆ ಅಂತಾನು ಇಲ್ಲಿ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಪಾರ್ಥ ಅಂತಂದ್ರೆ ವಸುದೇವನ ತಂಗಿ ಕುಂತಿಯನ್ನ ಪೃತ ಅಂತ ಕರೀತಾರೆ. ಆದ ಕಾರಣ ಅವನ ಮಗನ ಹೆಸರು ಕೂಡ ಪಾರ್ಥ ಅಂತ ಬಂದಿದೆ ಅಂತ ಇಲ್ಲಿ ತಿಳಿಸ್ತಾರೆ. ಮತ್ತೆ ಇಲ್ಲಿ ಅರ್ಜುನನಿಗೆ ಕೌರವರನ್ನ ನೋಡು ಅಂತ ಇಲ್ಲಿ ತೋರಿಸ್ತಾ ಇದ್ದಾನೆ ಕೃಷ್ಣ. ಅಂದ್ರೆ ಈಗ ಅರ್ಜುನ ಹೀಗೆ ಅವನು ರಥವನ್ನ ಮಧ್ಯೆ ನಿಲ್ಲಿಸಿ ಯುದ್ಧ ಪ್ರಾರಂಭ ಆಗೋದಕ್ಕೂ ಮುಂಚೆ ಆ ಒಂದು ಸೇನೆಯನ್ನ ನೋಡ್ದಿರ ಹೋಗಿದಿದ್ರೆ, ಯುದ್ಧ ಪ್ರಾರಂಭ ಆದ್ಮೇಲೆ ಮಧ್ಯದಲ್ಲಿ ಯಾವಾಗಾದ್ರೂ ಅವನು ಯುದ್ಧದಲ್ಲಿ ಭೀಷ್ಮಾಚಾರ್ಯರನ್ನ ದ್ರೋಣಾಚಾರ್ಯರನ್ನ ಫೇಸ್ ಮಾಡ್ಬೇಕಾಗಿತ್ತು. ಆದ್ರೆ ಆ ಸಮಯದಲ್ಲಿ ಅವನಿಗೆ ಮನಸ್ಸು ವಿಚಲಿತ ಆಗಿದ್ದಿದ್ರೆ ಆ ಯುದ್ಧದ ಮಧ್ಯದಲ್ಲಿ ಏನ್ ಮಾಡ್ಬೋದಾಗಿತ್ತು. ಅದಕ್ಕೆ ಅವನು ಕೃಷ್ಣ ಏನ್ ಮಾಡ್ತಾನೆ, ಅವನಿಗೆ ಹೇಗಿದ್ರು ಮನಸ್ಸು ವಿಚಲಿತ ಆಗುತ್ತೆ, ಅದನ್ನ ಯುದ್ಧಕ್ಕೆ ಮೊದಲೇ ಪ್ರಭುಜಿ ಮೆಂಟಲಿ ಪ್ರಿಪೇರ್ ಆಗಿರ್ಲಿ ಅಂತ ಹೇಳಿ ಯಾರ್ಯಾರೆಲ್ಲ ಅವನಿಗೆ ಮೊದ್ಲೇ ಪ್ರಿಪೇರ್ ಆಗ್ಲಿ ಅಂತ ಹೇಳಿ ಅವನಿಗೆ ಮೊದ್ಲೇ ತೋರಿಸ್ಬಿಟ್ಟು ಅವ್ನು ಹೇಳ್ತಾ ಇದ್ದಾನೆ, ನೋಡು ಕೌರವರನ್ನ ನೋಡು ಅಂತ ಹೇಳಿ ಅವನಿಗೆ ಗಮನ ಆ ಕಡೆಗೆ ಸೆಳೀತಾ ಇದ್ದಾನೆ. ಅಂದ್ರೆ ಸೋದರತ್ತೆ ಮಗ ಕೃಷ್ಣ ಅರ್ಜುನನಿಗೆ. ಅಂದ್ರೆ ಮುಂದೆ ಅವನು ಏನು ಸ್ಥಿತಿ ಬರ್ತಾ ಇದೆ ಅದಕ್ಕೆ ಅವನು ಮಾನಸಿಕವಾಗಿ ಸಿದ್ಧತೆ ಮಾಡ್ಕೊಳ್ಳಿ ಅನ್ನುವಂಥದ್ದು ಉದ್ದೇಶ. ಹರೇ ಕೃಷ್ಣ. ಈಗ ಇಲ್ಲಿಗೆ ನಿಲ್ಸೋಣ. ಎಲ್ಲರೂ ಜಪ ಮಾಡ್ತಾ ಇದ್ದೀರಲ್ಲ ಪ್ರತಿದಿನ? ಮಾತಾಜಿ. ಒಂದು ನಿಮಿಷ. ಎಲ್ಲರ ಹತ್ರ ಜಪಮಾಲೆ ಇದೆಯಾ? ಹೌದು, ಮಾಡ್ತಾ ಇದೀವಿ ಮಾತಾಜಿ. ಜಪಮಾಲೆ ಇಲ್ಲ ಮಾತಾಜಿ. ನಮ್ಮ ಹತ್ರ ಇದೆ ಮಾತಾಜಿ, ಕೆಲವ್ರ ಹತ್ರ ಇದೆ, ಕೆಲವ್ರ ಹತ್ರ ಇಲ್ಲ. ನಾನು ಕೈ ಬೆರಳಲ್ಲೇ ಎಣಿಸಿ ಮಾಡ್ತಾ ಇದೀನಿ ಮಾತಾಜಿ. ಆ ತರನು ಮಾಡ್ಬೋದಲ್ವಾ?
ಹರೇ ಕೃಷ್ಣ. ಅಂದ್ರೆ ನಿಮ್ಮ ಹತ್ರ ಇರುವಂತಹ ಜಪ ಬೀಡ್ ಬ್ಯಾಗ್ ಅಥವಾ ಜಪಮಾಲೆನ ತಗೊಳ್ಳಿ. ಒಂದು ಸುತ್ತು ನಾವು ಮಾಡೋಣ. ಪ್ರತಿದಿನ ಎಲ್ಲರೂ ಲೆವೆಲ್ 2ಗೆ ಬಂದ್ಮೇಲೆ ನೀವು ಜಪ ಮಾಡೋದು ತುಂಬಾ ಮುಖ್ಯ ಆಗುತ್ತೆ. ಯಾಕೆಂದ್ರೆ ನಾವು ಏನು ಓದ್ತಾ ಇದ್ದೀವಿ ಅದು ನಮ್ಗೆ ಸರಿಯಾದ ರೀತಿಯಲ್ಲಿ ಅರ್ಥ ಆಗ್ಬೇಕು ಅಂತಂದ್ರೆ ಜಪದ ಮೂಲಕ ಮಾತ್ರನೇ ಸಾಧ್ಯ. ಈಗ ಎಲ್ಲರ ಕೈಲೂ ಭಕ್ತಿ ಆದ್ರೆ ಭಾಗವತ ಯಥಾರೂಪ ಕೊಡ್ಬೋದು, ಆದ್ರೆ ಎಲ್ಲರಿಗೂ ಕೂಡ ಆ ಜ್ಞಾನ ಪರಿಪೂರ್ಣವಾಗಿ ಸಿಗ್ಬೇಕು ಅಂದ್ರೆ ಭಗವಂತನ ಒಂದು ಕೃಪೆ ಬೇಕು. ಆ ಕೃಪೆನ ಬೇಡುವಂತದ್ದು. ಹರೇ ಕೃಷ್ಣ. ಪ್ರಾರಂಭ ಮಾಡೋಣವಾ? ಮಾತಾಜಿ ಜಪಮಾಲೆ ಇಲ್ದೇ ಇದ್ರೆ ಕೈ ಬೆರಳಲ್ಲೇ ಮಾಡ್ಬೋದಲ್ವಾ ಮಾತಾಜಿ ಎಣಿಸ್ಕೊಂಡು? ಈಗ ಇಲ್ಲ ಅಂತಂದ್ರೆ ಹಾಗೆ ಮಾಡಿ. ಆದಷ್ಟು ಬೇಗ ಸರಿ ನೀವು ಮಾತಾಜಿ. ತಗೊಳ್ಳೋದಕ್ಕೆ ಪ್ರಯತ್ನನೂ ಮಾಡಿ. ಸರಿ ಮಾತಾಜಿ. ಎಲ್ಲರೂ ಕರೆಕ್ಟ್. ಎಲ್ಲರೂ ವಿಡಿಯೋಸ್ ದಯವಿಟ್ಟು ಆನ್ ಮಾಡ್ಕೊಳ್ಳಿ. ಎಲ್ಲರೂ ದಯವಿಟ್ಟು ವಿಡಿಯೋಸ್ ಆನ್ ಮಾಡ್ಕೊಳ್ಳಿ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಅಂದ್ರೆ ಜಪ ಮಾಡೋದು ಹೇಗೆ ಅಂತ ಕಲ್ತಿದ್ದೀನಿ ಅನ್ಕೋತೀನಿ. ಈಗ ನಾ ಹೇಳಿದ್ದು ಪಂಚತತ್ವ ಮಂತ್ರ. ಆ ಮಂತ್ರವನ್ನ ಯಾಕೆ ಹೇಳ್ತೀವಿ ಅಂತಂದ್ರೆ ಆ ಮಂತ್ರವನ್ನ ಹೇಳುವ ಮೂಲಕ ನಾವು ನಮಗೆ ಈ ಒಂದು ಹರೇ ಕೃಷ್ಣ ಮಹಾಮಂತ್ರವನ್ನ ತಿಳಿಸ್ಕೊಟ್ಟಂತಹ ಚೈತನ್ಯ ಮಹಾಪ್ರಭುಗಳು ಅವರ ಒಂದು ಸಹಾಯವನ್ನ ಬೇಡುವಂಥದ್ದು. ನಾವು ಜಪ ಮಾಡುವಾಗ 10 ಅಪರಾಧಗಳನ್ನ ಮಾಡ್ತೀವಿ ಅಂತ ಹೇಳ್ತಾರೆ. ಆ ಅಪರಾಧಗಳು ಜರುಗದೇ ಇರ್ಲಿ ಅಂತ ಹೇಳಿ ಆ ರಕ್ಷಣೆಗಾಗಿ ಅವರನ್ನ ಕೇಳ್ಕೊಳ್ಳುವಂಥದ್ದು. ಮುಂದುವರಿಸೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಎಲ್ಲರೂ ಜೊತೆಲಿ ಹೇಳ್ಬೋದು. ನಿಮ್ಮ ಹತ್ರ ಜಪಮಾಲೆ ಇಲ್ಲ ಅಂದ್ರೆ ಪರವಾಗಿಲ್ಲ. ಹರೇ ಕೃಷ್ಣ ಅರೆ ಮ್ಯೂಟಲ್ಲೇ ಇಟ್ಕೊಳ್ಳಿ ದಯವಿಟ್ಟು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಕೃಷ್ಣ ಹರೇ ಹರೇ, ಹರೇ ರಾಮ 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 ಹರೇ ಹರೇ,
Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare, Hare Rama 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 Hare Hare, Hare Krishna 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 Hare Hare,
ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಜೀವ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ ಹರೇ ಕೃಷ್ಣ. ಜಪವನ್ನ ಯಾಕೆ ಮಾಡ್ತೀವಿ ಅಂತ ಯಾರಾದ್ರೂ ಹೇಳ್ತೀರಾ? ಹರೇ ಕೃಷ್ಣ. ಜಪದ ಅರ್ಥ ಏನು ಅಂತ? ಹರೇ ಕೃಷ್ಣ. ಮಾತಾಜಿ ಹರೇ ಕೃಷ್ಣ. ಇಲ್ಲಿ ಕೂಡ ಯಾರಿಗಾದ್ರೆ ಶ್ಲೋಕ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ರೆ ಸಾಯಂಕಾಲ ಬರ್ಲಿಕ್ಕೆ ಹೇಳಿ ಮಾತಾಜಿ, ಆಯ್ತಾ? ಹಾ, ಲತಾ ಶಶಿಕುಮಾರ್ ಮಾತಾಜಿ 6 to 7 ಅವರು ಶ್ಲೋಕಗಳನ್ನ ತಿಳಿಸ್ಕೊಡ್ತಾರೆ. ಅಂದ್ರೆ ಈಸಿಯಾಗಿ ತುಂಬಾ ಲಿಂಕ್ ಅಲ್ಲಿ ಬರ್ಲಿಕ್ಕೆ ಹೇಳಿ ಅವರಿಗೆ. ಯಾರಿಗೆಲ್ಲ ಶ್ಲೋಕ ಕಲಿಬೇಕಂದ್ರೆ ಈಗ ನಾನು ನೋಡಿದ ಹಾಗೆ ಸ್ವಲ್ಪ ಕಷ್ಟ ಆಗ್ತದೆ ಕೆಲವರಿಗೆ ಓದುವಾಗ, ಸೊ ಅವರೆಲ್ಲ ಬರ್ಬೋದು ಅಂತ ಹೇಳಿ. ಟೈಮ್ ಇದ್ರೆ ಬರ್ಲಿ. ಹಾ ಮಾತಾಜಿ, ಆ ಫ್ಲೂಯೆನ್ಸಿ ಬೇಕು ಅಂದ್ರೆ ನಮ್ಗೆ ಸುಲಭವಾಗಿ ಶ್ಲೋಕ ಓದೋದಕ್ಕೆ ಕಲಿಬೇಕು ಅಂತಂದ್ರೆ ಮಾತಾಜಿ ಶ್ಲೋಕಗಳನ್ನ ಕಲಿತಾ ಇದಾರೆ. ಬೇಕಿದ್ರೆ ಲಿಂಕ್ ನಾ ಒಂದ್ಸತಿ ಗ್ರೂಪ್ ಅಲ್ಲಿ ಹಾಕ್ತೇನೆ. ಅವರು 6 to 7 ತಗೋತಾರೆ. ನಿಮ್ಗೆ ಸಮಯ ಇದ್ರೆ ಆಗ್ತೇನೆ. ಕಲಿಬಹುದು ಎಲ್ಲರೂ. ಹರೇ ಕೃಷ್ಣ ಮಾತಾಜಿ. ಸಂಜೆ 6 to 7 ಆಗ್ತದೆ. ಹರೇ ಕೃಷ್ಣ. ಬರ್ತಾರೆ, ನೀವ್ ಅಲ್ವೇನೋ ಅಲ್ಲ? ಒಬ್ರು ಸಹನ ಅಂತ ಒಬ್ರು ಬರ್ತಾರೆ ಅಲ್ಲಿ. ನಾನಲ್ಲ ಮಾತಾಜಿ, ನಾನಲ್ಲ. ಓಕೆ ಓಕೆ. ಮಾತಾಜಿ, ಮತ್ತೆ ಇದು ಲೆವೆಲ್ 1 ಸರ್ಟಿಫಿಕೇಟ್ ಲಿಂಕ್ ಹಾಕ್ತಿವಿ, ಅದೇ ನಿನ್ನ ಕೇಳಿ ಅಂತ ಹೇಳಿದ್ರು ನಿನ್ನೆ ರೀನಾ ಮಾತಾಜಿ ಅವರು, ಗೀತಾ ಮಾತಾಜಿ ಅವ್ರಿಗೆ. ಹರೇ ಕೃಷ್ಣ. ವರದ ಮಾತಾಜಿ. ಹರೇ ಕೃಷ್ಣ.
ವರದೆ ಹೆಗ್ಡೆ ಮಾತಾಜಿ. ಮಾತಾಜಿ. ವರದೆ ಏನದು ಹೆಗ್ಡೆ. ಮಾತಾಜಿ ಲಿಂಕ್ ಅಂತೆ? ಯಾವ್ದು ಲಿಂಕು ಮಾತಾಜಿ? ಈಗ ನಾನು ಕಳ್ಸಿದ್ದ? ವರ್ಧ ಅಲ್ಲ ಮಾತಾಜಿ ಅದೇ ಮಾತಾಜಿ, ಸರ್ಟಿಫಿಕೇಟ್ ಹಾ? ಲಿಂಕ್ ಮಾತಾಜಿ ನೆನ್ನೆ ಕೇಳಿದ್ನಲ್ಲ ಲೆವೆಲ್ 1. ಹೌದೌದು, ಅದು ಸರ್ಟಿಫಿಕೇಟ್ ಲಿಂಕ್ ಕೊಟ್ಟಿದ್ದಾರೆ, ಅದು ಓಪನ್ ಆಗಲ್ಲ ಮಾತಾಜಿ. ಗೀತಾ ಮಾತಾಜಿ, ಓಪನ್ ವೀಣಾ ಆಗೋದಿಲ್ಲ ಮಾತಾಜಿ. ಮಾತಾಜಿಗೂ ಆಗಲ್ಲ. ಹೌದು, ಹೋಗಲ್ಲ. ಅವ್ರು ಕಳಿಸ್ಲಿಕ್ಕೆ ಹೇಳಿದ್ದಾರೆ, ಅದು ಓಪನ್ನೇ ಆಗಲ್ಲ. ಅಂದ್ರೆ ಅದು ಫೈಲ್ ಬೇಕಲ್ಲ, ಅದು ಯಾರು ಮಾಡಿದ್ದಾರೆ ಎಡಿಟ್ ಮಾಡ್ಲಿಕ್ಕೆ ಫೈಲ್ ಬೇಕು. ಅದು ನನ್ಗೆ ಅಂತೂ ಆಗ್ಲಿಲ್ಲ, ನಾನು ಪ್ರಯತ್ನ ಪಟ್ಟೆ ಮಾತಾಜಿ. ಸಂಗೀತ ಮಾತಾಜಿಗೆ ಒಂದ್ಸತಿ ಇನ್ಫಾರ್ಮ್ ಮಾಡಿ ಮಾತಾಜಿ. ಅವರು ವೀಣಾ ಮಾತಾಜಿ ಕೇಳ್ತಾ ಇದ್ದಾರೆ, ವೀಣಾ ಮಾತಾಜಿ ಸಂಗೀತ ಹೀಗೆ ಆಗ್ತಾ ಇದೆ, ನಾಳೆಗೆ ನೋವು ಏನಾಗತ್ತೆ ಅಂತ. ಅಂದ್ರೆ ಸರಿ ಅದು ಮಾತಾಜಿ. ಓಪನ್ನೇ ಆಗಲ್ಲ, ಕಳಿಸ್ಬೇಕು ಅಂತ ನಾನು ಪ್ರಯತ್ನ ಪಟ್ಟೆ. 26 ಜನ ಇದ್ದಾರೆ ನಮ್ದು 9 PM ಇಂದು, ಅವ್ರಿಗೆ ಕಳಿಸ್ಬೇಕು ಅಂತ. ಆದ್ರೆ ಆಗಲ್ಲ, ಓಪನ್ನೇ ಆಗಲ್ಲ ಅದು ಕಳಿಸ್ಬೇಕು. ಸರಿ ಮತ್ತೆ ಮಾತಾಜಿ. ಅದನ್ನ ಹೇಗ್ ಕಳಿಸ್ಬೇಕು, ಫೈಲ್ ಓಪನ್ ಮಾಡ್ಲಿಕ್ಕೆ ಫೈಲ್ ಬೇಕಲ್ವಾ, ಅದಕ್ಕೆ ಅದು ಗೊತ್ತಿಲ್ಲ ನನಗೆ. ಕೇಳಿದೆ ನಾನು, ಸುಚಿತ್ರ ಮಾತಾಜಿ ಸರಿ ಕೇಳಿದೆ. ಮಾತಾಜಿ. ಹರೇ ಅವ್ರೇನ್ ಕೃಷ್ಣ. ಹೇಳಿದ್ರು ಮಾತಾಜಿ? ಅವರು ಸಂಗೀತ ಮತ್ತೆ ಎಲ್ಲರೂ ಸಂಗೀತ ಮಾತಾಜಿ ಹೇಳ್ತಾ ಇದ್ದಾರೆ ಮಾತಾಜಿ. ಸರಿ ಮಾತಾಜಿ, ಅವ್ರು ಹೇಳ್ತಾ ದೇವಕಿ ಇದ್ದೀರಿ. ಮಾತಾಜಿ ನಂಬರ್ ಕೊಟ್ಟು, ದೇವಕಿ ಶೆಟ್ಟಿ ಮಾತಾಜಿ ಅವ್ರ ಫೋನ್ ಹಾ ಎತ್ತಿಲ್ಲ ಮಾತಾಜಿ. ಮಾತಾಜಿ. ದೇವಕಿ ಶೆಟ್ಟಿ ಇದು ಮಾಡ್ತಾ ಇದ್ರು ಕೆಲಸ, ಹಾ ಅವ್ರ ಫೋನ್ ಎತ್ತಿಲ್ಲ ಮಾತಾಜಿ. ಹರೇ ಕೃಷ್ಣ. ನಾನ್ ಪ್ರಶ್ನೆ ಕೇಳಿದೆ, ನೀವ್ ಯಾರು ಆನ್ಸರ್ ಮಾಡಿಲ್ಲ. ಯಾಕೆ ನಾವು ಹರೇ ಕೃಷ್ಣ ಮಂತ್ರವನ್ನ ಹೇಳ್ತೀವಿ, ಏನದ್ರ ಉದ್ದೇಶ ಅಂತ, ಅದ್ರ ಅರ್ಥ ಏನು ಅಂತ? ಮಾತಾಜಿ ಅಂದ್ರೆ ಇವಾಗ ನಾವೇನು ಮಾಡಿದ್ವಿ, ಜಪ ಮಾಡಿದ್ವಿ, ಅರೆ ಕೃಷ್ಣನ ನಾಮ ಜಪನ, ಅಂದ್ರೆ ಈ ಕಲಿಯುಗಕ್ಕೆ ಅದೇನೆ ನಮ್ಗೆ ದಾರಿ ಕೂಡ ಆಗಿದೆ. ಅಂದ್ರೆ ಕೃಷ್ಣನ ನಾವು ಸೇರೋದಕ್ಕೆ ಪ್ರಭುಪಾದರು ನಮ್ಗೆ ಸುಲಭವಾದಂತ ಒಂದು ಮಾರ್ಗವನ್ನ ತೋರಿಸ್ಕೊಟ್ಟಿದ್ದಾರೆ. ಅಂದ್ರೆ ಬೇರೆ ಬೇರೆ ಯುಗಗಳಲ್ಲಿ ಅಂದ್ರೆ ಬೇರೆ ಬೇರೆ ಕಾರ್ಯಗಳನ್ನ, ಮೂರ್ತಿ ಆರಾಧನೆ, ಯಜ್ಞಗಳನ್ನೆಲ್ಲ ಮಾಡ್ತಾ ಇದ್ರು. ಬಟ್ ಈ ಕಲಿಯುಗಕ್ಕೆ ಸಿಂಪಲ್ ಆದಂತ ಒಂದು ವೇ ಅಂತ ಹೇಳಿದ್ರೆ ಜಪ ಒಂದೇ ಮಾರ್ಗ ಅನ್ನೋದನ್ನ ಒಂದು ಉದ್ದೇಶ. ಅದ್ರ ಅರ್ಥ ಪ್ರಭುಜಿ, ಆ ಒಂದು ಮಂತ್ರದ ಅರ್ಥ? ಯಾವ್ದು ಮಾತಾಜಿ? ಹರೇ ಕೃಷ್ಣ ಮಂತ್ರದ ಅರ್ಥ ಅದು ನನ್ಗೆ ಅಷ್ಟು ಮಾಹಿತಿ ಇಲ್ಲ. ಅಂದ್ರೆ ಆ ಮಂತ್ರದ ಅರ್ಥ, ಕೃಷ್ಣ ಭಗವಂತ ನಿನ್ನ ನಿನ್ನ ಸೇವೆಯಲ್ಲಿ ಸದಾ ತೊಡಗಿಸು ಅಂತ. ಸೇವೆ ಅಂತಂದ್ರೆ ಇಲ್ಲಿ 9 ರೀತಿ ನವವಿಧ ಭಕ್ತಿ ಅಂತಾರೆ. ಭಕ್ತಿ ಅಂದ್ರೇನೆ ಭಕ್ತಿ ಸೇವೆ. 9 ರೀತಿಯಲ್ಲಿ ಭಗವಂತನನ್ನ ಸೇವೆ ಮಾಡ್ತಾರೆ ಅಂತ. ಶ್ರವಣ, ಕೀರ್ತನ, ಸ್ಮರಣ ಅಂತ ಹೇಳ್ತಾರೆ. ಪಾದ ಸೇವನ, ದಾಸ್ಯ, ಸಖ್ಯ, ಆತ್ಮನಿವೇದನ, ಅರ್ಚನಾ, ವಂದನ, ಈ ರೀತಿ ಅನೇಕ ಇದೆ. ಅದರಲ್ಲಿ ಶ್ರವಣ ಮೊದಲನೇದು ಅಂತ ಹೇಳ್ತಾರೆ. ಈಗ ನಾವು ಭಗವದ್ಗೀತೆ ಇಷ್ಟೊತ್ತು ಕ್ಲಾಸ್ ನೀವು ಕೇಳಿದ್ರಿ, ಅದು ನೀವು ಭಗವಂತನ ಸೇವೆ ಮಾಡಿದ್ದೀರಿ. ಅಂದ್ರೆ ಭಗವಂತನ ಒಂದು ಶಾಸ್ತ್ರ ಅವನೇನ್ ಕೊಟ್ಟಿದ್ದಾನೆ ನಮಗೆ, ಒಂದು ಶಾಸ್ತ್ರದ ರೂಪದಲ್ಲಿ ನಮ್ಗೆ ಏನು ಮಾರ್ಗದರ್ಶನ ಮಾಡ್ತಾ ಇದ್ದಾನೆ, ಅದನ್ನ ನೀವು ಕೂತು ಕೇಳಿದಿರಿ. ಅದು ಆ ಮೂಲಕ ನೀವು ಭಕ್ತಿ ಸೇವೆ ಮಾಡ್ತಾ ಇದ್ದೀರಿ. ಈ ಒಂದು ಜಪ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೆ ಇನ್ನಷ್ಟು ಮತ್ತಷ್ಟು ಅದರಲ್ಲಿ ಆಸಕ್ತಿ ಜಾಸ್ತಿ ಆಗುತ್ತೆ. ಇಲ್ಲಾಂದ್ರೆ ನಾವೆಲ್ಲ ಭಕ್ತರಲ್ಲ, ನಾವೆಲ್ಲ ಇನ್ನ ಬದ್ಧಾತ್ಮರೆ. ಈ ಒಂದು ಭೌತಿಕ ಜಗತ್ತಿನಲ್ಲಿ ಮಾಯೆಯ ಒಂದು ಕೈಯಲ್ಲಿ ಇರುವಂತವ್ರು. ಮಾಯೆ ಎಷ್ಟು ಪ್ರಬಲ ಅಂತಂದ್ರೆ, ಯಾರು ಭಕ್ತಿಯ ಮಾರ್ಗಕ್ಕೆ ಹೋಗ್ತಾರೆ ಅವರ ದಾರಿ ತಪ್ಪಿಸೋ ಕೆಲಸ ಅವಳು ತುಂಬಾ ಏನಂತ ಹೇಳ್ತಾರೆ, ತೀವ್ರವಾಗಿ ಮಾಡ್ತಾಳೆ. ಆಗ ಅವಳ ಒಂದು ವಿರುದ್ಧವಾಗಿ ನಾವು ಯುದ್ಧ ಸಾರಬೇಕು ಅಂತಂದ್ರೆ ಭಗವಂತನ ಶರಣ ಹೋಗ್ಬೇಕು. ಅದಕ್ಕೆ ಆ ಒಂದು ಮಂತ್ರವನ್ನ ಹೇಳೋದ್ರಿಂದ, ಭಗವಂತ ನಮ್ಗೆ ಆ ಒಂದು ಶರಣಾಗತಿಯ ಭಾವದಿಂದ ಅವನನ್ನ ಕೇಳ್ಕೊಳ್ಳೋದ್ರಿಂದ ಅವ್ನು ನಮ್ಗೆ ಈ ಒಂದು ಸೇವೆನ ಮಾಡೋದಕ್ಕೆ ಒಂದು ಆಸಕ್ತಿಯನ್ನ ಕೊಡ್ತಾನೆ, ಶಕ್ತಿಯನ್ನ ಕೊಡ್ತಾನೆ, ಆ ಜ್ಞಾನವನ್ನ ಕೊಡ್ತಾನೆ. ಅದನ್ನೇ ಈಗ ನಾವು ಮಾಡಿದ್ವಿ. ಒಂದು ರೌಂಡ್ ಜಪ ಯಾಕೆ ನಾವು ಮಾಡ್ಬೇಕು ಅಂತಂದ್ರೆ, ನಾವು ಮತ್ತೆ ಈ ಒಂದು ಜ್ಞಾನದಿಂದ ಮುಂದುವರಿಸೋದಕ್ಕೆ ನಮ್ಗೆ ಸಹಾಯ ಆಗುತ್ತೆ. ಇಲ್ಲ ಅಂತಂದ್ರೆ ನಮ್ಗೆ ಅದ್ರ ಆಸಕ್ತಿ ಹೊಟ್ಟೋಗುತ್ತೆ. ಆಸಕ್ತಿ ಹೊಟ್ಟೋಯ್ತಂದ್ರೆ ಏನ್ ಮಾಡ್ತೀವಿ, ನಾವು ಬಿಟ್ಟು ಬಿಡ್ತೀವಿ, ಬೇಡ ಅಲ್ಲಿಗೆ ಅರ್ಧಕ್ಕೆ ನಿಲ್ಲಿಸ್ಬಿಡ್ತೀವಿ. ಅದೇ ಮಾಯೆಯ ಕೆಲಸ. ಮಾಯೆ ಅದನ್ನ ನಿಲ್ಸೋದಕ್ಕೆ ಎಲ್ಲಾ ರೀತಿಯಲ್ಲಿ ನಮ್ಗೆ ಏನ್ ಮಾಡ್ತಾಳೆ, ಅಟ್ರಾಕ್ಟ್ ಮಾಡ್ತಾಳೆ. ಬೇರೆ ಕಡೆ ಇಂದ್ರಿಯ ಭೋಗದ ಕಡೆ ನಮ್ಮನ್ನ ಸೆಳೀತಾಳೆ. ಅದಕ್ಕೆ ಸಿಕ್ಕಾಕೋಬಾರ್ದು ಅಂದ್ರೆ ಭಗವಂತನಿಗೆ ಶರಣಾಗೋದ್ರಿಂದ ಮಾತ್ರ ಅದು ಸಾಧ್ಯ. ಅದಕ್ಕೆ ನಾವೆಲ್ಲರೂ ಜಪ ಮಾಡ್ಬೇಕು ಅಂತ ಹೇಳ್ತಾರೆ. ಕೊನೆ ಪಕ್ಷ ಅಟ್ಲೀಸ್ಟ್ 1 ರೌಂಡ್ ಆದ್ರೂ ಪ್ರತಿದಿನ ಮಾಡ್ಬೇಕು. ಆ ಭಗವಂತನನ್ನ ಕೇಳ್ಕೋಬೇಕು, ನಿನ್ನ ಸೇವೆಯಲ್ಲಿ ನನ್ನನ್ನು ತೊಡಗಿಸು ಅಂತ. ಹರೇ ನಿನ್ನ ಕೃಷ್ಣ. ಭಕ್ತಿ ಎಲ್ಲರಿಗೂ ಸದಾ ತುಂಬಾ ನಮಗೆ ಕೊಡು. ಧನ್ಯವಾದಗಳು. ಅದು ಮಾತಾಜಿ ಸದಾ ನಿನ್ನ ಭಕ್ತಿ ಕೊಡು, ಹಾಗೆ ನಿನ್ನ ಕೃಪೆಯಿಂದ ನಮ್ಮನ್ನು ಕಾಪಾಡು ಅಂತ ನಾವು ಕೇಳ್ಕೊಳ್ಳೋದು ಮಾತಾಜಿ. ಹಾ ಮಾತಾಜಿ. ಜಪದ ಮುಖಾಂತರ. ಹಾ ಮಾತಾಜಿ. ಹಾ, ಮತ್ತೆ ಸರಿ. ಯಾರಿಗಾದ್ರೂ ಏನಾದ್ರೂ ಪ್ರಶ್ನೆಗಳಿದ್ದಲ್ಲಿ ಕೇಳ್ಬೋದು. ಹರೇ ಕೃಷ್ಣ. ಮಾತಾಜಿ ಅಂದ್ರೆ ಇವಾಗ ಕೌರವರು 101 ಜನ ಏನ್ ಜನಿಸ್ತಾರೆ, ಅವ್ರದ್ದು ಅಂದ್ರೆ ಅದು ಕರ್ಮದ ಫಲನೇ ಆಗಿರತ್ತೆ ಅಲ್ವಾ? ಅಂದ್ರೆ ಈಗ ಧೃತರಾಷ್ಟ್ರ ಹಿಂದಿನ ಒಂದು ಜನ್ಮದಲ್ಲಿ ಬೇಡನಾಗಿರ್ತಾನೆ. ಅಂದ್ರೆ ಪಕ್ಷಿಗಳನ್ನ ಅಷ್ಟನ್ನ ಸಾಯಿಸಿದ್ರಿಂದ ಅವನ್ಗೆ ಅದು ಶಾಪ ಬರುತ್ತೆ ಅಂತ ಹೇಳ್ತಾರೆ. ಅದು ನಿಜನಾ ಅದು? ಅಂದ್ರೆ ಇದು ಕರ್ಮ ಅಂತ ಹೇಳ್ತಾರೆ ಪ್ರಭುಜಿ. ಕರ್ಮ ಅಂತಂದ್ರೆ ಅದಕ್ಕೆ
ಆಕ್ಷನ್ಗೆ ಒಂದು ರಿಯಾಕ್ಷನ್ ಯಾವಾಗ್ಲೂ ಇದ್ದೇ ಇರುತ್ತೆ. ಬೇಗನೋ ಸ್ಲೋ ಆಗೋ ಲೇಟ್ ಆಗೋ ಆದ್ರೆ ಅದು ಬಂದೇ ಬರುತ್ತೆ. ತಪ್ಸಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ನಾವು ಯಾವ್ದನ್ನು ಶುರು ಮಾಡಿದ್ವಿ ಅದು ಮತ್ತೆ ನಮ್ಗೆ ರಿವರ್ಸ್ ಅಲ್ಲಿ ಬಂದೇ ಬರುತ್ತೆ. ಅದು ಪ್ರತಿಯೊಬ್ಬರಲ್ಲೂ ಆಗುತ್ತೆ ಪ್ರಭುಜಿ. ಅವನು ಮಾಡಿದ್ದು ಕರ್ಮನೇ, ಎಲ್ಲರೂ ಮಾಡೋದು ಕರ್ಮದೇ. ನಾವ್ ಇವತ್ತು ಎಲ್ಲಿ ಏನಾಗಿದ್ದೀವಿ ಅದಕ್ಕೆ ನಮ್ಮ ಒಂದು ಪೂರ್ವ ಕರ್ಮಗಳೇ ಕಾರಣ ಆಗಿರುತ್ತೆ. ನಮ್ಮ ಒಂದು ಜನನಕ್ಕೆ, ನಮ್ಮ ಜನ್ಮಕ್ಕೆ ಬ್ರಹ್ಮ ನಮ್ಗೆ ಈ ಒಂದು ಜನ್ಮ ಕೊಡೋದಕ್ಕೂ ಕೂಡ ನಮ್ಮ ಒಂದು ಕರ್ಮ ಮುಖ್ಯವಾಗಿ ಅದೊಂದು ಕಾರಣ ಆಗುತ್ತೆ. ಮತ್ತೆ ನಮ್ಮ ಆಸೆಗಳು ಕೂಡ ಕಾರಣ ಆಗುತ್ತೆ. ಸರಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇದ್ರಲ್ಲಿ ಅವನಿಗೆ 50 ಜನ್ಮದ ಹಿಂದೆ ಅಂತೆ ಅವನು ಆತರ ಮಾಡಿರೋದು. ಹಾಗಿರುವಾಗ ಯಾಕೆ ಇಷ್ಟು ಲೇಟ್ ಆಗಿ ಅವನಿಗೆ ಆ ಕರ್ಮದ ಪ್ರತಿಫಲ ಸಿಗ್ತಾ ಇದೆ ಅಂದ್ರೆ, ಆ 100 ಮಕ್ಳನ್ನ ಅವನ್ಗೆ ಪಡಿಬೇಕಾದ್ರೆ, ಆ ಗಂಡು ಮಕ್ಳು ಹುಟ್ಟಬೇಕಾದ್ರೂ ಪುಣ್ಯ ಮಾಡಿರ್ಬೇಕಂತೆ. ಅಷ್ಟು ಪುಣ್ಯ ಸಂಪಾದನೆ ಕೂಡ ಆಗ್ಬೇಕು, ಅದಕ್ಕಾಗಿ ಅಷ್ಟು ಟೈಮ್ ತೆಗೀತು ಅಂತ ಕೂಡ ಹೇಳ್ತಾರಲ್ವಾ ಮಾತಾಜಿ? ಹಾ ಮಾತಾಜಿ, ಅಷ್ಟು ಒಂದು ಗೂಡಿನಲ್ಲಿರೋ ಮರಿಗಳನ್ನ ಸಾಯಿಸಿದ್ದಾಯ್ತು. ಈಗ ಅವನಿಗೆ ಅಷ್ಟು ಮಕ್ಳಾಗ್ಬೇಕಂದ್ರೆ ಅಷ್ಟು ಮಕ್ಳು ಸಿಗೋತುನು ಅಷ್ಟು ಈಸಿ ಇಲ್ಲ. ನಮ್ಗೆ ಎಷ್ಟು ಮಕ್ಳು ಸಿಗ್ತಾರೆ ಅನ್ನೋದು ಕೂಡ ನಮ್ಮ ಒಂದು ಪುಣ್ಯ ಕರ್ಮದ ಮೇಲೆ ಡಿಪೆಂಡ್ ಆಗುತ್ತೆ. ಅವನು ಅಷ್ಟು ಮಾಡೋದಕ್ಕೇನೆ 50 ಜನ್ಮಗಳು ಮಾತಾಜಿ. 50 ಎಷ್ಟು ಜನ್ಮ 50 ಮಾತಾಜಿ? ಜನ್ಮಗಳ ಹಿಂದೆ ಅಂತೆ ಅವನು ತಪ್ಪು ಮಾಡಿರೋದು. ಅಷ್ಟು ಟೈಮ್ ತೆಗೀತು ಅವನಿಗೆ. ಆ 100 ಮಕ್ಳು ಗಂಡ್ ಮಕ್ಳು ಹುಟ್ಬೇಕಾದ್ರೆ ಎಷ್ಟು ಪುಣ್ಯ ಆಗಿರ್ಬೇಕು, ಒಂದು ಅಷ್ಟು ಸಂಪಾದನೆ ಆಗ್ಲಿಕ್ಕೆ ಕೂಡ ಅಂತ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಕೃಷ್ಣ. ಮತ್ತೆ ಯಾರಿಗಾದ್ರೂ ಹರೇ ಏನಾದ್ರು ಕೃಷ್ಣ ಪ್ರಶ್ನೆಗಳಿದ್ದಲ್ಲಿ ಮಾತಾಜಿ. ಕೇಳಿ. ಹರೇ ಕೃಷ್ಣ ಹರೇ ಮಾತಾಜಿ. ಕೃಷ್ಣ. ನಿನ್ನೆ 25 ಡಿವೋರ್ಸ್ ಆಗಿದ್ರು, ಆದ್ರೆ 14 ಮಾತ್ರ ಪ್ರೆಸೆಂಟ್ ಆಗಿದ್ದಾರೆ, ಅಂದ್ರೆ ಹಾಜರಾಗ್ತಿದ್ದಾರೆ. ಹೇಳ್ತೀರಾ? ದಯವಿಟ್ಟು ಎಲ್ಲರೂ ಅಟೆಂಡೆನ್ಸ್ ಮಾತಾಜಿ ಲಿಂಕ್ ಹಾಕಿದ್ದಾರೆ. ಈಗ ಆಗ್ಲೇ ಲೆಫ್ಟ್ ಆಗಿದ್ದಾರೆ ಮಾತಾಜಿ ಸುಮಾರು ಜನ. ಎಲ್ಲರೂ ಅಟೆಂಡೆನ್ಸ್ ಲಿಂಕ್ 24 ಮಂದಿ ಆಗಿದ್ದಾರೆ, ಆದ್ರೆ ಯಾರು ಹಾಕಲಿಲ್ಲ. ಮಾತಾಜಿ ಸ್ಕ್ರೀನ್ ಶಾಟ್ಸ್ ತೆಗಿತೀರಾ ಮಾತಾಜಿ ಅದನ್ನ? ಹಾ, ನಾನ್ ತೆಗಿದ್ದೀನಿ. ನಿಮ್ಗೆ ಕಳಿಸ್ಬೇಕಾ ಮಾತಾಜಿ? ತೆಗ್ದಿದ್ದೇನೆ ಮಾತಾಜಿ. ಇಲ್ಲ ಮಾತಾಜಿ, ನನಗೆ ಕಳ್ಸೋದಲ್ಲ. ಆದ್ರೆ ಸುಚಿತ್ರಾ ಮಾತಾಜಿ ಒಂದು ಲಿಸ್ಟ್ ಕೊಟ್ಟಿದಾರಲ್ಲ ಮಾತಾಜಿ, ಅದ್ರಲ್ಲಿ ನೀವು ಸ್ವಲ್ಪ ಒಂದು 15 ಮಿನಿಟ್ಸ್ ಆದ್ಮೇಲೆ ಅವ್ರೆಲ್ಲರೂ ಇದಾರ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಒಂದ್ಸತಿ ಅವ್ರಿಗೆ ಕಾಲ್ ಮಾಡಿ ಮಾತಾಜಿ, ಜಸ್ಟ್ ಕಾಲ್ ಮಾಡಿ. ಇಲ್ಲ, ನಾನ್ ಕಾಲ್ ಮಾಡಿದ್ದೆ ಇವತ್ತು ಮಾತಾಜಿ. ರೀನಾ ಮಾತಾಜಿ ಹೇಳಿದ್ರು ಅವರಿಗೆ ಕಾಲ್ ಮಾಡಿ, ಯಾರು ಬರ್ಲಿಲ್ಲ ಅಂತ. ಅವ್ರದ್ದು ಕಾಲ್ ಅಂದ್ರೆ ಆಗದೇ ಇಲ್ಲ. ಅಂದ್ರೆ ಏನೋ ಮೌಜೂದ್ ನಯ್ಯೇ ಹೇಳ್ತಾರೆ, ಹಾಗೆ ಹೇಳ್ತಾರೆ. ತಮಿಳ್ನಾಡು ಹಾಗೆ ಹೇಗೆ ಬರುತ್ತೆ ಮಾತಾಜಿ. ಅಂದ್ರೆ ಅವರು ನಂಬರ್ ಚೇಂಜ್ ಮಾಡ್ಕೊಂಡಿದಾರೋ ನನ್ಗೆ ಗೊತ್ತಿಲ್ಲ ಏನು. ನಾನು 2-3 ಜನರಿಗೆ ಫೋನ್ ಮಾಡಿದೆ, ನಂತರ ಬಿಟ್ಬಿಟ್ಟೆ. ಅಂದ್ರೆ ಏನು ನನ್ಗೆ ಗೊತ್ತಿಲ್ಲ, ಇದ್ರ ಅರ್ಥ ಆಗ್ಲಿಲ್ಲ, ಬಿಟ್ಬಿಟ್ಟೆ ಮಾತಾಜಿ. ನಾನು 10 ಜನಕ್ಕೆ ತಗೊಂಡಿದ್ದೆ ನಂಬರು. ಹಾ, ತಮಿಳ್ನಾಡು ಬರುತ್ತೆ, ಮೌಜೂದ್ ನಯ್ಯೇ ಉತ್ತರ ಬರುತ್ತೆ. 2-3 ಸಲ ಮಾಡಿದೆ. ಮತ್ತೆ ವಾಟ್ಸಪ್ದಲ್ಲ, ಇದ್ರೊಳಗೆ ಮಾಡಿ, ಲ್ಯಾಂಡ್ಲೈನ್ ಅಲ್ಲ, ಇದ್ರೊಳಗೆ ಮಾಡಿದ್ದೇನೆ, ಫೋನ್ ನಂಬರ್ದಲ್ಲೇ ಮಾಡಿದ್ದೇನೆ. ಸರಿ ಮಾತಾಜಿ. ಓಕೆ, ಬೇರೆ ಯಾರಿಗೂ ಏನು ಪ್ರಶ್ನೆಗಳಿಲ್ಲ ಅಂದ್ರೆ ನಾವು ಇಲ್ಲಿಗೆ ಮುಗಿಸೋಣ. ಯಾರಿಗೂ ಒಂದು ಪ್ರಶ್ನೆಗಳಿಲ್ಲ ಅಲ್ವಾ? ವಾಂಛಾಕಲ್ಪತರುಭಿಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದಕ್ಕೆ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಇಲ್ಲಿ ಬಂದಿರುವಂತ ಎಲ್ಲ ಭಕ್ತರಿಗೂ ಜೈ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಧನ್ಯವಾದ. ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ.